ಗುಣನ ಸುತನಡೆತನದು ಘನ ಭಕ್ತಿಗಿಳಿದು ಕಾಂತನನು ಭಜಿಸಿದೆನು. ತೃಣಯನೊಲಿದಿದ್ದ ಅವಗಿಷ್ಟ ಪ್ರಾಪ್ತಿಯಾಗುವವರವ ಘನತೋಷದಿಂದ ಇದ್ದನು ಜನಿಸಿ ದರ್ಭಕನಿಗೆ ಇರಿಸಲಶ್ವತ್ಥಾಮನೆನುವ ನಾಮವ ಬೇಸರ ನನ್ನ ಬಳಿಗೂ ಉಂಟಾಯಿತು. ನನಗೂ ಉಂಟಾದಂತಹ ಕಾಲಕ್ಕೆ ಅವಳನ್ನು ಸಮಾಧಾನಗೊಳಿಸುವ ಮೂಲಕವಾಗಿ ತ್ರಿನೇತ್ರನೇ ಕಠಿಣವಾಗಿ ತಪಸ್ಸಿನ ಮೂಲಕವಾಗಿ ವಿವರಿಸಿಕೊಂಡು ಅವನ ಅನುಗ್ರಹ ರೂಪವಾಗಿ ಒಬ್ಬ ಮಗನನ್ನ ಪಡೆದವರಿದ್ದೇನೆ. ಅವನು ಹುಟ್ಟಿದ ಕಾಲಕ್ಕೆ ಅಶ್ವದ ಹಾಗೆ ಕೆನೆದ ಎನ್ನುವುದೆಂದರೆ ಅಶ್ವತ್ಥಾಮ ಎನ್ನುವಂತಹ ಹೆಸರನ್ನಿರಿಸಿದ್ದೇನೆ. ಏನು ನಿನ್ನೆ ಮುಂದೆ ಹುಟ್ಟಿದ ಬಾಲಕರಲ್ಲ, ಒಂದು 4-5 ವರ್ಷಗಳಾಗುತ್ತಾ ಬಂತು. ತಾಯಿಯ ಬಳಿಯಲ್ಲೇ ಬೆಳೆಯುತ್ತಾ ಇದ್ದಾನೆ. ನೋಡೋಣ. ಒಂದು ದಿನ ಗೆಳೆಯರ ಬಲನು ಕರೆದು ಹಾಲದವಿ ಬಣ್ಣಿಸನು ಜನನಿಗೆಡೆ ನಡೆದೋಮೋ. ಅಮ್ಮ ನೀಲಾಲಿಪುದು ಎನ್ನಯ ಮನ ಗುಮ್ಮಳಿಕೆಯ ಕೀಳುವುದೋ. ಮಳಿಕೆಯ ಕೇಳುವುದು ಅಮ್ಮ ಸುಮ್ಮನೆ ಕಾಡುವೆ ಎನ್ನುತ್ತ ಕೋಪಿಸಿ ಕುಮ್ಮನ ಕರೆದರು ಬೇಡದಿರೆನು ನಾನು ಅಮ್ಮ. ಎಲ್ಲಾ ವಿದ್ಯೆಗಳನ್ನು ಗುರುಗಳಿಂದಲೇ ಕಲಿತುಕೊಂಡೆ. ಆದರೆ ನನ್ನ ಜೊತೆಗಿರುವಂತಹ ಸಹಪಾಠಿಗಳ ಜೊತೆ ಸಂತೋಷದಿಂದಲೇ ಇದ್ದೆ ತಾಯಿ. ಆದರೆ ಅವರ ಜೊತೆಯಲ್ಲಿ ಇರುವಂತಹ ಸಂದರ್ಭ ನನ್ನ ಮನದಲ್ಲೊಂದು ಬಯಕೆ ಮೂಡಿದ್ದು ತಾಯಿ. ಬಯಕೆ ಬೇರೇನೂ ಅಲ್ಲ, ಆ ನನ್ನ ಸಹಪಾಠಿಗಳೆಲ್ಲರೂ ಕೂಡ ಹಾಲನ್ನು ಕುಡಿಯುತ್ತಾರಂತೆ. ಆದರೆ ಈ ಅಶ್ವತ್ಥಾಮ ಈವರೆಗೆ ಹಾಲನ್ನು ಕುಡಿದವನಲ್ಲ ತಾಯಿ. ಒಮ್ಮೆಯಾದರೂ ನನಗೆ ಹಾಲನ್ನು ಕುಡಿಯಬೇಕು ಎನ್ನುವಂತಹ ಆಸೆಯಾಯಿತು. ಅದಕ್ಕೋಸ್ಕರವಾಗಿಯೇ ಈ ಗುರುಮಠದಿಂದ ಇನ್ನೊಂದಿಗೆ ಬಂದಿದ್ದೇನೆ. ಅಮ್ಮ ನನಗೆ ಗೊತ್ತಿಲ್ಲ, ನನಗೆ ಹಾಲು ಬೇಕಮ್ಮ. ಬಾಲೆ ಮರುಗಿದಳ ಕಟಾನ ಕಲ್ದಗಿ ಹಾಲ ಜೀವನೆ ಸುರಭಿ ಇಲ್ಲವು ಸಂತವಿಪೆನು ಸುರಭಿ ಇಲ್ಲವು ಸಂತವಿಪೆನು ತೋಮೋ ವ್ಯಾಳ ಶಯನನೇ ಹಿಟ್ಟ ಕಲಸುತ ಹಾಲ ನೆನುತತಿ ಮುದದಿ ಕುಡಿದ ನೋಮೋ ಸುರಭಿ ಇಲ್ಲವೋ ಸಂತವಿ ಬೇಡೆಂತು ಓ
ಆಗ್ತಾ ಇದೆ. ಗುರುಮಠದಲ್ಲಿ ಎಲ್ಲರೂ ಹಾಲು ಕುಡಿಯುತ್ತಾ ಇದ್ದಾರಪ್ಪ, ಒಂದು ತುಟ್ಟು ಹಾಲು ಕೊಡು. ಆಶ್ರಮದಲ್ಲಿ ಬಡತನದ ನಮ್ಮನ್ನು ಕಾಡುತ್ತಾ ಇದೆ. ಈ ಬಡತನದ ವೇಳೆಯಲ್ಲಿ ಮಗ ಕೇಳಿದ್ರಲ್ಲಿ ಏನು ತಪ್ಪಿದೆ ಹೇಳಿ? ಯಾವ ತಪ್ಪು ಇಲ್ಲ. ಕೊಡಬೇಕಿರುವುದಾಗಿ ಮನಸ್ಸು ಹೇಳುತ್ತಾ ಇದೆ. ಕೊಡಬೇಕು ಅಂತಾದ್ರೆ ಮನ ಎನ್ನುವುದು ದನ ಎನ್ನುವುದು ಬೇಕು ತಾನೆ. ಶ್ರೀಹರಿ, ಹುಟ್ಟಿಸಿದ ದೇವ ಯಾವತ್ತೂ ಹುಲ್ಲು ಮೇಯಿಸುವುದಿಲ್ಲವಂತೆ. ಈ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ ತಾನೆ. ಕನ್ನಮ್ಮನ ಆಸೆಯನ್ನು ಹಿರಿಯವಳಾಗಿ ಹೆತ್ತ ತಾಯಿಯಾಗಿ ನಾನು ನಡೆಸಿಕೊಡಬೇಕಾದ ನನ್ನ ಕರ್ತವ್ಯ. ಹೌದು ಮಗನೇ, ಅಮ್ಮ, ನಿನಗೆ ಹಾಲು ಬೇಕು. ಹಾಲು ಬೇಕಮ್ಮ. ಎಲ್ಲರೂ ಕುಡಿಯುತ್ತಾರೆ. ಎಲ್ಲರೂ ಕುಡಿಯುತ್ತಾರೆ. ನನಗೆ ಆಸೆ ಆಗುತ್ತಾ ಉಂಟು ತಾಯಿ. ಇಷ್ಟರವರೆಗೆ ನೀನೇನು ಬೇಡಿದವನಲ್ಲ. ಆಹಾ, ಇದೇನು ಮಹಾಮಗನೇ, ನಿನಗೆ ಹಾಲು ತಾನೆ. ಹಾಲು ಬೇಕು. ಹಾಲು ಕೊಡ್ತೇನೆ. ಬಾ. ಅಮ್ಮ, ಕುಡಿ ಮಗನೇ, ಕುಡಿತೇನೆ. ಹಾಲಿದು ಕುಡಿ. ಅಮ್ಮ, ಹಾಲು ಎಷ್ಟು ರುಚಿಕರವಾಗಿತ್ತು. ಅಮ್ಮ, ಹಾಲು ತುಂಬಾ ಚೆನ್ನಾಗಿದೆ. ಸಿಹಿಯಾಗಿರುತ್ತಾನೆ. ನಾನು ಕೊಡ್ತೀಯ ತಾನೆ? ನಾನು ಕೊಡ್ತೇನೆ. ಖಂಡಿತ. ಖಂಡಿತ ಮಗ. ಹಾಲು ಬೇಕು ತಾಯಿ, ಹೋಗು. ಸರಿಯ ಕೆಳಗಿನ ತರಳ ನರಿತನು ಸುರಭಿ ಹಾಲಲ್ಲೆನ್ನುವ ಮರ್ಮವ ಅರಿತನೋ ಕಳೆದುವ ಆತೆಯ ಸಿರಗ ಹಿಡಿದಿಯ ತೊರೆದ ಕ್ರೋಧದಿ ಬಾಲಕ ಅರಿತನೋ. ಅಮ್ಮ ಯಾವ ಕಾಲಕ್ಕೂ ಮೋಸ ಮಾಡುವುದಿಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡವನು ನಾನು. ಆದರೆ ಈ ಸಂದರ್ಭದಲ್ಲಿ ತಾಯಿ ಕೊಟ್ಟದ್ದು ಹಾಲು ಅಲ್ಲ ಎಂಬುದಾಗಿ ಈಗ ತಿಳಿಯುತ್ತಾ ಉಂಟು. ಹಾಗಾದ್ರೆ ನಾನು ಒಬ್ಬನೇ ಇಲ್ಲಿ ಮಾತಾಡುವುದಲ್ಲ, ತಾಯಿಯಲ್ಲಿ ಕೇಳಬೇಕು. ಅಮ್ಮ, ಅಮ್ಮ, ಅಮ್ಮ. ಜನನಿ ಪೇಳಿ ತೆರದಿ ನೀನನು ದಿನವು ವಂಚಿಸಬಹುದೇ ವಂಚಿಸಬಹುದೇ ಒರವಾಲೆನುತ ಬೆಳ್ಳನೆ ನೀರ ನೀಯುತ ತನಯನೋಳು ಕೃಪೆ ತೊರೆಯುತ ವಂಚಿಸಿದೆಯ ಅಮ್ಮ, ಏನು ಮಗನೇ, ಕೋಪದಿಂದ ಬಂದೆ ನೀನು? ಕೋಪವೇನಲ್ಲಮ್ಮ ತಾಯಿ. ಹಾಲು ಬೇಕು ಇವತ್ತು. ಅಮ್ಮ, ನೀನು ಈವರೆಗೆ ನನಗೆ ಮೋಸ ಮಾಡುತ್ತಿದ್ದೀಯ ತಾಯಿ. ಹೆತ್ತ ತಾಯಿ ಮಕ್ಕಳಿಗೆ ಮೋಸ ಮಾಡ್ತಾಳೆ ಹೇಳು. ನಾನು ಅದನ್ನೇ ಭಾವಿಸಿಕೊಂಡವನು. ಯಾವ ಕಾಲಕ್ಕೂ ತಾಯಿ ಎಂಬವಳು ಮೋಸ ಮಾಡುವುದಿಲ್ಲ ಎಂಬುದಾಗಿ. ಹೆತ್ತ ತಾಯಿಗೆ ಹೆಗ್ಗಣವಾದರೂ ಮುದ್ದೆಂಬುದಾಗಿ ಭಾವಿಸಿಕೊಂಡೆ. ನಿಜ. ಆದರೆ ನನ್ನ ತಾಯಿ ನನಗೇ ಮೋಸ ಮಾಡಿದ್ದಾಳೆ ಎನ್ನುವ ಹಾಗೆ ತಿಳಿದಾಗ ನನಗೆಷ್ಟು ಬೇಸರವಾಗಬಹುದು ತಾಯಿ. ಮೋಸ ಆ, ಎಲ್ಲಿ ಮಗನೇ? ಅಮ್ಮ, ಒಂದಿಷ್ಟು ವಂಚನೆ ಮಾಡಿದವಳು ನಾನಲ್ಲ. ಆದರೆ ಈ ಕಾಲಕ್ಕೆ ನೀನು ವಂಚನೆ ಮಾಡಿಬಿಟ್ಟೆಯಲ್ಲ ತಾಯಿ. ವಂಚನೆ ಹೌದು. ಇಲ್ಲಿ ಹೇಗೆ? ಅಮ್ಮ, ಅಂದೊಂದು ದಿವಸ ಹಾಲು ಬೇಕು ಎಂದು ಕೇಳಿದಾಗ ನೀನು ಕೊಟ್ಟದ್ದು ಹಾಲೇ. ಹೌದು ಮಗನೇ, ಇವತ್ತು ಬೇಕೆ ನನಗೆ. ಅಮ್ಮ, ಸುಳ್ಳಾಡಬೇಡ ತಾಯಿ. ಯಾಕೆ ಸುಳ್ಳಾಡುತ್ತಾ ಇದ್ದೀಯ? ಅದು ಹಾಲಲ್ಲ, ನನಗೆ ತಿಳಿದಿದೆ ತಾಯಿ. ಅಕ್ಕಿಯ ಹಿಟ್ಟಿಗೆ ನೀರನ್ನು ಸೇರಿಸಿ ಅದನ್ನು ಕಲಸಿ ನನಗೆ ಈವರೆಗೆ ಕೊಡುತ್ತಿದ್ದದ್ದು ತಾನೇ. ಅಮ್ಮ, ಯಾಕೆ ಈ ರೀತಿಯಾದಂತಹ ಮೋಸವನ್ನು ಮಾಡುತ್ತಾ ಇದ್ದೀಯ? ಆದ್ರೆ ಈ ಕಾಲಕ್ಕೆ ಕೇಳುತ್ತಾ ಇದ್ದೇನೆ, ನನಗೆ ಆ ಅಕ್ಕಿಯ ಹಿಟ್ಟಿನ ನೀರು ಬೇಡ, ಬದಲಾಗಿ ನನಗೆ ಹಾಲು ಬೇಕಮ್ಮ, ಬೇಕಮ್ಮ. ಮಗನೇ, ಅಮ್ಮ, ಹಠವನ್ನು ಹಿಡಿತಾ ನನಗೆ ಗೊತ್ತಿಲ್ಲ ತಾಯಿ, ನನಗೆ ಹಾಲು ಬೇಕೇ ಬೇಕಮ್ಮ. ನಮ್ಮ ಈ ಆಶ್ರಮದ ಸ್ಥಿತಿಗತಿ ಏನು ಇರೋದಕ್ಕೆ ಚೆನ್ನಾಗಿ ತಿಳಿದುಕೊಂಡವತ್ತಾರೆ ನೀನು. ನನಗೆ ಗೊತ್ತಿಲ್ಲ ತಾಯಿ, ನನಗೆ ಹಾಲು ಎಂಬುದು ಬೇಕು. ಹಾಲು ಬೇಕು ಅಂತ ಕೇಳಿದ್ರೆ ನಾನು ಎಲ್ಲಿಂದ ಕೊಡಬೇಕು? ಕುಮಾರ ಹೇಳು. ನನಗೆ ಹಾಲು ಬೇಕು ತಾಯಿ, ಏನು ಹೇಳಿದ್ರು ಕೇಳುವವರಲ್ಲ ನಾನು. ನಿನ್ನ ಹಠವನ್ನು ನೀನು ಬಿಡುವುದಿಲ್ಲ. ಬಿಡುವುದಿಲ್ಲ. ಹಾಲು ಬೇಕು ನಿನಗೆ. ಬೇಕು. ಮಾಮಗ ನಿನ್ನ ಅಪ್ಪನ ಬಳಿಗೆ ಹೋಗೋಣ ಬಾ. ಹುಡುಗನಿ ತೆರಜರಿಗೆ ಮಾನಿನೆ ತಡೆಯಲಾರದೆ ನಡೆದು ದ್ರೋಣನ ಬಳಿಗೆ ಪಾದದಿ ಕೆಡೆದು ಪೇಳಿದಳೆಲ್ಲವಾ ಇನಿಯಲಾಲಿಸು ಹಾಲನಾಶಿಸಿ ಅನುದಿನವು ಕಾಡುತ್ತಲಿರುವನು ಇನಿಯ
ಕೆಮ್ಮ ಕಂದ ಹಾಲ ಆಚಿಸಿ ಅನುದಿನವು ಕಾಡುತ್ತ ಇರುವನು ತನಯನ ಶುದ್ಧ ಅದರಿಲ್ ವಿನಯವಿಲ್ಲಲಿ ತರಳನಾಚೆಯ ಸಲಿಸೆ ಗೋವನು ತರುವೆಯ ಗೋವನು ತರುವೆಯ ಮಮ ಪತಿಗೆ ಮಿಕ್ಕಿನ ಸಿರಿಯ ಆಶಿಸಲಿಲ್ಲ ಮಿಕ್ಕಿನ ಸಿರಿಯ ಆಚಿಸಲಿಲ್ಲ ನೀನಿದ ಕರುಣದಿಯು ನೆರವೇರಿಸೋ ಹಿರಿಯೋ ಗಂಡನಿಗೆ ಸುಖವಾಗಲಿ ಕಷ್ಟವಾಗಲಿ ಹೆಂಡತಿಯಾಗಿ ಜೊತೆಯಲ್ಲಿ ಸಹಭಾಗಿಯಾಗಿರಬೇಕಾದಕ್ಕೆ ಕರ್ತವ್ಯ ಹೊಣಿತಾನೆ. ಇಷ್ಟರವರೆಗೆ ನಿಮ್ಮ ಜೊತೆಯಲ್ಲಿ ಸಹಬಾಳ್ವೆಯನ್ನು ಮಾಡಿಕೊಂಡು ಬಂದಂತಹ ನನಗೆ ಯಾವುದೇ ಕಷ್ಟ ಬಂದರೂ ಕೂಡ ಸಹಿಸಿಕೊಂಡು ಬಿಡುವುದು. ಆದ್ರೆ ಹೆತ್ತವರ ಕಣ್ಮುಂಭಾಗದಲ್ಲಿ ಮಕ್ಕಳು ಹೊಟ್ಟೆಗಿಲ್ಲದೆ ಅಮ್ಮ ಇರುವುದಾಗಿ ಅಂಗಲಾಚಿ ಬೇಡಿಕೊಂಡಾಗ ಕರುಳ ಕುಡಿಯ ಬಿಡಿಯ ನೋವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಬಿಟ್ಟೆ ಹೇಳಿ ದೇವರೇ. ಇಷ್ಟರವರೆಗೆ ನನಗಾಗಿ ನಾ ಏನನ್ನೋ ನಿಮ್ಮಲ್ಲಿ ಬೇಡಿದವಳಲ್ಲ. ಒಂದು ಮಾತು ಕೇಳುತ್ತೇನೆ, ನಡೆಸಿಕೊಡುವಿರಾ? ನನಗಾಗಿ ಅಲ್ಲ, ನಮ್ಮ ಮಗನಿಗಾಗಿ, ಅಶ್ವತ್ಥಾಮನಿಗಾಗಿ. ದಿನ ದಿನವೂ ಬಂದು ನನ್ನನ್ನು ಕಾಡುತ್ತಾ ಇದ್ದಾನೆ, ಬೇಡುತ್ತಾ ಇದ್ದಾನೆ. ಅಮ್ಮ, ಎಲ್ಲ ಮಕ್ಕಳು ಹಾಲು ಕುಡಿಯುತ್ತಾರೆ, ನನಗೆ ಹಾಲಿಲ್ಲವೇ ಅಂತ ಕೇಳಿದಾಗ ಅವನ ಮನಸ್ಸಿಗೆ ನೋವಾಗ ಕೂಡದಿರುವುದಾಗಿ ಒಂದೆರಡು ಸಲ ವಂಚಿಸಿದೆ ನಾನವನಿಗೆ. ಆದ್ರೆ ಸತ್ಯ ತಿಳಿದಂತ ಆತ ಹಠವನ್ನು ಹಿಡಿಯುತ್ತಾ ಇದ್ದಾನೆ. ಹಾಲು ಬೇಕಂತೆ ನಾನೆಲ್ಲಿಂದ ಕೊಡಬೇಕು? ಸ್ವಾಮಿ, ನಿಮ್ಮಲ್ಲಿ ಸಿರಿತನ ಬೇಕು ಅಂತ ನಾನು ಬೇಡುವುದಿಲ್ಲ. ಮತ್ತೇಳಿ ಒಂದು ತನವನ್ನು ತಂದು ಕೊಟ್ಟಿರಿ ಅಂತಾದ್ರೆ ಮಗನ ಆಸೆ ನಡೆಸಿಕೊಡೋಕೆ ನನ್ನಿಂದ ಸಾಧ್ಯ. ದೇವರ ತಂದು ಕೊಡಿ. ಸತಿಯಲಿ ರನ್ನದುಪ್ಪರಿಗೆಯೊಳಿರುತ್ತೀರ್ದೆ ಅತಿ ಸಂತಸದಿ ಸುಖವಾಗಿ ಮತಗೀನಾಗಿನ ತಂದೆನಿ ತಿಪ್ಪಿಗೆ ವ್ಯತಿಸಿಲ್ಲು ಮಾಡುವುದೇನೋ ನಡೆವೆನ್ನು ಪಾಚಾರ ಪುರಕೀಗ ತ್ವರಿತದಿ ಕೊಡವಿಪ ದೃಪದನ ಬಳಿಗೆ ಕೊಡುವೆನು ಅರ್ಧರಾಜವನು ಬಾಲ್ಯದಿ ನುಡಿದಿಗ ನವನಿಲ್ಲ ಗೆಳೆಯ ಸತಿಯೇ ಸಂತನು ಚಕ್ರವರ್ತಿಗಳ ಪಾಲಿತ ಪುತ್ರಿಯಾಗಿ ರನ್ನದ ಉಪ್ಪರಿಗೆಯಲ್ಲಿ ಸ್ವರ್ಗ ಸಮಾನವಾದಂತಹ ಸುಖೋಪಭೋಗಗಳನ್ನು ಅನುಭವಿಸುತ್ತಾ ಬದುಕುತ್ತಿದ್ದವಳು. ಅಲ್ಲಿಂದ ನಿನ್ನು ಮದುವೆಯಾಗಿ ಕರೆತರುವ ಮೂಲಕವಾಗಿ ಕಷ್ಟ ಕಾರ್ಪಣ್ಯಕ್ಕೊಳಗಾಗ ಹೋದ ಒಂದು ರೀತಿಯ ನಾರಕೀಯ ಜೀವನವು ನಿನಗೆ ನಾವು ಒದಗಿಸಿದೆ ಅನ್ನುವ ದುಃಖ ನನಗುಂಟು. ಅಕ್ಕರೆಯ ಸತಿಯಾದಂತಹ ನೀ ಕಾಲ ಕೇಳುತ್ತಿರುವುದು ಮಗನ ಆಶೆಯನ್ನು ನೆರವೇರಿಸುವುದಕ್ಕಾಗಿ ಒಂದಷ್ಟು ಹಾಲು ಬೇಕು, ಅದಕ್ಕೊಂದು ಹಸು ಬೇಕು ಎನ್ನುವ ಹಾಗೆ. 1,00,000 ಮಂದಿ ಶಿಷ್ಯರಿದ್ದರೇನು, ಮಂತ್ರವೇತ್ತನಾಗಿ ತ್ರಿಕರ್ಮ ಷಟ್ಕರ್ಮವನ್ನು ಅರಿತಿದ್ದರೇನು, ಶಾಸ್ತ್ರಗಳಿದ್ದರೇನು, ಮಗು ಕೇಳಿದ ಒಂದಿಷ್ಟು ಹಾಲು ಕೊಡುವುದಕ್ಕೆ ನಮಗಿಲ್ಲ. ಇದಕ್ಕಿಂತ ಒಂದು ಹೀನವಾದ ಅಥವಾ ಕೆಳ ಜೀವನ ನಮಗಿನ್ನೊಂದು ಬೇಕೇ ಅಲ್ಲವೇ? ಏನಿದ್ದು ಸುಖವಿಲ್ಲ. ಆದರೆ ಒಂದು ಏನು ದೇವರೇ? ನೀ ಹೇಳಿದ್ದನ್ನು ನಾ ಮಾಡಬಲ್ಲೆ. ಹೌದೇ? ಮಾತೊಂದು ಅರಸನಿದ್ದಾನೆ, ನನ್ನ ಆತ್ಮೀಯನಾದಂಥವನು, ಸದ್ವ್ಯಕ್ತಿಯ ಅಂತ ದೃಪದ. ಗೆಳವಲ್ಲೇ ಗುರುಮನೆಯಲ್ಲಿ ಒಂದಾಗಿ ವಿದ್ಯಾಭ್ಯಾಸವನ್ನು ಮಾಡಿದವು. ಆ ಕಾಲಕ್ಕೆ ನನಗೂ ಒಂದು ಮಾತು ಕೊಟ್ಟಿದ್ದ, ಹೀಗೊಂದುಂಟು ಎನ್ನುವ ಹಾಗೆ.
ನಾ ಕೇಳಿದೆ ಅಂತ ಆದ್ರೆ ಇಲ್ಲ ಅಂತ ಹೇಳುವಂತ ಕಠಿಣ ಮನೋಭಾವವನ್ನು ತಾಳುವವನಲ್ಲ. ಅವನಲ್ಲಿ ಹೋಗಿ ಬೇಕಾದ್ದನ್ನು ಕೇಳಿ ತರ್ತೇನೆ. ಬೇಕಾದ್ದನ್ನು ಅಂತ ಹೇಳಿದ್ರಿ ಅವೊಂದು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದ. ಬೇಡ ದೇವರು, ಸುಖಮಯವಾದ ಜೀವನವನ್ನು ಮಾಡುವುದಕ್ಕೆ ಅರ್ಧ ರಾಜ್ಯ ಯಾಕೆ ನಮಗೆ? ಕೇವಲ ಒಂದು ಮಗುವಿನ ಆಸೆಯನ್ನು ನಡೆಸಿಕೊಡೋದಕ್ಕೊಂದು ಹಸುವಿದ್ರೆ ಸಾಕು. ಸರಿ, ಸಾಕು ದೇವರೇ. ಬ್ರಾಹ್ಮಣನ ಅಂತ ನನಗೆ ಅರ್ಧ ರಾಜ್ಯದ ಅಪೇಕ್ಷೆ ಏನುಂಟು ಅಲ್ವೇ? ನಾನು ಹೇಳಿದ್ದು ಯಾಕೆ ಗೊತ್ತು? ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಅಂತ ಹೇಳಿದ ಅವ ಒಂದು ಗೋವನ್ನು ಕೇಳಿದ್ರೆ ಕೊಡದೆ ಹೋದಾನು ಅಲ್ವೇ ಎನ್ನುವಂತ ನಂಬಿಕೆಯಲ್ಲಿ ನಾನು ಆಡಿದ್ದು. ಆಗಲಿ, ಬೇಗನೆ ಹೋಗಿ ಅವನನ್ನು ಕಂಡು ಮಗನ ಅಪೇಕ್ಷೆ ಒಂದು ಹಸುವನ್ನು ಬೇಡಿಕೊಂಡು ಬರ್ತೇನೆ. ಆ ನಿರೀಕ್ಷೆಯಲ್ಲಿ ನಾವಿರ್ತೇವೆ. ಮಗನನ್ನು ಜೋಪಾನವಾಗಿ ನೋಡಿಕೊಂಡಿರು. ಒಂದು ಸ್ವಲ್ಪ ಮುಂದೋಪ ಹಠ ಹೆಚ್ಚುಂಟು ಹುಡುಗನಿಗೆ. ಯಾರೆಲ್ಲ ಹಾರುವ ಜೋಗಿಯೋ, ಯಾರೆಲ್ಲ ಹಾರುವ ಜೋಗಿಯ ಭೋಗಿಯೋ, ಸಾರುವೆ ಎಲ್ಲಿಗೆ ತೊರೆಗೆ ಜೋಗಿ ಜೋಗಿ ಹಾರುವನೇ ಯಾರೋ. ಯಾರೆಲ್ಲ ಹಾರುವ ಜೋಗಿಯ ಭೋಗಿಯೋ, ಸಾರುವೆ ಎಲ್ಲಿಗೆ ತೊರೆಯಿಂದ, ಹಾರುವೆ ಎಲ್ಲಿಗೆ, ಸಾರುವೆ ಎಲ್ಲಿಗೆ ತೊರೆಯಿಂದ, ಊರಿಗೆ ಹೊಸಬನ ತಿಳಿಯ ನಾನ, ಊರಿಗೆ ಹೊಸಬನು, ಊರಿಗೆ ಹೊಸಬನು ತಿಳಿಯನ ಚಾರನ ಬೆಳೆ ಅಪ್ಪಿರುವ. ಯಾರೆಲ್ಲ ಹಾರುವ ಜೋಗಿಯ ಭೋಗಿಯೋ, ಸಾರುವೆ ಎಲ್ಲಿಗೆ ತೊರೆಯಿಂದ, ಎಲ್ಲಿಗೆ ತೊರೆಯಿಂದ ಜೋಗಿ. ಓ ಭಟ್ರೆ, ನಮಸ್ಕಾರ. ಒಂದು ಉಪಕಾರ ಮಾಡ್ತೀರಾ? ಹಾ, ಒಂದು ಒಳ್ಳೆ ಆಶೀರ್ವಾದ ಮಾಡಿ. ಒಳ್ಳೆ ಬುದ್ಧಿ ಇದ್ರೆ ಒಳ್ಳೇದಾಗ್ತದೆ. ಆ, ಅದೆಂತ ನಿಮ್ಮದು ಹಾಗಂದು? ಹಾಗಲ್ಲೂ ನಿನ್ನ ಧರ್ಮವೇ ನಿನ್ನನ್ನು ಕಾಯಲಿಂದ್ರೇನು? ಹಾ. ಈ ಧರ್ಮಾಚರಣೆ ಮಾಡಬೇಕು ಅಂತ ಒಳ್ಳೆ ನಿನ್ನ ಮಾತು. ಬುದ್ಧಿ ಒಳ್ಳೆದುಂಟು, ನನಗೆ ಒಳ್ಳೇದಾಗ್ತದೆ. ನಾನು ಹೇಳಿದ್ರಿಂದ ಆಗುದಲ್ಲ. ನಾನು ಕಾದುಕೊಳ್ಳುತ್ತೆ ಅದಕ್ಕೆ. ಒಳ್ಳೆ ಮಾತಾಡುವ ಜನ ಸಿಗಬೇಕು ಅಂತ. ಅದಕ್ಕೆ ಅದ್ಯಾಕೆ? ನನ್ನಲ್ಲಿ ಅಷ್ಟು ವಿಷಯ ಉಂಟು. ನಿನ್ನ ಮಾತಿಗೆ ಒಬ್ಬ ಸರಿಯಾದ ಜನ ಸಿಗಲಿಲ್ಲ ನನಗೆ. ಸಮಾಚಾರ ಸಿಕ್ಕಲಿಲ್ಲ. ಸಿಕ್ಕಿದ್ರೆ ಸಿಕ್ಕಿದಾಗ ಮಾತಾಡುದಿಲ್ಲ. ಜನ ಸಿಗಲಿಲ್ಲ. ಇಲ್ಲ ಇಲ್ಲ, ಸಿಕ್ಕಿದ್ರೆ ಮಾತಾಡುದಿಲ್ಲ. ಇದು ಯಾವುದು? ನೀವು ಬರೋದು ತಪ್ಪಿದ್ದೀರಿ ಸ್ವಾಮಿ. ಏನು ತಪ್ಪಿದೆ ಅಂತ? ನೀವು ಹಾರುವಾರಲ್ವಾ? ಹಾರುವುದೆಲ್ಲ ಇಲ್ಲ ಈಗ. ಮೊದಲು ಹಾಡ್ತಾ ಇದ್ದೀರಾ? ಸ್ವಲ್ಪ ಇತ್ತು ಹುಡುಗಾಟಿಕೆಯಲ್ಲಿ. ಅದಲ್ಲ, ಇದೆಲ್ಲ ಹಾರುವಯ್ಯ ಹಾ, ಬ್ರಾಹ್ಮಣರು. ಬ್ರಾಹ್ಮಣರು ನೀವಲ್ವಾ? ಕಾಣೋ ಗೊತ್ತಾಯ್ತು. ಅಲ್ಲ, ನಮ್ಮ ಊರಲ್ಲಿ ಈ ಮೊದಲು ನೋಡಿದ ಪರಿಚಯ ನನಗಿಲ್ಲ. ಇರ್ಲಿಕ್ಕಿಲ್ಲ. ಹೊಸ ಮುಖ ನಾನು ನೋಡ್ಲಿಲ್ಲ. ನೀವು ಬರೋದು ಕೇಳಬಾರ್ದ ಸ್ವಾಮಿ? ಒಟ್ಟು ಹೊರಟು ಬರುದು. ಏನನ್ನು ಕೇಳಬೇಕು? ನೀವು ಬರಬೇಕಾದ ಇಲ್ಲಿ ಅಲ್ಲ, ಅಲ್ಲ ಅಲ್ಲಿ ಕೇಳ್ಬೇಕಿತ್ತು. ಅಗಲಿ ಎಲ್ಲಿ? ಓ, ಅಲ್ಲಿ ಬರ್ದುಂಟಲ್ಲ ಅನ್ನ ಛತ್ರಕ್ಕೆ ದಾರಿ ಅಂತ. ಅಲ್ಲೇ ಹೋದ್ರೆ ಒಳ್ಳೆ ಊಟ ಉಂಟು. ಯಾರಿಗೆ ಅಂತ ಉಂಟು? ಅದು ಯಾರಿಗೆ? ಬಂದವ್ರಿಗೆಲ್ಲ ಸಾರ್ವಜನಿಕ ಹಸಿದವರಿಗೆ. ಹೌದೌದು. ಮತ್ತೆ ಒಂದು ಮಾವಿನಕಾಯಿ ಒಂದು ಪಾಯಸ ಮಾಡಿದ್ದಾರೆ ಭಟ್ರು ಇವತ್ತು. ಮಾವಿನಕಾಯಿಯ ಪಾಯಸ. ಮಾವಿನ ಹಣ್ಣು ಮಾವಿನ ಕಾಯಿ ಅಲ್ಲ, ಒಳ್ಳೆ ಉಂಟು, ಒಳ್ಳೆ ಉಂಟು. ಆಗ ಊಟ ಮಾಡಿ ಆಚೆ ಹೋದ ಕಾಯಿ ತೊಳಿಲಿಕ್ಕೆ ಅಲ್ಲಿ ಹೀಗೆ ಹೋದ್ರೆ ಅಲ್ಲಿ ಮಲಗುವ ವ್ಯವಸ್ಥೆ ಉಂಟು. ದಪ್ಪ ಕಂಬಳಿ ಉಂಟು, ಒಳ್ಳೆ ಹಾಸಿಗೆ ಉಂಟು, ಒಳ್ಳೆ ತಲೆದೆಂಬು ಉಂಟು. ಊಟ ಮಾಡಿ ಅಲ್ಲಿಂದ ಹೋಗುವುದು. ಇದು ಯಾರು ಹೇಳಿದ್ರು ಊಟಕ್ಕೆ? ನಿನಗೆ ಹೇಳಿದ್ರೆ ಯಾರು? ಇದು ಅರಮನೆ ಒಳಗೆ ಮಹಾರಾಜರ ಕಾಂತಿಗೆ ಹೋಗುವ ದಾರಿ. ಇಲ್ಲೇ ಬರಬಾರ್ದು, ಅಲ್ಲೇ ಹೋಗಿ ಊಟ ಅಲ್ಲಿ. ಸರಿ, ವಿಚಾರ ಭೋಜನ ನಿನ್ನೆ ಮುಗಿಯಿತಾ? ಅನ್ನ ಉಂಟು, ಮುಗಿಲಿಲ್ಲ. ನೀವು ಬೆಳ್ತಿಗೆ ಕುಚ್ಚಿಲ್ಲ. ಅಲ್ಲ, ನಿನಗೆ ಮಾತು ಮುಗಿಯಿತು. ಅಲ್ಲ ಪಲಾರವ, ಅಲ್ಲ ತೆಕ್ಕೊಳ್ತೀರ. ತಲೆಗೆ ಕಟ್ಟಿದ್ದನ್ನು ಸ್ವಲ್ಪ ಮೇಲೆ ಮಾಡ್ಬೇಕು. ಈಗ ಕೇಳ್ತದಾ? ಮೊದಲು ಕೇಳ್ತದೆ, ಈಗಲೂ ಕೇಳ್ತದೆ. ನಾನು ದಾರಿ ತಪ್ಪಿ ಬಂದದ್ದು. ಚರಣೆ ಹೋಗಿಲ್ಲ ನಿನ್ನ ನೃಪತಿಯುಳ್ಳರು ತೋಳಪುರಕ್ಕೆ ಬಂದಿಗನ್ನು ಪರಮ ಸಕನು ಬಾಲ್ಯದಲ್ಲಾದ ಗೆಂಬುತ ಮರವಲ್ಲ ಭೂಮಿಪತಿ ಚರಣೆ ಚರಣೆ ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
ಮಾತಾಡಿ ಮಾತಾಡುವ. ಅರಸೆಯಾಗಿರ್ತಾನೋ ಅರಸನ ಕಾವಲಿನವರು ಕೂಡ ಆ ರೀತಿಯಾಗಿರ್ತಾರೆ ಅಂತ ಒಂದು ಎಲ್ಲೋ ಹೇಳಿದ ಮಾತು ಕೇಳಿದ್ದೇನೆ. ಎಂತದ್ದು? ನಿನ್ನ ನಡೆಯು ಹಾಗುಂಟು ಒಂದು ರೀತಿ ಉಪೇಕ್ಷಾ ಭಾವ. ಬಂದವರೆಲ್ಲರೂ ಹಸಿದು ಅನ್ನಕ್ಕಾಗಿಯೇ ಬಂದದ್ದು ಅಂತ ಛತ್ರದ ದಾರಿ ತೋರಿಸ್ತೀನಿ. ಏನು ಬಂದವರು ಹಸಿದವರು ಹೌದಂತಾದ್ರೆ ಹೊಟ್ಟೆ ಹಸಿವಿಗೆ ಬರುವುದಂತುಂಟು. ನಮ್ಮ ಯಜಮಾನ ಒಳ್ಳೆ ಗುಣ, ಬಂದವರು ಇಲ್ಲ ಅಂತ ಹೇಳುದಿಲ್ಲ. ಒಳ್ಳೆಯದು. ಊಟ ಮಾಡಿ ಪುನಃ ಬರ್ತಾರೆ, ನೀನು ಬಂದು ತಲೆ ತೋರಿಸುವುದು. ನೀನು ಅವನ ಹಾಳಾಗಿ ಸೇರಿ ಸಮಯ ಎಷ್ಟಾಯ್ತು? ಇದು 5ನೇ ವರ್ಷ, ಪಂಚವಾರ್ಷಿಕ. ನಿನ್ನ ಒಡೆಯನಿಗೆ ಎಷ್ಟಾಯ್ತು? ಅವರು ಇನ್ನೊಂದಕ್ಕೆ ಬರುವುದು ಬದಲಿದ್ದಾರೆ. ನಾನು ಅವನು ಒಂದೇ ವಯಸ್ಸಿನವರೇನು? ಒಳ್ಳೆ ಮಾತು. ಎಂತದ್ದು? ನಾನು ಅವನು ಒಂದೇ ವಯಸ್ಸಿನವರು. ಹೌದಾ? ಪರಿಚಯ ಉಂಟಾ? ಹೌದಪ್ಪ. ಎಲ್ಲಿ ಎಲ್ಲಿ ನೀವು ಎಲ್ಲಿ? ಗುರು ಮನೆಯಲ್ಲಿ ಹೊರಗೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ನಾವು. ಹೌದು. ಹೌದು. ಅವನಿಗೆ ಗೊತ್ತು ನನ್ನ ಹೆಸರು ದ್ರೋಣ ಎನ್ನುವ ಹಾಗೆ ಅವನಿಗೆ ಗೊತ್ತು. ಅವನಲ್ಲಿ ಸ್ವಲ್ಪ ಮಾತುಂಟು, ಹೌದಾ? ಒಂದು ಸ್ವಲ್ಪ ಕೆಲಸ ಉಂಟು. ನನಗೆ ಬೇಕಾದ್ರೆ ಅವನಿಂದಲೇ ಪಡೆಯಬೇಕು ಅಂತ ಉಂಟು ಎನ್ನುವುದಕ್ಕಾಗಿ ದಾರಿ ಸರಿ ಇದ್ದುಕೊಂಡೇ ಬಂದದ್ದು ನಾನು ಇಲ್ಲಿಗೆ. ತಪ್ಪಿದ್ದಲ್ಲ. ನೀನು ತಪ್ಪಾಗಿ ಎಣಿಸಿದೆ. ಅದು ಹೀಗೆ ಹೇಗೆ? ಸಕ್ಕರೆ ಇದ್ದಲ್ಲಿಗೆ ಇರುವೆ ಮುತ್ತುವುದು. ಅದು ವಿಷಯ ಹಾಗೆ, ಲೋಕದ ಮಾತೆ ಹಾಗಲ್ಲ. ಈಗ ನಮ್ಮ ಯಜಮಾನರು ನೀವು ಒಟ್ಟಿಗೆ ಕಲ್ತದ್ದಲ್ವ? ಹೌದು, ಕೊಡುವವನಲ್ಲಿಗೆ ಬರುದು, ಕೊಡದವನಿಗೆ ಯಾರಾದ್ರೂ ಬರ್ತಾರೆ? ಇಲ್ಲ, ಸುಳ್ಳು ಹೇಳಬಾರದು. ಅದರಲ್ಲಿ ಬ್ರಾಹ್ಮಣರ ಬಾಯಿಗೆ ಸುಳ್ಳು ಬರಲೇಬಾರದು. ಅಲ್ಲ, ನಾವು ಸುಳ್ಳು ಹೇಳಿದ ಹಾಗಾಯ್ತು. ನನಗೆ ಕಾಣುವುದೇ ಕಾಲಿಂದ ತಲೆಯವರೆಗೆ ನೋಡುದು ಬೇರೆ ಅಲ್ಲ. ಬ್ರಾಹ್ಮಣ ಅಂತ ಜನಿವಾರ ಒಂದು ಕಂಡು ಹೇಳಬೇಕು ಹೊರತು. ಅಯ್ಯ ನಿಮ್ಮಂದು ಉಡುಪೆ ಒಂದು ಬೇರೆ ಇಲ್ಲ, ಬೇರೆ ಉಡುಪಿ ಇಲ್ಲ ನಿಮ್ಮ ಹತ್ರ? ಬೇರೆ ಉಡುಪಿ ಇಲ್ವಾ? ಯಾವ ಉಡುಪಿ? ಬೇರೆ ಉಡುಪು ತೊಡುಪು ಇಲ್ವಾ? ಉಡುಪು ಇಲ್ವಾ ಅಂತ. ಇಲ್ವಾ? ಇದ್ದದ್ದು ಇಷ್ಟೇ. ಎಂತದಯ್ಯ? ಬಟ್ಟೆಯಿಂದ ಏನಾದ್ರೂ ನಿಮ್ಮಲ್ಲಿ ಈ ಮನುಷ್ಯರನ್ನು ಯಾಕೆ ಹೇಳುದು ಮಾರ್ರೆ? ಒಂದು ಒಳ್ಳೆ ಬಟ್ಟೆ ಬರ ಇಲ್ಲ ನಿಮ್ಮಲ್ಲಿ, ಒಂದು ಸರಿಯಾದ ಒಂದು ಬ್ರಾಹ್ಮಣರು ಇರಬೇಕ ಜಾಗದಲ್ಲಿ ಇಲ್ಲ. ಈಗ ನಮ್ಮ ಯಜಮಾನರು ಒಳ್ಳೆ ಕೊಡುಗೈ ದಾನಿ ಯಾರೋ ನಿಮಗೆ ಪ್ರಚಾರ ಮಾಡಿರ್ಬೇಕು. ಹಾಗೆ ನಾನು ಒಟ್ಟಿಗೆ ಕಲ್ತದ್ದು, ನಾನು ಹಾಗೆ ಹೀಗೆ ಅಂತ ಉದ್ದ ಮಾತಾಡಿ ನಮ್ಮನ್ನು ಮಂಗ ಮಾಡಿ ಪಡ್ಕೊಂಡು ಹೋಗ್ಲಿಕ್ಕೆ ಬಂದದ್ದಲ್ವ? ನಿನ್ನನ್ನು ನಾನು ಯಾಕೆ ಮಂಗ ಮಾಡಬೇಕು? ನಾನು ಮಂಗನೇ ಹಾಗೆ ಹೇಳಿದ್ದಲ್ಲ. ಯಜಮಾನರು ಹಾಗೆಲ್ಲ ಕೊಡುದಿಲ್ಲ. ಅಂತೂ ಬೇಕು ಅಂತ ಆದ್ರೆ ನಿಮಗೆ ಸ್ವಲ್ಪ ಖರ್ಚಿಗೆ ನಾನು ಕೊಡುವ ಕಳಿ. ಎಂತದ್ದು ಖರ್ಚಿಗೆ ಸ್ವಲ್ಪ ಎಷ್ಟು ತಿಂಗಳಬೇಡಿ. ನನ್ನ ವೆಚ್ಚಕ್ಕೆ ನೀನು ಕೊಡುವುದಾಗುವುದಿಲ್ಲ. ಮತ್ತೆ ನನ್ನ ವೆಚ್ಚಕ್ಕೆ ಕೊಡಬಲ್ಲವನು ಅವನೊಬ್ಬನೇ. ನಿಮಗೆ ನಮ್ಮಂತರವು ಗೊತ್ತಿಲ್ಲದ ಕಾರಣ ಹಗುರವಾಗಿ ಮಾತನಾಡುತ್ತೆ. ನನ್ನ ಹೆಸರು ಹೇಳಿದ್ರೆ ಪೀಠದಿಂದ ಎದ್ದು ಮಾತಾಡ್ತಾನ. ಒಳ್ಳೆ ಅಷ್ಟು ಸಲಿಗೆ ಉಂಟು. ಅದು ನಿಮ್ಮಂದು. ಅಯ್ಯೋ ದೇವರೇ, ನಮ್ಮ ಮಹಾರಾಜರನ್ನು ಕಾಣುವುದಕ್ಕೆ ಎಂತೆಂತ ಕಿರೀಟಧಾರಿಗಳು ಬಂದು ಮುತ್ತು ರತ್ನ ವಜ್ರ ವೈಡೂರ್ಯ ಅವರ ಕಾಲುಗಳಲ್ಲಿಟ್ಟು ಅವರ ಕಾಲದ ಮುಟ್ಟಿ ನಮಸ್ಕರಿಸುವಂತ ಅವರಿಗೆ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ. ಅದು ಸಾಮಂತರಲ್ಲ. ನಾನು ಸಣ್ಣ ಮಾತು ಹೇಳಿ, ಬಡ ಜೋಗಿ ಓ ಭಟ್ಟ ಏನು ಮಾಡುವ. ಕೆಲವು ಸಲ ನಾವು ಹೇಳಿಸಿಕೊಳ್ಬೇಕಾಗ್ತದೆ. ನನ್ನ ವೇಷ ಎನ್ನುವುದು ನನ್ನ ಬಡತನವನ್ನು ಜೋಗಿತ್ವವನ್ನು ಕಾಣಿಸಿಕೊಡ್ತದೆ. ಬಡ ಜೋಗಿ. ಹೌದಪ್ಪ. ಕಣ್ಣಿಗೆ ಹೇಗೆ ಹಾಗೆ ದೃಷ್ಟಿಯ ಹಾಗೆ ಸೃಷ್ಟಿ ಅಂತಲ್ಲೂ. ಆದ್ರೆ ನನ್ನ ಮಾತುಗಳನ್ನು ಕೇಳಿಗೆ ಅವ ಕೇಳಿದ ಅಂತಂದ್ರೆ ಅರ್ಥ ಆಗ್ತದೆ ನಾನು ಯಾರು ಅಂತ. ನೀವು ಹೊರಗಿಂದ ಹೊರಗೆ ಮಾತನಾಡಿಸಿಬೇಡ. ನನ್ನ ತಾಳ್ಮೆಗೂ ಒಂದು ಮಿತಿ ಉಂಟು. ನನ್ನ ತಾಳ್ಮೆಗೂ ಒಂದು ಮಿತಿ ಉಂಟು. ಹೌದಾ? ನಾನು ಯಾಕೆ ಸುಮ್ಮನೆ ಕುಳಿತದ್ದು? ಯಜಮಾನರು ಹೇಳಿದ್ದಾರೆ, ಬ್ರಾಹ್ಮಣರ ಮೇಲೆ ಕೈ ಮಾಡಬೇಡಿ, ಅವರು ಹೊಡಿಬೇಕಾಗಿಲ್ಲ, ನಾಲ್ಗೆಲ್ಲಿ ಹೇಳಿದ್ರೆ ಸಾಕು, ಸಂತಾನ ಸರ್ವನಾಶ ಆಗ್ತದೆ ಅಂತ. ಭಯ ಉಂಟು ನಿನಗೆ? ಸ್ವಲ್ಪ ಭಯ ಉಂಟು, ಬ್ರಾಹ್ಮಣ ಮೇಲೆ ಭಯ ಭಕ್ತಿ ಉಂಟು. ಆದ್ದರಿಂದ ನೀವು ನನ್ನ ತಲೆ ತಿಂದದ್ದು ಸಾಕು, ಇನ್ನು ಯಜಮಾನರ ತಲೆ ಹಾಳು ಮಾಡುದು ಬೇಡ. ಅವರಿಗೆ ನಿಮ್ಮ ಪರಿಚಯ ಇರ್ಲಿಕ್ಕಿಲ್ಲ, ನೀವು ಅವರ ಜನವೂ ಅಲ್ಲ, ಸುಮ್ಮನೆ ಅದು ಬದುಕುದಕ್ಕೆ ಬೇಕಾಗಿ ಏನ್ ಹೇಳ್ತಾ ಇದ್ರಿ. ಹೋಗಿ ಹೋಗಿ ನೀನು ಒಳಗೆ ಹೋಗಿ ಹೇಳ್ತೀಯೋ? ಹೇಳೋದಕ್ಕೆ ನಿಮ್ಮನ್ನು ಕಾಣುವಾಗ ಏನಿಲ್ಲ ಏನಿಲ್ಲ, ನನಗೆ ಹೇಳೋದಕ್ಕೆ ಮನಸ್ಸು ಬರುದಿಲ್ಲ ಮಾರ್ರೆ. ಹೊಟ್ಟೆಯಲ್ಲಿದ್ದು ಹೇಳೋದೇ ಇರಬೇಡ. ಹಾಗೇನಿಲ್ಲ, ನನಗೆ ಅಯ್ಯೋ ಪಾಪ ಅಂತ ಅನಿಸ್ತಾ ಉಂಟು. ಅಯ್ಯೋ ಪಾಪ ಅಂತ ಕಾಣಿಸುವ ಲೆಕ್ಕದಲ್ಲಾದ್ರೂ ಹೋಗಿ ಹೇಳು, ಒಬ್ಬ ಬ್ರಾಹ್ಮಣ ಹೀಗೆ ಬಂದಿದ್ದಾನೆ, ನಿನ್ನಲ್ಲೇ ವ್ಯವಹಾರ ಉಂಟಂತೆ. ನಿಮ್ಮಲ್ಲಿ ಏನಿಲ್ವ ಬಡವರ? ಇದ್ರೆ ಹೀಗ ಒಂದು ಕೆಲಸ ಮಾಡುವ, ಹೇಗೆ? ಇದು ಹಿಡ್ಕೊಳ್ಳಿ, ಒಂದು ಗೆರಟೆ ನಾನು ತಂದು ಕೊಡ್ತೇನೆ, ಅಲ್ಲಲ್ಲಿ ಮನೆ ಉಂಟು. ಶಿವಪ್ಪ ಕಾಯೋ ತಂದೆ ಮೂರು ಲೋಕ. ನನ್ನಲ್ಲಿ ನೀನು ಹೀಗೆ ಮಾತನಾಡಿದೆ ಅಂತ ಗೊತ್ತಾದ್ರೆ ನಿನ್ನ ಯಜಮಾನ ನಿನಗೆ ಆ ಕೆಲಸ ಯಾರು? ನಿಮ್ಮದು ಅದೆಲ್ಲ ಬೇಡ ಅಯ್ಯ, ನೀವು ಒಳಗೆ ಹೋಗುದು ಬೇಡ. ಒಳಗೆ ಹೋಗ್ಲಿಕ್ಕೆ ನಾನು ಬಿಡುದಿಲ್ಲ. ಅಲ್ಲಿ ಊಟ ಮಾಡಿ ಮಲಗಿ ಬೆಳಿಗ್ಗೆ ಎಬ್ಬಿಸಿ ನಾನೇ ಕಳಿಸ ಹೋಗಿ. ರಾಯನೊಬ್ಬಗೆ ಕೈಯನ್ನೊಟ್ಟುವ ಕಾಯಕದ ಬಡಗೇಗೆ ಮಿಕ್ಕಿನ ನ್ಯಾಯ ನೀತಿಗಳ ಅರಿವು ನಡಿ ಹರಿಯುವುದನ್ನು ಪೇಳು ಸಾಯದಿರು ದ್ವಿಜ ಶಾಪದಲ್ಲದೆ ಕಾಯ ಕಾಯಿಸಿದಾಗ. ಸಾಮಾನ್ಯವಾಗಿ ನಾಡ ಮಾತೊಂದುಂಟು, ಗೌಡ ಗದರಿದ್ರೆ ಗೌಡನ ಮನೆ ಗಡು ಗದರ್ತದೆ ಅಂತ. ಆ ಸಂಸ್ಕಾರವಂತ
ಇನ್ನು ನಾರಿಗೆ ಇಷ್ಟು ಉದ್ದ ಬೆಳೆಯುತ್ತದಲ್ಲ ಇನ್ನುಂಟು. ಇನ್ನು ಉಂಟ ಬೆಳೆಸಬೇಡ. ನೀನಾಗ ಹೇಳಿದಿಲ್ಲ ಸಂತಾನಕ್ಕೆ ಒಂದಿತ್ತು ಅಂತ, ಭರಿಸಿಕೊಳ್ಳಬೇಡ. ಆದಷ್ಟು ಶಾಂತನಾಗಿದ್ದೇನೆ. ಒಂದು ವೇಳೆ ಕ್ರೋಧಾವಿಷ್ಟನಾಗಿ ಈ ದಂಡವನ್ನು ಎತ್ತಿದ್ರೆ ಅಥವಾ ಹಸ್ತವನ್ನು ಎತ್ತಿ ಒಂದು ಮಾತನ್ನು ಹೇಳಿದೆ ಅಂತ ಆದ್ರೆ ನಿನ್ನ ಬದುಕು ನಷ್ಟವಾದೀತು. ಹೌದಾ? ಈಗ ಅವರ ಕಾಣಲೇಬೇಕಾ? ಬೇಕಾ? ಈ ಕೆಲಸ ಮಾಡುವ. ಏನು ನಿಮಗೆ ನಿಮಗೆ ಅವರ ಪರಿಚಯ ಉಂಟು, ನೀವು ಹೇಳ್ತೀರಿ. ಅವರಿಗೆ ನಿಮ್ಮ ಪರಿಚಯ ಉಂಟು ಇಲ್ಲೋದಲ್ಲ ಗೊತ್ತಿಲ್ಲ. ನೀನು ಬಂದಾಯ್ತಲ್ಲ, ನಾನು ಸುಮ್ಮನೆ ಹಾಳು ಮಾಡೋದಕ್ಕಿತ್ತು. ಅಲ್ಲಿ ಕೂತ್ಕೊಳ್ಳಿ, ನಾನು ಹೋಗುತ್ತೇನೆ, ಯಜಮಾನ ಕಾಣುತ್ತೇನೆ. ನಿಮ್ಮ ವಿಚಾರ, ನಿಮ್ಮ ಹೆಸರಂತದ್ದು ಹೇಳಿದ್ದು? ದ್ರೋಣ. ದ್ರೋಣ ಅಲ್ವಾ? ದ್ರೋಣಾಚಾರ್ಯ. ಬಾಲ್ಯ ಮಿತ್ರ ದ್ರೋಣನಂತೆ ಅಂತ ಹೇಳಿ ಕೂತೀವಿ. ಬಾಲಿಕೆ ಮಣ್ಣು ಹಾಕ್ಲಿಕ್ಕೆ ಆಯ್ತು. ಬೇಡ, ಬಾಲ ಮಿತ್ರ ಅಂತ ಹೇಳಿ. ಬಾಲ ಮಿತ್ರ ಅಲ್ಲ, ಚಂದಮಾಮ. ಸುಮ್ಮನೆ ಕೂತ್ಕೊಳ್ಳಿ ಹೇಳಿ ಹೇಳ್ತಾರೆ ಆಯ್ತಾ? ದ್ರೋಣ ಅಲ್ವಾ? ಒಟ್ಟಿಗೆ ಕಲ್ತದ್ದಲ್ವ? ಬಾರಿ ಕಲ್ತಿದ್ದೀರ ನೀವು. ನಾನು ಪ್ರಶ್ನೆ ಕೇಳ್ಯಾ? ಎಂತ ಪ್ರಶ್ನೆ? ನಾನು ಯಾಕೆ ಪ್ರಶ್ನೆ ಕೇಳುವುದಿಲ್ಲ? ವಿಷಯ ಉಂಟದಲ್ಲಿ. ಪ್ರಶ್ನೆಯಲ್ಲಿ ವಿಷಯ ಉಂಟು ಅಲ್ಲ, ವಿಷಯವು ಪ್ರಶ್ನೆಯಾಗಿ ಉಂಟು. ಯಾಕೆಯ್ಯ ಮತ್ತೊಬ್ಬರು ಉಪದ್ರ ಕೊಟ್ಟು ಬದುಕುವುದು? ಒಂದು ಉಣ್ಣುವುದೇ ಗತ್ತಿಲ್ಲದಲ್ಲಿ ಎಲ್ಲರೂ ಹಾಡು ಬಾವಿಗೆ ಹಾರ್ಲಿಕ್ಕೆ ಆಗುದಿಲ್ಲ. ಈ ಯಜಮಾನ ಗುರುತ ಹೇಳಿ ಅಲ್ಲಿಂದ ತಲೆ ತುರಿಸಿಕೊಂಡು ಒಂದಿಷ್ಟು ಕೊಡಿ ಅಂತ ಹೇಳಿ ಅದನ್ನು ಕೊಡ್ಲಿಕ್ಕೆ ಮನೆಯಲ್ಲಿ ನಿಮ್ಮ ಜನ್ಮಕ್ಕೆ ನಿಮ್ಮ ನೀನು ನಾನು ಕೊಡದೆ ಹೋಗುದಿಲ್ಲ. ಒಳಗೆ ಮಕ್ಕಳಿಗೆ ಆಗುತ್ತೆ. ಒಂದು ಕಾರ್ಯಕಾರಣ ಇದ್ದ ಎಂಬಂತಹ ಪಂಚವೀರರಿಂದ ರಕ್ಷಿತವಾದ ಪುರವಾದ್ರಿಂದಲೇ ಇದಕ್ಕೆ ಪಾಂಚಾಲ ಅಂತ ಹೆಸರು. ಮಾಕಂದಿಯ ರಾಜಧಾನಿಯಾಗಿದೆ ಈ ಕಾಲಕ್ಕೆ. ಈ ಪಾಂಚಾಲವನ್ನು ಆಡಿದಂತಹ ರಾಜರುಗಳಲ್ಲಿ ಅತ್ಯಂತ ಕೀರ್ತಿಶಾಲಿಯಾದವನು ಸೋಮಕ. ಆ ಸೋಮಕರಿಂದ ಮುಂದುವರಿದಂತಹ ವಂಶ ನಮ್ಮದು. ಅದೇ ವಂಶದಲ್ಲಿ ಹುಟ್ಟಿ ಬಂದವರಿದ್ದಾರೆ ಪುರುಷತ ಮಹಾರಾಜ. ರಾಜ್ಯಭಾರ ಮಾಡ್ತಾ ಇದ್ದ ಹಾಗೆ ಅವನಿಗೆ ಒಂದು ಕಾಲಕ್ಕೆ ವೈರಾಗ್ಯ ಬಂದು ಹೋಯ್ತಂತೆ. ಕಾರಣ ಬೇರೇನುವಲ್ಲ, ಮಕ್ಕಳನ್ನು ಪಡೀಲಿಲ್ಲ ಅಂತ. ನಾನು ಪುತ್ರವಂತನಾಗಿಲ್ವಲ್ಲ ಎಂಬ ಕೊರಗಿನಿಂದಲೇ ರಾಜಕೀಯವನ್ನೆಲ್ಲ ಮಂತ್ರಿಗಳಿಗೆ ಒಪ್ಪಿಸಿ ವೈರಾಗ್ಯವನ್ನು ತಡೆದು ಕಾಡು ಸೇರಿದ. ಯಾಕೆ ತಪಸ್ಸು ಮಾಡ್ಲಿಕ್ಕೆ ಹೋದವನು ಕಾಡಲ್ಲಿ ಕಾಲ ಕಳೆಯುತ್ತಾ ಇದ್ರೆ ದೇವಲೋಕದ ಅಪ್ಸರೆಯಾದಂತಹ ಮೇನಕ್ಕೆ ಧರೆಗಿಳಿದು ಬಂದರು. ಅವಳ ರೂಪಲಾವಣ್ಯಗಳನ್ನು ಕಂಡಂತಹ ದೊರೆ ಅವಳಲ್ಲಿ ಪ್ರಣಯ ಭಿಕ್ಷೆಯನ್ನು ಯಾಚಿಸಿದ. ಉಭಯರು ಒಂದಾದ್ರು
ಪರಿಣಾಮವಾಗಿ ಅಲ್ಲೊಂದು ಮಗ ಹುಟ್ಟಿಕೊಂಡ. ಓಹೋ ನಾಡಿನಲ್ಲಿ ಒಲಿದು ಬರದೇ ಇದ್ದಂತಹ ಪುತ್ರ ಭಾಗ್ಯ ಅವನಿಗೆ ಕಾಡಿನಲ್ಲಿ ಒಲಿದು ಬಂತು ಕೃಷತ ಮಹಾರಾಜನಿಗೆ. ಆದ್ರೆ ಮಗನನ್ನು ಕೊಟ್ಟು ಹೋಗುವ ಯೋಚನೆ ಅವನಿಗೆ ಇರಲಿಲ್ಲ. ನಾನು ತಪಸ್ಸಿಗೆಂದೇ ಕಾಡಿಗೆ ಬಂದದ್ದು, ಹಾಗೆ ಅದನ್ನೇ ಮುಂದುವರಿಸ್ತೇನೆ ಅಂತ ಹೇಳಿ ಓಹೋ ದೇವಲೋಕದ ಅಪ್ಸರ ಮೇನಕ್ಕೆ ಅವಳಿಗೆ ಹೋಗುವ ಕೊಂಟಿಗಳಾಗಿ ಹೋಗ್ಬೇಕು, ಮಗನನ್ನು ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಆಕೆ ಆ ಶಿಶುವನ್ನು ಮರದ ಬುಡದಲ್ಲಿಟ್ಟು ಹೊರಟೆ ಹೋದ್ರು. ಆ ದಾರಿಯಾಗಿ ಬಂದಂತಹ ಅಗ್ನಿವೇಶರು ಪರಮ ಪೂಜ್ಯರು ಆ ಮಗುವಿನ ಕುರಿತಾದಂತಹ ವಿಚಾರವನ್ನು ಅರ್ಥ ಮಾಡಿಕೊಂಡು, ಒಂದು ದ್ರುಮದ ಮಧ್ಯ ಬುಡದಲ್ಲಿರುವಂತಹ ಮಗು, ಹಾಗಾಗಿ ಅವನಿಗೆ ದೃಪದ, ಯಾರ್ಯಾರ ಕಥೆ ಹೇಳಿದಲ್ಲ, ನನ್ನ ಕಥೆ ಹೇಳಿದ್ದು ನಾನು, ದೃಪದ ಅಂತ ಹೆಸರಿಸಿದ್ರು ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಮತ್ತೆ ಯಜ್ಞಸೇನ ಅಂತ ನಾಮಕರಣವನ್ನು ಮಾಡಿದ್ದಾರೆ. ನಮಗೆ ಅಂಕಿತ ನಾಮದಲ್ಲಿ ಪ್ರಸಿದ್ಧಿ ಇಲ್ಲ, ನಮಗೆ ಪ್ರಸಿದ್ಧಿ ಅದರಲ್ಲಿ ಅನ್ವರ್ಥ ನಾಮದಲ್ಲಿ. ಮರದ ಬುಡದಲ್ಲಿ ಸಿಕ್ಕಿದ ಕಾರಣ ನಾನು ದೃಪದಲ್ಲಿದ್ದೇನೆ. ಅಗ್ನಿವೇಶ್ವರಾಶ್ರಮದಲ್ಲಿ ಯೋಗ್ಯವಾದಂತಹ ವಿದ್ಯಾಬುದ್ಧಿಯನ್ನು ಹೊಂದಿ ಪ್ರಬುದ್ಧನಾದೆ. ಆ ಕಾಲಕ್ಕೆ ಗೊತ್ತಾಯ್ತು ನಮ್ಮ ಅರಮನೆಯಲ್ಲಿರುವಂತಹ ಮಂತ್ರಿಗಳಿಗೆಲ್ಲ, ಮಹಾರಾಜರ ಮಗ ಒಬ್ಬ ಪ್ರಬುದ್ಧನಾಗಿದ್ದಾನೆ, ಪೀಠ ಏರುವುದಕ್ಕೆ ಯೋಗ್ಯನಿದ್ದಾನೆ ಎಂಬ ಹಾಗೆ. ನೇರವಾಗಿ ಕಾಡಿಗೆ ಬಂದ್ರು, ಗುರುಗಳಲ್ಲಿ ವಿಷಯ ಹೇಳಿದ್ರು. ಗುರುಗಳು ಬೇಗನೆ ಹೊರಡು ಮಗನೇ, ನಾಡು ಅರಾಜಕವಾಗಬಾರದು, ಪೀಠ ಏರಿ ಪಾಂಚಾಲದ ದೊರೆಯಾಗಿ ನೀನು ಕಾಲವನ್ನು ಕಳೆ ಅಂತ ಹೇಳಿದ್ರು. ಅವರ ಹರಕೆ ಕೈಗೊಂಡೆ, ಮಂತ್ರಿಗಳ ಜೊತೆಗೆ ಬಂದೆ, ಸಿಂಹಾಸನ ಏರಿದೆ, ಪಾಂಚಾಲದ ದೊರೆಯಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ಮಾಕಂದಿ ರಾಜಧಾನಿ. ಈ ಮಧ್ಯೆ ದೊರೆಯಾದ ನೀನು ಮದುವೆ ಆಗಬೇಕು ಅಂತ ಹಿರಿಯರೆಲ್ಲ ಹೇಳಿದ್ರಲ್ಲ, ಸತ್ಕುಲ ಪ್ರಸೂದೆಯಾದಂತಹ ಕೌಸವಿ ಎಂಬುದನ್ನು ಮದುವೆಯಾದೆ. ಒಬ್ಬ ಮಗನನ್ನು ಪಡೆದಿದ್ದೇನೆ. ಕೆಲವರೆಲ್ಲ ಸುಮ್ಮನೆ ಪುತ್ರಿ ಅಲ್ಲ ಪುತ್ರ, ಮಗಳು. ಮತ್ತೆ ಎಂತದ್ದು ಮಗಳು? ಯಾರು ಹೇಳಿ ಮಗಳು? ಅವನಿಗೆ ನಾನು ಮದುವೆ ಮಾಡಿಸಲಿಲ್ವಾ ಅವನಿಗೆ? ಹೌದಾ? ಮತ್ತೆ ದಶಾರ್ಣ ದೇಶದ ರಾಜನಾದಂತಹ ಹಿರಣ್ಯವರ್ಮನ ಮಗಳಾದ ಹಿರಣ್ಮಯಿ, ಎಂತದ್ರು ಹಿರಣ್ಮಯಿ ಮದುವೆ ಮಾಡಿಸಿದ್ದೇನೆ. ಹೌದಾ? ಹಿರಣ್ಮಯಿ ಕಲ್ಯಾಣದ ಪ್ರಸಂಗ ಉಂಟು. ಅವನಿಗೆ ಶಿಖಂಡಿ ಅಂತ ಹೆಸರಿಟ್ಟದ್ದು ಯಾಕೆ ನನ್ನ ಮಗನಿಗೆ ಗೊತ್ತುಂಟ? ತಲೆಯ ಮೇಲೆ ಒಂದು ಅಂಡಾಕೃತಿಯಲ್ಲಿ ಮಾಂಸ ಸ್ವಲ್ಪ ಬೆಳೆದಿತ್ತು, ಶಿಖೆ ನಿಲ್ಲುವ ಜಾಗದಲ್ಲಿ. ಹಾಗಾಗಿ ಅವನಿಗೆ ಶಿಖಂಡಿ ಅಂತ ಹೆಸರಿಟ್ಟದ್ದು. ಏನಾದ್ರೂ ಒಂದು ಅನುಮಾನವೇ? ನೀವು ಸುಮ್ಮನೆ ಮಾತಾಡ್ಬಿಡಿ, ಮಾತಾಡಿ ಹೋಗ್ತಾರೆ. ಸುಮ್ಮನೆ ಪ್ರಚಾರ ಮಾಡು, ನಾನು ಮಗನನ್ನು ಪಡೆದದ್ದು, ಇವರೆಲ್ಲ ಮಗಳು ಅಂತ ಪ್ರಚಾರ ಮಾಡು. ಮಗಳಾದ್ರೆ ನಾನು ಮತ್ತೆ ಮದುವೆ ಮಾಡಿಸೋದಕ್ಕೆ ಹುಡುಗಿಯನ್ನು ತಂದು. ಈಗ ಯೋಗ್ಯನಿದ್ದಾನೆ, ರಾಜಕುಮಾರನಿದ್ದಾನೆ, ಯೋಗ್ಯನಾದ ಹೆಂಡತಿ, ಕುಲ ಬೆಳೆಯುವುದಕ್ಕೊಬ್ಬ ಯೋಗ್ಯ ಮಗ. ಇದೆಲ್ಲ ಹೇಳಲಿಕ್ಕೆ ಸಮಯ ಅಲ್ಲ ಇದೀಗ. ನಾವು ಯಾಕೆ ಹೇಳಿಕೊಳ್ಳುವುದಷ್ಟೇ, ಉಳಿದವರ ಸಮಾಧಾನ ನಮ್ಮ ಸಮಾಧಾನಕ್ಕೆ ಉಳಿದವರಿಗೆ ಬೇಕು ಅಂತಲ್ಲ, ಅಷ್ಟೇ ಬೇಕಾಗ್ತದೆ. ಪ್ರವೇಶ ಮಾಡಿದ ಮೇಲೆ ನಮಗಿರುವುದು ಪ್ರಜೆಗಳ ಯೋಗಕ್ಷೇಮ. ಆವಾಗ ಬಹಳ ಮಂದಿಗಳಿದ್ರಂತೆ. ಈಗ ಕೆಲವರೆಲ್ಲ ಎದ್ದು ಹೋದ್ರ ಬಹುಶಃ ಅವರಿಗೆಲ್ಲ ಹೇಳಲಿಕ್ಕೆ ಏನಿಲ್ಲ. ಇವನಿಗೇನಾದ್ರು ಹೇಳಲಿಕ್ಕೆ ಉಂಟಾ? ಹೇಳಲಿಕ್ಕೆ ಉಂಟು ಅಂತಾದ್ರೆ ಬನ್ನಿ ಸಭೆ. ರಾಜರಾಜಾಧೀಶ ರಾಜದಕ್ಷತೆ ಚಂದ್ರೋದಯ ಅರಿತವಿದ ಮಾತನಾಡ ಬಳಿಯ ಸಿಂಹಪುರ ಸ್ವರೂಪ ಬಹುಪರಾಕು ಬಹುಪರಾಕು ಬಹುಪರಾಕು. ರಾಜರಾಜಾಧೀಶ ರಾಜನಕ್ಷತ್ರ ಚಂದ್ರೋದಯ ಅರಿತವಿದ ಮಾತನಾಡ ಬಳಿಯ ಸಿಂಹ ಸ್ವರೂಪ ಬಹುಪರಾಕು. ಇಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳುವುದು ಯಾಕೆ? ಮತ್ತೆ ಅದನ್ನೇ ಯಾಕೆ? ನಾನು ಅದನ್ನೇ ಬಾಯಿಪಾಠ ಮಾಡಿದ್ದು. ಅವನದ್ದಿದ್ದೇ ಹೊಗಳಿಕೆ ಬಿಟ್ಟರೆ ಬೇರೆ ಭಾಷ್ಯ ಸಂತಾನ ಇಲ್ಲ. ನಾನು ಒಟ್ಟೋದರ ಕೊಟ್ಟು ಹೊತ್ತೆಷ್ಟಾಯ್ತು ಗೊತ್ತು. ನಾನಲ್ಲಿ ಬಂದು ಹೊತ್ತೆಷ್ಟಾಯ್ತು? ನಾನು ಆಗಲೇ ಕಾಯ್ತಾ ಇದ್ದೇನೆ. ಹೊಗಳಿಕೆ ಮಾಡ್ಬೇಕಾದ ಈಗಲ ನಾನು ಹೇಳ್ಬೇಕಾದ ಸೊಗತಲ್ಲ ಹೇಳಿ ಆಯ್ತು. ಈಗ ಇವತ್ತಿಗೂ ಹೊಗಳಿಕೆ ಮಾಡ್ತಾನೆ. ಅಲ್ಲ ನೀವು ನಾನು ಹೇಳುವ ಮೊದಲು ಹೇಳ್ಬೇಕಾದಲ್ಲ ಪ್ರಾಣಿ. ನೀವು ನಿಲ್ಲಿಸುದು ಕಾಣುದು ಮತ್ತೆ ಬಂದದ್ದೆ. ನಿಲ್ಲಿಸುವುದು ನಾನು ಆಗ ಬಂದಿದ್ದೆ. ಒಂದು ಹಂತಕ್ಕೆ ಬರಲು ನಿಲ್ಲಿಸುವುದು ಹೇಗೆ? ಎಂತದಂತ ಹೊತ್ತಷ್ಟಾಯ್ತು? ಹೊತ್ತದಕ್ಕೆ ನಾನು ಹೊಣೆ ಅಲ್ಲ. ಕೈ ನಾನು ಆವಾಗಲೇ ಸಿದ್ಧನಾಗಿದ್ದೇನೆ. ಇದು ಕಟ್ಟಿ ಹೌದಾ? ಹೋದಲ್ಲಿ ವಿಷಯ ಇದ್ವಿ. ಅದೇ ಕಟ್ಟಿ ಕಾಯುವುದಾಯ್ತು. ಕಟ್ಟಿ ಆಯ್ತಲ್ಲ, ಎಲ್ಲ ನೀವು ಮಾಡುವುದು. ನಾಡಿನ ಸಮೃದ್ಧಿ ಅಲ್ಲ. ಸಮೃದ್ಧಿ ಅಲ್ಲ, ನಿಮ್ಮ ಕೆಲ ಗುಣ ಉಂಟಲ್ಲ, ಯಾರ್ಯಾರು ಹಾಳು ಮಾಡ್ಲಿಕ್ಕೆ ಇರುವುದು? ಹಾಳು ಮಾಡ್ಲಿಕ್ಕೆಲ್ಲ ಒಳ್ಳೇದು ಮಾಡ್ಲಿಕ್ಕೆ ಇರುವುದು. ಅದು ಒಳ್ಳೇದು ಮಾಡುದು. ನಾನು ನಾಡಲು ಒಳ್ಳೇದು ಮಾಡ್ಲಿಲ್ವಾ? ಭಾಷೆ ಸಂತಾನ ಇಲ್ಲ ಅಂತ ನಾನು ಉಚಿತವಾಗಿ ಕೊಟ್ಟಿದ್ದೇನೆ. ಉಚಿತ ನಾನು ಮಾತಾಡಿದೆ ಮತ್ತೆ ಮಾತಾಡಿ. ಕೆಲಸದ ಬೇಡ, ನಾನು ಮಾತಾಡ್ತೇನೆ ಮತ್ತೆ ನೀವು ಮಾತಾಡುದು. ಇದು ಈಗ ಬೇಕಾ? ಇವರಿಗೆ ಉಚಿತವಾಗಿ ಕೊಟ್ಟರೆ ಆಗುವುದಿಲ್ಲ, ಮತ್ತೆ ಇವರೇ ಮಾತಾಡುದು, ಮತ್ತೆ ಯಜಮಾನ ಮಾತಾಡ್ಲಿಕ್ಕಿಲ್ಲ. ಈಗ ಉಚಿತವಾಗಿ ಕೊಟ್ಟರೆ ಈಗ ಹೇಳಲಿಕ್ಕೆ ಆಗುದಿಲ್ಲ, ಉದಾಸೀನ ಹೆಚ್ಚಾಗಿದೆ. ಹೌದು, ಆಲಸಿಗಳನ್ನು ಹೆಚ್ಚು ಮಾಡುವ ಅಂತ. ಊರಿನಲ್ಲಿ ಎಲ್ಲ ಹುಂಬರು ಆಲಸಿಗಳು ಹೆಚ್ಚಾದ್ರೆ ಹೀಗೆ ಆಗುದಾಗ ಈಗ ಅದು ವಿಷಯ ಅಲ್ಲ. ನನಗೆ ಅದಕ್ಕೆ ಧರ್ಮಕ್ಕೆ ಕೊಡ್ತೀರಾ? ಆಯ್ತು, ಈಗ ನೀವು ಮಾತಾಡ್ತೀರ, ನಾನು ಮಾತಾಡ್ಬೇಕು.
ನಿನಗೆ ಮಾತಾಡ್ಲಿಕ್ಕೆ ಉಂಟಾ? ಮತ್ತೆ ವಿಷಯ ಇಲ್ವಾ? ಈಗ ಸಂಭಾಷಣೆ ಅಂತ ಆಗಬೇಕು ಅಂತಂದ್ರೆ ನಾನು ನೀನು ಇಬ್ರು ಮಾತಾಡ್ಬೇಕಲ್ಲ. ಅದು ಹುಚ್ಚಲ್ಲ ನಿಮ್ಮ ವಿಷಯ ಇಲ್ಲ ಮಾತಾಡ್ಲಿಕ್ಕೆ ಆಗ್ತದ? ಈಗ ನಾನು ಬಂದದ್ದು ಯಾಕೆ? ಬಂದದ್ದು ಯಾಕಂದ್ರೆ ನೀನು ಹೇಳ್ಬೇಕಾಗ್ತದೆ ನನಗೆ ಏನ್ರಿ ನಿಮ್ಮ ಅನುಮಾನ ಅಲ್ವ? ನಾನು ಹಾಗೆಲ್ಲ ಬರ್ತೇನೆ. ನಿನಗೆ ಅಲ್ಲಿ ದ್ವಾರ ಬಿಟ್ಟು ಬಂದಿಯಲ್ಲ, ಇನ್ನು ಅಪ್ಪ ಇದ್ದಾರಲ್ಲಿ ಕಾಯ್ಲಿಕ್ಕೆ. ಈಗ ಅಪ್ಪ ಅಲ್ಲಿಲ್ಲ, ಮತ್ತೆ ಅಪ್ಪ ಅಮ್ಮ ಅಲ್ಲಿದ್ದಾರೆ. ಈಗ ಅವ್ರದ್ದು ಕಳಿಸಿದ್ದೇನೆ. ಹೌದು, ಅವರು ಹೋದ ಮೇಲಲ್ವಾ ಆ ಜಾಗ ನಿನಗೆ ಕೊಟ್ಟದ್ದು ನಾನು. ಹೌದೌದು. ಅವನದ್ದಾದಂತಹ ಸೇವಾ ಕೈಕಾರ್ಯವನ್ನು ನಾನು ಪರಿಗಣಿಸಿ ಅದಲ್ಲ. ಅವನ ಮಗನಾದಂತಹ ನಿನಗೆ ಆ ಉದ್ಯೋಗವನ್ನು ಕೊಟ್ಟಿರುತ್ತೇನೆ. ನೀವು ಹಾಗೆ ಕೊಟ್ಟದಲ್ಲ, ಅಪ್ಪ ಮಾಡಿದ ಸಾಲ ತೀರಿಸಲಿಕ್ಕೆ ನನ್ನನ್ನು ಉಪಯೋಗ ಮಾಡಿಕೊಂಡದ್ದು ನೀವು. ಅಲ್ಲಿ ಬರ್ತಿದ್ದದ್ದು ನಿನಗೆ ಅರ್ಥ ಆದ್ರೆ ಸಾಕು. ಅಪ್ಪ ಸೊನ್ನೆ ಹೆಚ್ಚಾಗ್ತಾ ಹೋಗಿತ್ತು. ಬಾಲ ಅಲ್ಲ, ಅವನ ಬಾಲ ಒಳ್ಳೆಯದು. ಅದು ಈಗ ವಿಷಯ. ನೀನು ದ್ವಾರ ಕಾಯ್ತೇನೆ ಅಂತ ಹೇಳಿದೀನಿ ಇಷ್ಟನಾಗಿ. ಈಗ ದ್ವಾರ ನಿಮ್ಮ ಸೌಜನ್ಯವನ್ನು ದೌರ್ಬಲ್ಯದ ಮಾಡ್ತಾ ಕೆಲವರು. ಹೌದಾ? ನನ್ನ ಅವಗಾಹನೆಗೆ ಅದು ಬರ್ಲಿಲ್ಲ. ಈಗ ಎಂತದು ಬರ್ಲಿಲ್ಲ. ಯಾರು ಬಂದು ಕೇಳಿದ್ರು ಕೊಡುವುದು ಎಂತದು ನನಗೆ ಕೊಡ್ಲಿಲ್ಲ, ಅದು ವಿಷಯ ಬೇರೆ. ನಿನಗೆ ಕೊಡ್ಲಿಲ್ಲ, ಮತ್ತೆ ತಿಂಗಳು ವೇತನಕ್ಕೆ ಬರ್ತಿ ಕೈ ಒಡ್ಡಿಕೊಂಡು ದುಡಿದಕ್ಕೆ ಸಂಬಳ ಅಲ್ವಾ ನಮ್ಮ ಕೊಟ್ಟಿದ್ದೀವಿ. ಅದು ಸಾಕಾಗುದಿಲ್ಲ ನಿನಗೆ. ಮತ್ತೆ ಮನುಷ್ಯರಿಗೆ ಸಿಕ್ಕಿದರೆ ತೃಪ್ತಿ ಉಂಟಾ? ಹಾ. ಅದಕ್ಕೆ ಅಲ್ಲ ತೃಪ್ತಿ ಏನೋ ಜಾಯತೆ ಅಂತ ಹೇಳುವುದು. ಅಯ್ಯೋ, ಯಾಕೆ ಅವನಿಗೆ ಕಲಿಸಿದ್ದು? ವೇದದ ಮಾತುಗಳು ಯಾವ ಉಪನಿಷತ್ತಿನಲ್ಲಿ ಉಂಟು ಪುಣ್ಯಾತ್ಮ? ಅದು ನಾನು ಓದಿಲ್ಲ ಆ ಉಪನಿಷತ್ತು. ತೃಪ್ತಿಯನ್ನ ಜಾಯತೆ. ಎಲ್ಲ ಒಂದು ಮಲಗುದ ತೃಪ್ತಿಯಿಂದ ತೃಪ್ತಿ ಹುಟ್ಟುತ್ತದೆ ಅಂತ ಜಾಯತೆ ಅಂತ ಹೇಳ್ತೀನಿ. ಹುಟ್ಟು ಮಲಗುದಲ್ಲ, ದೊಡ್ಡ ಎದ್ದು ಓದಬೇಕು. ನನಗೆಲ್ಲ ಪಾಠ ನಾನು ಹೀಗಾದ್ದೆ, ಓದಿ ಹೀಗಾದ್ದು. ನಾನು ನಿಮಗೆ ಧರ್ಮಕ್ಕೆ ಅಕ್ಕಿ ಕೊಟ್ಟದಕ್ಕೆ ಎಷ್ಟು ಮಾತಾಡುದು ಈಗ? ಧರ್ಮದ ತಿಂದೆ. ಹೌದಾ? ಯಾಕೆ ಯಾಕೆ? ನಾನು ಉದಾಹರಣೆ ಕಾಯ್ತಾ ಇದ್ದೆ. ನಾನಾದಾಗ ನಾನು ಅಪ್ಪನೇ ಹುಟ್ಟಿದ ಹೇಳಿ ತೊಂದ್ರೆ ಇಲ್ಲ. ಅಲ್ಲ, ಅಪ್ಪನೇ ಹುಟ್ಟಿದ ಕಾರಣ. ಅದು ಕೆಲವರೆಲ್ಲ ಶಪಥ ಮಾಡಿದ್ದಾರೆ, ನಾನು ಇನ್ನು ಮುಂದೆ ಅವನಲ್ಲಿ ಮಾತಾಡ ಅಪ್ಪನಿಗೆ ಹುಟ್ಟಿದವನೇ ಅಲ್ಲ. ಮತ್ತೆ 4 ದಿವಸಗಳು ಮಾತಾಡ್ತಾರೆ, ಅವ ಮತ್ತೆ ಸತ್ತ ಬದುಕಬೇಕಲ್ಲ ಸ್ವಾಮಿ. ಶಪಥ ಮಾಡುದು ನೋಡ್ಬೇಕು ಕೆಲವರು. ಹಾಗೆ ನನ್ನ ಹೆಂಡತಿ ಮನೆಗೆ ಮಾಡ್ತಾರೆ ಚಪಾತಿ ಅಲ್ವಾ ಶಪಥ ಇದು. ಅದಲ್ಲಗೆ ನಾನು ಬಂದದ್ದು ಯಾಕೆ? ನೀನು ಹೇಳ್ಬೇಕು ಪುಣ್ಯಾತ್ಮ, ನನಗೆ ಗೊತ್ತು. ನೀವು ಅವಕಾಶ ಕೊಟ್ಟಲ್ಲ ಹೇಳುದು. ನಾನು ಕೊಟ್ಟಿದ್ದೇನೆ ಆಗಲೇ. ಒಂದು ಉಂಟು ಕೊಡ್ಲಿಕ್ಕೆ ನನಗೆ. ಎಂತದ್ದು ನೋಡಿ ಯಾವುದು? ಧ್ರುವದ ಕೆಲಾಲಿಸಯ್ಯ ಧ್ರುವದ ಕೆಲಾಲಿಸಯ್ಯ ಬೇಡುವ ಸುದ್ದಿ ವಿಪರೀತವೆನಿಸುವುದಯ್ಯ. ವಿಪುಲ ತನ್ನವ ಪದದ ಪರಪದ ನವಗಳ ಬಲಯಿಸುವ ಕರಪದ ಸಿರವಂತ ಧ್ರುವದ ನಾನು ದ್ವಾರ ಬಾಲಕ ಹೌದಾದ್ರು. ನೀನು ಲಾಲಿಸು ಲಾಲಿಸು ತಪ್ಪುಂಡ ಹೇಳುದು. ಲಾಲಿ ಲಾಲಿ ಅಂತ ಹೇಳಿದ್ದು. ಲಾಲಿ ಸೂಂಟು, ಲಾಲಿ ಮತ್ತೆ ಸೂಂಟು, ಲಾಲಿ ಮತ್ತೆ ಸೂಂಟು. ಅದು ಸೂ ಯಾವಾಗಾದ್ರೂ ಮಾತ್ರ ಪ್ರಯೋಜನ ಇಲ್ಲ, ಅದು ಒಟ್ಟಿಗೆ ಬರಬೇಕು. ಲಾಲಿ ಸೂತ ಬರಬೇಕು. ಮತ್ತೆ ಲಾಲಿ ಬಂದು ಸ್ವಲ್ಪ ಕಾಲದ ಮೇಲೆ ಸೂ ಬಂದಂತ ಪ್ರಯೋಜನ. ಈಗ ಲಾಲಿ ಬಂತ ಶೂ ಬರ್ತದೆ, ಶೂ ಬರ್ತದೆ. ಈಗ ವಿಷಯ ಅದಲ್ಲ. ಈಗ ನಾನು ಬಂದದ್ದು ಯಾಕೆ ಅಂತ ಹೇಳೋ ಪ್ರಶ್ನೆ. ಈಗ ನೀವೇ ಆಲೋಚನೆ ಮಾಡಿ, ಭೌಗೋಳಿಕ ಮತ್ತು ತುಲನಾತ್ಮಕ ದೃಷ್ಟಿಯಲ್ಲಿ ನೋಡಿ ನಾನು ಯಾಕೆ ಬಂದದಾಗಿರ್ಬೋದು. ಯಾಕೆ ನೈತಿಕವಾದಂತಹ ಮಟ್ಟದಲ್ಲಿ ನೀವು ಆಲೋಚನೆ ಮಾಡಿ ಭೌಗೋಳಿಕವಾದ ನೆಲೆಯಲ್ಲಿ ಅಂತ ಹೇಳ್ತಾರೆ. ಯಾಕೆ ನೀವು ಇವನಿಗೆ ಕಲಿಸಿದ್ಯಾಕೆ? ನನ್ನ ಪ್ರಾರಬ್ಧ ಈಗ ಇವನಿಗೆ ಮರ್ತೋಗ್ಲಿಕ್ಕೆ ತೊಡಗಿದೆ. ಈಗ ಗೊತ್ತಾದ್ದು ನನಗೆ. ನಾನು ಬಂದದ್ದು ಯಾಕೆ ಅಂತ ನನ್ನಲ್ಲಿ ಕೇಳ್ತಾನೆ, ಅಂದ್ರೆ ಅವನಿಗೆ ಮರ್ತೇ ಹೋಗಿದೆ. ನಿನಗೆ ಈಗ ಮರವಿನ ರೋಗ ನಾನು ಇಲ್ಲಿಂದಲೇ ನೋಡಿ ಅಜ್ಜಿ ಹತ್ರ ಮಾತಾಡುದು. ನೀನಂತ ಹಿಂದೆ ಮುಂದೆ ಸುಳಿಯುವುದು ಇಂತಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ನಿನಗೆ ಪ್ರಾಣಿ. ಇಂಥದ್ರಿಂದ ಶಬ್ದ ಸಿಗುದಿಲ್ಲ, ಹಾಗೆ ತಿರುಗಾಡ್ತಾ ಇರುದು. ಈಗ ಅದು ವಿಷಯ. ಈಗ ನಾನು ಬಂದದ್ದು ಯಾಕೆ ಅಂದ್ರೆ ನನ್ನ ಸತ್ವ ಪರೀಕ್ಷೆ, ನನ್ನ ಸಹನೆ ಪರೀಕ್ಷೆ ಮಾಡಿದೆ ಅಂತಾದ್ರೆ ಬೆನ್ನಲ್ಲಿ ತೆಗೆದೇನೆ ಗೊತ್ತುಂಟ. ನೀವು ಹೊಡಿಬೇಕು ಇಷ್ಟು ಮಾತಾಡುದು ಯಾಕೆ? ನೀವು 4 ಹೊಡ್ತೇವೆ, ನಾಳೆ ತೆಗೆದು ಬೇರೆ ಕೊಡ್ತೀವಿ, ಚಿಕ್ಕ ಮನೆ ಕೊಂಡೋಗುಂತ. ನೀನು ಅದಕ್ಕೆ ಬೊಬ್ಬೆ ಹಾಕುದು, ಎಲ್ಲ ಪೆಟ್ಟು ನಿಲ್ಲಿಕ್ಕ ಹಾಗಿದ್ರೆ ಹೊಡಿಯುವುದಿಲ್ಲ. ಅದಲ್ಲ, ಹೊಡಿಯುವುದಿಲ್ಲ. ನಾನು ವಿಷಯಕ್ಕೆ ಬರ್ತೇನೆ. ನಾನು ಕಾಯ್ತಾ ಇದ್ದೆ, ಹಾ. ಕಾಯ್ತಾ ಇದ್ದ ವೇಳೆಯಲ್ಲಿ ಒಬ್ಬ ಅಲ್ಲಿಗೆ ಬಂದ. ಈಗ ಒಬ್ಬ ಬಂದ ಕೂಡಲೇ ನೀನು ಅದನ್ನು ಬಿಟ್ಟು ನೀನು ಓಡಿಕೊಂಡು ಬಂದದ್ದ? ಹಾ. ಬಂದವ ಹೇಗಿದ್ದಾನೆ? ಅಯ್ಯೋ, ನಾನು ದ್ವಾರದಲ್ಲಿ ನಿಲ್ಲು, ಹಾ. ಬಂದವರನ್ನು ವಿಚಾರಿಸು, ಹಾ. ಯೋಗ್ಯರು ಅಂತಾದ್ರೆ ಇಂತ ಬೇಕಾದ ಕಡೆಗೆ ಕಳಿಸಿಕೊಡು, ಹಾ. ನನ್ನಲ್ಲಿ ಸಂಭಾಷಣೆಗೆ ಅಂತ ಆದ್ರೆ ಇಲ್ಲಿ ಕರ್ಕೊಂಡು ಬಾ. ಹಾ. ಈಗ ವ್ಯವಸ್ಥೆ ಮಾಡಿದ ನೀನು ಅವ್ ಬಂದದ್ದು ಯಾಕೆ? ಎಲ್ಲ ಒಪ್ಪಿಗೆ ಕೊಟ್ಟು ಈಗ ಬಂದಿದ್ದಲ್ಲ ಇಲ್ಲಿ, ಹಾ. ಅವನನ್ನ ಅಲ್ಲಿಗೆ ಬಿಟ್ಟು. ಬಿಟ್ಟದ್ದಲ್ಲ, ಬೇಡದ ಉಪಾಯ ಇಲ್ಲ. ಹಾ. ಅವನ ಅಲ್ಲಿ ನಿಲ್ಲಿಸಿ ಬಂದದ್ದು. ದಾರಿಯಲ್ಲಿ ನಿಲ್ಲಿಸಿ ನಿನ್ನ ಕೆಲಸ ಅವನಿಗೆ ಒಪ್ಪಿಸಿದ್ದ. ಬಂದವ ಯಾರೋ ಅಲ್ಲ. ಹಾ. ಒಂದು ಕಾಲದಲ್ಲಿ ಹಾ. ನೀವಿಬ್ಬರು ಬಹಳ ಇದಂತೆ. ಸ್ನೇಹಿತರು ಹಾ, ಎಲ್ಲಿ? ಜಾತಿಯಲ್ಲಿ ಹಾರುವರು.
ಆರುವರು ಅಂದ್ರೆ ಬ್ರಾಹ್ಮಣರು. ನಿನಗೆ ಯಾವ ಶಬ್ದವನ್ನು ಪೂರ್ಣ ಹೇಳಿ ಅಭ್ಯಾಸ ಇಲ್ವೇನೋ? ಅದು ಉಂಟಲ್ಲ ಮುಖ ಬ್ರಾಹ್ಮಣ ಒಳ್ಳೆ ವರ್ಚಸ್ ಉಂಟು. ಅದು ಕಾಣುವಾಗ ಬ್ರಾಹ್ಮಣನ ಹಣೆಯಲ್ಲಿ ಬರೆಯಬೇಕಷ್ಟೇ. ಅದಕ್ಕೆ ಅಂಥದ್ದು ಯಾವುದು ಕಾಣುದಿಲ್ಲ. ಇದೊಂದುಂಟು. ನೀನು ಆವಾಗ ಹೇಳಿದ್ರೆ ನೋಡಿದ್ರೆ ಒಳ್ಳೆ ಬ್ರಾಹ್ಮಣ ಅಂತ, ಮತ್ತೆ ಮುಖದಲ್ಲಿ ಬರಿಬೇಕಷ್ಟೆ. ಮುಖ ಅಷ್ಟು ವರ್ಚಸ್ ಉಂಟು. ಆದರೆ ಒಂದು ಉಡುವ ಬಟ್ಟೆ ಆಗಲಿ, ಅಯ್ಯೋ ಒಂದು ಗಡ್ಡ ತೆಗೆದ ವರ್ಷ ಎಷ್ಟಾಯ್ತು, ಒಂದು ಮೀಸೆ ತೆಗೆದ ವರ್ಷ ಎಷ್ಟಾಯ್ತು, ತಲೆಯಲ್ಲಿ ಜುಟ್ಟು ಕಟ್ಟಿದ್ದಾರೆ, ದೊಡ್ಡ 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 ಎಷ್ಟು ಹೇನು ಕುಳಿತುಕೊಂಡಿದ್ದೇನು. ಕೆಲವರಿಗೆ ಗಡ್ಡ ಶೋಭೆ, ಎಂತ ಶೋಭೆ. ಕೆಲವರಿಗೆ ಗಡ್ಡ ಬೇಕು, ಅದು ಶೋಭೆ. ಇದು ಶೋಭೆ ಅಲ್ಲ, ತೆಗಿಲಿಕ್ಕೆ ಎಲ್ಲರೂ ಸುಮ್ಮನೆ ಬಿಟ್ಟದ್ದು ಅದು. ಬಂದ್ರು, ಬಂದಾಗ ನಾನು ಹೇಳಿದೆ ಭಟ್ರೆ ಅನ್ನ ಜಾತ್ರೆ ಅಲ್ಲಿ ಉಂಟು, ಅಲ್ಲಿ ಊಟ ಮಾಡಿ ಅಲ್ಲಿ ಹೋಗಿ ಮಲಗಿ ಬೆಳಿಗ್ಗೆ ಎದ್ದು ಹೋಗಿ ಅಂತ. ಒಳ್ಳೆ ಕೆಲಸ ಮಾಡಿ. ಆದ್ರೆ ಭಟ್ರು ಬಂದದ್ದು ಯಾಕೆ? ಊಟಕ್ಕೆ ಬಂದದ್ದಲ್ಲ, ಮಲಗಿಗೆ ಬಂದದ್ದಲ್ಲ. ನಾನು ಹೇಳಿದ್ರು ನಿಮ್ಗೆ ಇದು ಉಂಟು, ಪರಿಚಯ ಉಂಟು. ಒಂದು ಕಾಲದಲ್ಲಿ ಇವತ್ತಿನಿಂದ ಅಲ್ಲ 20 ವರ್ಷಗಳ ಹಿಂದೆ ದಿತ್ತ ಬೇರೆ ಬೇಕು. ಇಲ್ಲಪ್ಪ, ಇವತ್ತು ಮುಗಿಸಿದೆ. 20 ವರ್ಷಗಳಿಗೆ ಹಿಂದೆ ದಿತ್ತ ಯಾಕೆ? ಬೇಕಂತ ಹಿಂದಿನ ಘಟನೆ. ನಿಮ್ಮ ಬಾಲ್ಯ ಸ್ನೇಹಿತರಂತೆ. ಯಾರು ಎಂದು ಕೇಳುವಂದ್ರೆ ಹೆಸರು ಹೇಳಿದ್ರು, ದೋಣಿಯ ತೆಪ್ಪವಲ್ಲ ಹರಿಗೋಲ ಅಲ್ಲ, ದೋಣಿಯಲ್ಲಿ ಹೋಗ್ತೀಯ. ಭ್ರೂಣಾಚಾರ್ಯ ಅಂತ ಒಂದು ಹೆಸರು ಇದೆ. ಪ್ರತಿಯೊಬ್ಬರು ಗೊತ್ತಿಲ್ಲ ಅಂತ ಹೇಳಿ ವಾದ ಮಾಡ್ಬೇಡಿ. ಅವ್ರ ಆಯ್ತು ನನ್ನ ಗುರುವೇ, ಪರಮ ಗುರುವೇ. ಅಲ್ಲ ಅವ್ರಿಗೆ ತಪ್ಪಾಗಿ ವಿಷಯ ದ್ರೋಣಾಚಾರ್ಯ ಅಂತ. ದ್ರೋಣಾಚಾರ್ಯನ ದ್ರೋಣಾಚಾರ್ಯ ಅಂತ ಹೇಳಿದ್ರು. ಬ್ರಾಹ್ಮಣ ಬಂದ ಜಾಗ ಕೇಳುವಾಗ ನೀವು ಹಳೆ ಸ್ನೇಹಿತರಂತೆ, ಒಮ್ಮೆ ಭೇಟಿ ಆಗಬೇಕು ಅಂತ. ನನಗೆ ಗೊತ್ತಾಯ್ತು ಏನಿಲ್ಲ, ನಿಮ್ಮಿಂದ ಏನಾದ್ರು ಹೊಗಳಿ. ಇಲ್ಲ, ಇದಕ್ಕೆ ಬರುವುದು. ಹೌದಪ್ಪ, ನನಗೆ ಅರ್ಥ ಆಯ್ತು. ಕೊಡ್ತೀನಿ ಅಂತ ಹೇಳಿದ್ದೀರಿ. ಒಳಗೋಗ್ಲಿಕ್ಕೆ ಕೆಲವರು ಹತ್ತಿರ ಬಾರದಾಗೆ ಮಾಡಿ ಹಾಕಿದ್ದಾರೆ, ಆಗುದಿಲ್ಲ ಅಂತ ಹೇಳಿ ಕೆಲವರು ಬರ್ತಾರೆ ಅಲ್ಲಿಂದಲೇ ನೋಡಿ ಹೋಗುತ್ತಾರೆ, ಹತ್ತಿರ ಬರುವುದೇ ಇಲ್ಲ ಅಂತ. ಏನಪ್ಪ ಜಾತಿ ಹೌದು ಅಂತಾದ್ರೆ ನನ್ನ ಮುಖದ 5 ಕೈ 5 ಬೆರಳು ಅವನ ಮುಖದ ಮೇಲೆ ಇರ್ತಿತ್ತು. ಬಂದವ ಯಾರು? ದ್ರೋಣಾಚಾರ್ಯ ಅಂತೆ, ಬ್ರಾಹ್ಮಣ. ನೀವು ಬಹಳ ಸ್ನೇಹಿತರಂತೆ, ಈಗ ನಿಮ್ಮ ಭೇಟಿ ಆಗಲೇಬೇಕಂತ ಹೇಳಿದ್ರು. ನಾನು ಆಗುದಿಲ್ಲ ಅಂತ ಹೇಳಿದೆ. ಅದು ಅವ್ರಿಗೆ ಸಿಟ್ಟು ಬಂತು. ಈಗ ಕೈ ಎತ್ತುವಾಗ ನಾನು ಹೇಳಿದೆ, ನೀವು ಕೈ ಎತ್ತುವುದೆಲ್ಲ ಬೇಡ, ನಾನು ಮಹಾರಾಜರ ವಿಚಾರ ಹೇಳ್ತೇವೆ, ನಿಮ್ಗೆ ಪರಿಚಯ ಉಂಟಾ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ದ್ವಾರದಲ್ಲಿ ಬಿದ್ದುಕೊಂಡಿದ್ದಾನೆ, ಊಟ ಬೇಡ ಅಂತೆ, ಛತ್ರಕ್ಕೆ ಹೋಗುದಿಲ್ಲ ಅಂತೆ, ಕಂಬಳಿ ಬೇಡ ಅಂತೆ, ಕುಡಿಯುವುದಕ್ಕೆ ಬೇಡ ಅಂತೆ. ಅವ್ರದ್ದು ಉದ್ದೇಶ ಒಂದೇ, ತಿಪ್ಪತ್ತು ಕಾಟ ಬೇಕು ಅಂತ. ತಿಪ್ಪತ್ತು ಕಾಟ ತಿಪ್ಪಲ್ಲಿ ಪಾತ್ರೆ ಗೊತ್ತಾಯ್ತು ಅಂತ ಅರ್ಥ ಮಾಡಿ ಮತ್ತೆ ಬಿತ್ತಿದ್ದ ಚರಣೆ ನಡೆಯುತ್ತಿದೆ ಭೂತುರನ. ನಗೆ ಹೊಂದುತ್ತಿದೆ. ನೆನೆದು ನಮ್ಮಯ ದೊರೆತ ನಟ್ಟವ ಸರಿಯೇ ಸಖ್ಯಕ್ಕೆ. ನಮ್ಮಯ ದೊರೆತ ನಟ್ಟವ ಸರಿಯೇ ಸಖ್ಯಕ್ಕೆ ಮರುಳಿದಹುದು ಚರನೇ. ಅಲ್ಲಲ್ಲಿ ತೆಗಿಯೋದೆ ತಲೆಯಲ್ಲಿ
ಉಂಟು ಬಿಟ್ಟ ಮಂಡೆ ಅಪಶಕುನದ ಮಾರಿ ನಿನಗೆ ಮುಂಡಾಸು ಬಿಚ್ಚಿದ್ರೆ ಗೊತ್ತಾಗುದಿಲ್ಲ ಪ್ರಾಣಿ ಏ ಸರಿ ಕಟ್ಟ ಮುಂಡ ನೀವು ಮಾತಾಡಿ ಮುಂಡಾಸು ಕಟ್ಟಂತೆ ಕಟ್ಟು ಪಾಪ ಅವ್ರು ಹೆದರಿದ್ರೆ ಹಾಗೆ ಅದೇ ಎಂತದ್ದು ತಲೆ ಇದ್ದೇ ಆಯ್ತಾರೆ ಎಲ್ಲಿ ಅದೇ ನೆಗಾಡಿದ್ಯಾಕೆ ನೆಗಾಡಿದ್ಯಾಕೆ ನನಗೆ ಹುಚ್ಚು ಹುಚ್ಚು ಪ್ರಾರಂಭ ಆಯ್ತು ಅದ್ಯಾಕೆ ನೀವು ನೆಗಾಡಿದ್ರಲ್ಲ ನಾನು ನೆಗಾಡಿದ್ರೆ ಹುಟ್ಟು ಅಂತ ನೀನು ನೆಗಾಡಿದಾಗ ಹುಟ್ಟು ನಾನು ನೆಗಾಡಿದ ಕಾರಣ ನೀನು ನೆಗಾಡಿದಂದ್ರೆ ನನಗೆ ಹುಟ್ಟು ತರ್ತ ಯಾರು ಹೇಳಿದ್ರು ಮತ್ತೆ ನೀನು ಹೇಳುವಂತದ್ದಲ್ಲ ನೀವು ಸುಮ್ಮನೆ ನೆಗಾಡ್ದಲ್ಲ ಏನೋ ನೋಡಿಯೇ ನೆಗಾಡಿದ್ದು ತಿನ್ಲಿಕ್ಕೆ ಉಂಟು ಕಾರಣವಿಲ್ಲದ ನಗಾಡುವುದಿಲ್ಲ ಎಲ್ರಿಗೂ ಕೊಡಿ ಆಯ್ತಾ ಎಂತದ್ದು ಆ? ಒಂದು ವಿಷಯ ಎಂತದ್ದು ವಿಷಯ ಆಗ ತಿನ್ನುವುದಕ್ಕೆ ನಾನು ಸಂತೋಷಕ್ಕಾಗಿ ಕೊಟ್ಟದ್ದು ನಾನು ಅಲ್ಲಿ ಅವರಿಗೆ ಕೊಡುದೇಡ ಆ ಬಟ್ಟೆ ಕೊಡುದೇಡ ಯಾಕೆ ಅಲ್ಲಿ ಅವ್ರಿಗೆ ಕೊಡುದೇಡ ಅದು ಬೇಕಾದ್ರೆ ತಿಂತಾರೆ ಇಲ್ಲಿ ಕೂತ್ಕೊಳ್ಳಿ ಆದ್ರೆ ಅದಲ್ಲ ನನಗೆ ನೀವು ಆಡುವಂತಹ ಮಾತುಗಳನ್ನು ಕೇಳಿದಾಗ ನಗು ತೈಲಿಕ್ಕೆ ಆಗುದು ನೀವು ಬಿಡಿ ಕೆಣವಾದ್ರೂ ಬೇಕು ನೆಗಾಡಿ ಮತ್ತೆ ಸಾಯುವುದು ನೀನೀಗ ಯಾರನ್ನ ಹೇಳ ಮಾಡುದ ನಿಮ್ಮನ್ನು ಮಾಡಿದ್ದಲ್ಲ ನಿಮ್ಮನ್ನು ಯಾಕೆ ಮಾಡ್ಬೇಕು ಆಗ ನೀನು ಹೀಗೆ ಮಾತಾಡಿದೆ ಅಂತಂದ್ರೆ ಕೆನ್ನೆಗೆ ಮನುಷ್ಯನಿಗೆ ನಿಮ್ಮನ್ನು ಯಾಕೆ ಹೆಣ ಮಾಡುದು ಅದು ನಿನ್ನೆ ಗಡಿದ ಕಾರಣವಿದ್ದೆ ನಗಾಡಿದ್ದೇನೆ ನಾನು ಆ ಭೂಸರನೊಬ್ಬ ಬಂದಿದ್ದಾನಲ್ಲ ಏನೋ ಬಾಲ್ಯದ ಕಥೆ ಬೇರೆ ಹೇಳ್ತಾ ಇದ್ದಾನೆ ನಾವು ಒಂದು ಗುರು ಮಠದಲ್ಲಿ ಇರುವಾಗ ಎಷ್ಟು ಮಂದಿಗಳ ಜೊತೆಗೆ ಇರುವುದಿಲ್ಲ ಈಗ ಅವರು ಒಟ್ಟಿಗೆ ಇದ್ದಿದ್ದು ಹೌದಾ ನನಗೆ ನಾನು ಬರುದಿಲ್ಲ ಅಂತ ಅಲ್ಲ ಅವ್ರು ಹೇಳಿದ ಹಾಗೆ ಅಲ್ಲ ಅವ ಹೇಳಿದ್ದದನ್ನಲ್ವ ಗುರು ಮಠದಲ್ಲಿ ಜೊತೆ ವಿದ್ಯಾಭ್ಯಾಸ ಮಾಡಿದವರು ಒಟ್ಟಿಗೆ ಕಲಿತವ್ರು. ಇದು ಅಂತ ಹೇಳಿದ್ದದ್ದೇ ಅಲ್ವ ಅಷ್ಟಾದ್ರೆ ನಮಗೆ ಅದೆಲ್ಲ ನೆನಪುಂಟೆ ಯಾವ್ದಾದ್ರು ಬಿಟ್ಟಿದ್ದಾರೆ ಎಷ್ಟು ಮಂದಿ ಶಿಷ್ಯರ ಜೊತೆಗೆ ನನ್ನ ಓರಗೆ ಅವರ ಜೊತೆಗೆ ನಾನು ಅಲ್ಲಿ ವಿದ್ಯಾಭ್ಯಾಸ ಮಾಡಿದವ ಮತ್ತೆ ನನಗೆ ಅದೆಲ್ಲ ಈಗ ನೆನಪಿಟ್ಟುಕೊಳ್ಳಿಕ್ಕೆ ಆಗುತ್ತದೆ ಆಗುದಿಲ್ಲ ನಾವೀಗ ನಾಡು ಸೇರಿದ್ದೇವೆ ಪೀಠ ಏರಿದ್ದೇವೆ ಆಳ್ವಿಕೆ ಮಾಡ್ತಾ ಇರುವಂತಹ ದೊರೆಗಳಿದ್ದೇವೆ ಈಗ ನಾವೆಲ್ಲ ಯಾರಲ್ಲಿ ಮಿತ್ರತ್ವ ಬಯಸೋದು ನಮ್ಮ ಸರಿ ಸಮಾನರಲ್ಲಿ ನೀವು ಭಯಂಕರ ಅಲ್ಲ ಹೌದಲ್ಲ ನೀವು ಭಯಂಕರ ಅಂದ್ರೆ ಇದು ಮೊದಲೊಬ್ಬ ಹೇಳಿದ್ದಾನಂತೆ ದೇವಿ ಹೇಗಿತ್ತು ದೇವಿ ಭಯಂಕರ ಆಗಿದೆ ಮಹಿಷಾಸುರ ಮೊದಲು ಸಾವಿರ ಈಗ ಏನ್ ಹೇಳ್ತಾರೆ ಮಹಿಷಾಸುರ ಚಂದ ಆಯ್ತು ದೇವಿ ಭಯಂಕರ ಇದೀಗ ಮಾತಾಡೋಣ ಭಯಂಕರ ಅಂತ ಹೇಳ್ತೀವಿ ಅಲ್ಲ ಅದು ನಮ್ಮ ಚರಿತ್ರೆ ಅಂತ ಅದು ಈ ಆರ್ಯಾವರ್ತನಲ್ಲಿರುವಂತಹ ಧರಾಣ್ಮರು ಯಾರೆಲ್ಲ ಇದ್ದಾರೆ ಅಂತವರಲ್ಲಿ ಸಖ್ಯತನವನ್ನು ಬಯಸುವುದು ನಮ್ಮ ಅಂತಸ್ತು ನಮ್ಮ ಯೋಗ್ಯತೆ ನಮ್ಮ ಅಧಿಕಾರ ಮತ್ತೆ ಹೌದಲ್ವಾ ಇದಕ್ಕೆ ಸರಿಯಾದವರಲ್ಲಿ ಸ್ನೇಹಾಚಾರ ಅಂತವರು ಬಯಸಿದ್ರು ಅಂತಾದ್ರೆ ಅವರನ್ನು ಭೇಟಿಗೆ ನಾವು ಅವಕಾಶ ಕೊಡುವಂತ ಅಲ್ವಾ ಅದಲ್ಲದೆ ನೀನು ಹೇಳುವ ರೀತಿ ನೋಡಿದ್ರೆ ಸರಿ ಉಡ್ಲಿಕ್ಕೆ ಬಟ್ಟೆ ಇಲ್ಲ ಹೊಟ್ಟೆಗೆ ಸರಿ ಹಿಟ್ಟಿಲ್ಲ ಏನ್ರಿ ಗಡ್ಡ ಪೋಡಿಸದೆ ಬೀಸ ಪೋಡಿಸದೆ ಬಹಳ ಕಾಲ ಆಗಿ ಹೋಯ್ತು. ಒಂದು ಬಟ್ಟೆ ಉಟ್ಟುಕೊಂಡಿದ್ದಾರೆ ತಿರುಕ ಇವತ್ತು ಬೀಜ ಹಾಕಿದೆ ನಾಳೆ ಮೊಳಕೆ ಒಂದಿಷ್ಟು ಉದ್ದ ಬರ್ಬೋದು ಹೌದಾ ಅಂತ ಬಟ್ಟೆ ಅಂತಹ ಕಡು ಬಡವನಿಗೆ ಏನು ಆಸೆ ದೊರೆಯಾದಂತ ನನ್ನನ್ನು ಕಾಣಬೇಕು ಅಂತ ಬಯಸಿದನಲ್ಲ ಅವನ ಬಯಕೆಯ ವಿಷಯ ನೋಡುವಾಗ ನನಗೊಂದು ಉಪಮ ನೆನಪಾಗಿದೆ. ರಂಭೆಯನು ಶಿಶು ರಂಭೆಯನು ಶಿಶು ಪೂರ್ಣ ಚಂದ್ರನ ಬಿಂಬವನು ಕಪಿ 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 ಬಯಸಿದರೆ ಚಂದ್ರನ ಕಪಿ ಪೂರ್ಣ ಚಂದ್ರನ ಬಿಂಬವನು ಕಪಿ ಕಪಿ ಹಸ್ತಿನಿಯ ಜಂಬುಕವು ಬಯಸಿದರೆ ನಗದೆ ಹಸ್ತಿನಿಯ ಜಂಬುಕವು ಬಯಸಿದರೆ ನಗದೆ ಚಂದ್ರನ ಬಿಂಬವನು ಕವಿ ಹಸ್ತಿನಿಯ ಜಂಬುಕವು ಬಯಸಿದರೆ ನಗದೆ ರಂಬೆಯನು ಶಿಶು ಪೂರ್ಣ ಬಿಂಬವನು ಕವಿ ಹಸ್ತಿ
ನಗರೆ 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 ಕಪಿ ಏ ಮಂಗ, ನೀನು ಕಪ್ಪಿಯಾಗಿ ಕುಡಿಲಿಕ್ಕೆ ತೊಡಗಿದ್ದಾಗಿಂದ ನೀವು ಹೇಳಿದ್ರೆ ಅಲ್ಲ ಎಂತ ರಂಬೆ ಅಂತ ಈಗ ಮಾಡಿ ನಾನು ರಂಬೆ ಅಂತ ಹೇಳಿ ಮಾತಾಡ್ತಾ ಇದ್ದೆ ನಾನು. ಈಗ ಮಾಡಿದ್ರೆ ರಂಬೆ ಅಂತ ಅದು ರಂಬೆಯ ರಂಬೆ ಅಭಿನಯ ಹಾಗೇನು ಇದೊಬ್ಬ ನಾಗವೇಣಿ ಹೀಗೆ ಅಭಿನಯ ಮಾಡಿದ್ದಾನೆ. ಅದು ಪನ್ನಗ ಪಕ್ಕವಾಗಿ. ಅದು ಪನ್ನಗ ಪನ್ನಗವೇಣಿ, ಪನ್ನಗಲ್ಲ, ಪನ್ನಗವೇಣಿ ಅಂತ ಶಬ್ದ ಪ್ರಯೋಗ ಆಗುವಾಗ ಹೀಗೆ ಅಭಿನಯ ಮಾಡ್ತಾನೆ. ನಿನ್ನ ಅಭಿನಯ ಹಾಗೆ ರಂಬೆ ಅಂತ ಹೇಳುವಾಗ ಕಪ್ಪಿ ಅಭಿನಯ ನಿನ್ನದು. ನನಗೆ ಅಭಿನಯ ಮುಖ್ಯ ಅಲ್ಲ, ಭಾವನೆ ಮುಖ್ಯ. ಹಾ ಹೌದಾ? ಎಂತ ಭಾವ ಬಂತು ಯಾರಿಗೂ ನಿನಗೆ? ಯಾವ್ದು ಬರಲಿಲ್ಲ ನಿನಗೆ? ನಾನು ಹಾಗೆ ಯಾಕೆ ಹೇಳಿದೆ? ಯಾಕೆ ಲೋಕೈಕ ಸುಂದರಿಯಾದಂತ ರಂಭೆ ದೇವಲೋಕದ ಅಪ್ಸರೆಯರ ಸಾಲಿನಲ್ಲಿ ಪ್ರಥಮವಾಗಿ ನಿಲ್ಲುವಳು. ಮುಂದೆ ದೇವೇಂದ್ರ ಒಟ್ಟೊಳಗಾಗುವಾಗ ತೊಡಗಿ ಕೇಳಿದ್ದೇನೆ. ರಂಭಾದಿ ನಾರಿಯರು ಸಂಭ್ರಮದೆ ಈಗ ಸಾರು ಪಾಯಸ ಎಲ್ಲ ಒಟ್ಟು ಬೆರೆಸ್ತಾನೆ. ಜಂಪೆಗೆ ಒಳ್ಳೆ ಸೇರ್ತದೆ. ಎಂತ ಅವಸ್ಥೆ ಇದು! ಇದು ಸತ್ಯನಾರಾಯಣ ದೇವರಿಗೆ ಸಪಾದ ಮಾತ್ರ ಅಲ್ಲ, ಜೊತೆಗೆ ಸಾರಿನ ಒಂದು ನೈವೇದ್ಯ ಮಾಡೋದು. ಯಾವುದ್ರ ಜೊತೆಗೆ ಯಾವುದು? ರಂಭಾದಿ ತರುಣಿಯರು ಬೇರೆ, ಮುದದಿಂದ ನಿಂದ ಬೇರೆ. ನೀನ್ ಎರಡು ಜಟ ಮಾಡಲಿಕ್ಕೆ ತೊಡಗಿದ್ದೀಗ. ನೀವು ಇತರ ವಿಷಯ ಮಾತಾಡಿ. ಯಾವುದು? ಮತ್ತೆ ನೀನ್ ಯಾಕೆ ತೊಡಗಿದ್ದಾಗ? ನೀನು ಅಲ್ಲಿಗೆ ಹೋದ್ಯಾಕೆ? ರಂಭೆ ಕಥೆ ಹೇಳುವಾಗ ರಂಭಾದಿ ತರುಣಿಯರು ಮುಂದೆ ನೋಡಿದ ನೆನಪಾಯ್ತು. ಅವನ ಒಡ್ಡೋಲಗದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದವಳು. ಅಂತಹ ರಂಬೆ ವಿಷಯ ಮನೆಯಲ್ಲಿ ತಂದೆ ತಾಯಿಯಾದವರು ಮಾತಾಡ್ತಾ ಇರ್ತಾರೆ. ರಂಬೆ ಹಾಗೆ ಹೀಗೆ ಅಥವಾ ಸಣ್ಣ ಮಗು ಕಿವಿಗೆ ಕೇಳಿತದೆ ಮಗುವಿಗೆ ರಂಬೆ ರಂಬೆ. ಅವಾಗ ಮಗು ಹೇಳುದಂತೆ, ಅಪ್ಪ 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 ಎಲೆಗೆ ರಂಬೆಯ ಬೇಕಪ್ಪ, ಅಪ್ಪ ರಂಬೆಯು ಬೇಕು ಅಪ್ಪ. ಇಲ್ಲಪ್ಪ ಇವತ್ತು ಮುಗಿದಿಲ್ಲ ಎಣ್ಣೆಯ ರಂಬೆಯು ಎಲ್ಲಿ ನನ್ನ ತಾಳ್ಮೆ ಪರೀಕ್ಷೆ ಮಾಡಿದಂತಾದ್ರೆ ನಿನಗೆ ಎಂತ ಗುಂಡಿಗೆ ಹೊಡೆದೆ ಈಗ. ಅಂತದ್ದು ಆಗುದಿಲ್ಲ ಅಂತ ಗೊತ್ತುಂಟು ನಿಮಗೆ. ಆ ಮಗು ಎಲ್ಲಿಯಾದ್ರೂ ಬಂದು ಅಪ್ಪನ ಮುಂದೆ ನಿಂತು, ಅಪ್ಪ ನನಗೆ ನೀವು ಹೇಳುವ ರಂಬೆ ಬೇಕು ರಂಬೆ ಬೇಕು. ಅಪ್ಪ ನನಗೆ ನಿನ್ನಂತ ಮಗ ಇದ್ರೆ ನಾನು ಕೊರಳಿಗೆ ಕಾಲು ಬಟ್ಟಿ ಮಾರ್ಗೆ ಹಾಕಿ ಅಂತ ಭಾವನೆಗೆ ಮರಿದಿ ಹೇಳಿದ್ರೆ ರಂಬೆಯನ್ನು ಬಯಸಿದ ಅಂತ ಆದ್ರೆ ರಂಬೆಯನ್ನು ಶಿಶು ಬಯಸಿದ್ರೆ ನಿನಗೆ ಒಂದೊಂದು ಹೊತ್ತಿಗೆ ಒಂದೊಂದು ಕ್ರಮ ಅಲ್ವೇನು? ನಿನ್ನ ಶೈಲಿಯ ಬದಲಾವಣೆ ಏಯ್ ಆಮೇಲೆ ಕಪಿ ಮರದಿಂದ ಮರಕ್ಕೆ ಹಾರುವಂತ ಚುಳ್ಳಂತ ಕಪಿ ಒಂದು. ಕಪಿ ಮರದ ಮರಕ್ಕೆ ಹಾರುದಲ್ವ? ಮತ್ತೆ ನೋಡ್ಲಿಲ್ಲ ನೀನು ಮಂಗ ಹಾರುದು. ಕಪಿ ಅಂದ್ರೆ ಮಂಗ, ಮಂಗ ಮರಕಟ, ವಾನರ, ಕೋಲಂಬೋಲ್, ಮರಕಡ ಅಲ್ಲ ಮರಕಟ. ಅಂತ ಕಪಿ ಮರದಿಂದ ಮರಕ್ಕೆ ಹಾರುವ ಕಾಲಕ್ಕೆ ಆಕಾಶದಲ್ಲಿ ಪೂರ್ಣ ಚಂದ್ರನ ಬಿಂಬ ನೋಡಿ, ಓ ಇದು ದೊಡ್ಡ ಹಣ್ಣು ಚಂದ್ರನದ್ದು ಅಂತ ಕಪಿಯೊಂದು ಚಂದ್ರನನ್ನು ಬಯಸಿ ಚಂದ್ರನ ಕಡೆಗೆ ಹಾರಿತುಂಟಾದ್ರೆ ಕೆಳಗೆ ಬಿದ್ದರೆ ಸೊಂಟ ಮುರಿಲಿಕ್ಕಿಲ್ವಾ? ಹೌದಾ? ಕಪಿ ಚಂದ್ರನನ್ನು ಬಯಸಿದ್ರೆ ಹಾಗೆ. ಕಾಡಲ್ಲಿ ದೊಡ್ಡದಾದಂತಹ ಮೃಗ ಇದ್ರೆ ಅದು ಆನೆ. ಆನೆ ಹೋದದ್ದು ಉಳಿದ ಮೃಗಗಳಿಗೆಲ್ಲ ಹಾದಿ ಆಗುತ್ತದೆ. ಉಳಿದ ಮೃಗ ಏನಲ್ಲ ಸಾಹಿತ್ಯ ಮಾತಾಡ್ತಾನೆ. ಆನೆ ಹೆಜ್ಜೆ ಹೋಗುವಾಗ ಗಂಗಾಧರ ಗುರುವ ನಿನ್ನ ಗಂಗಾಧರ ಅವ ಹೇಳಿಕೊಟ್ಟದ ದೃಷ್ಟಿಭೂತಂ ನೆಸೆತ್ಪಾದ. ಅದನ್ನು ಎಲ್ಲಿಗೆ ಹಾಕು ನಾನು? ಆನೆ ನೀನು ವಿಷಯ ಉಂಟದ ಒಟ್ಟು ಎಲ್ಲಿಗಾದ್ರೂ ತುರುಕು ಬೇಡ ಗೊತ್ತಾ? ಬೇಕಾದ್ರೆ ಮಾತ್ರ ಅವಸರ ಬರುವಾಗ ಹಾಕುದಕ್ಕೆ. ಅವಕಾಶ ಸಿಕ್ಕಲ್ಲಿ ಹಾಗೆ ನೀನು ಹೇಳಿದ ಕೂಡ ನಾನು ಮುಂದುವರಿಸಲಿಕ್ಕಿರುವವನು. ಆನೆ ಒಂದು ಸಾಗುತ್ತಾ ಇರುವಂತಹ ಕಾಲಕ್ಕೆ ಉಳಿದ ಮೃಗಗಳಿಗೆಲ್ಲ ಅದು ಹೋದ ಹಾದಿ ಆಗುತ್ತೆ. ಒಂದು ಜಂಬುಕ, ಎಂತ ಜಂಬುಕ ಅಂದ್ರೆ? ಒಂದು ಆನೆ ಅಂತ ಹೇಳಿದ್ರೆ ಜಂಬುಕ ಯಾವುದು? ಜಂಬುಕ ಬೇರೆ, ಆನೆ ಬೇರೆ. ಒಂದೇ ಅಲ್ಲ. ಒಂದು ಜಂಬು ನರಿ ಆನೆಯನ್ನು ನೋಡಿ
ಆನೆ ರಾಯರೇ ಆನೆ ರಾಯರೇ ನಾವು ಮದುವೆ ಆಗುವ ಇದು ಹೆಣ್ಣು ಜಂಬು ಅದು ಗಂಡನೆ ಮದುವೆ ಆಗುವ ಅಂತ ಹೇಳಿದ್ರೆ ಆನೆಗೆ ಹೇಗಾದೀತು ಅದಕ್ಕೊಂದು ಕಿರಿಕಿರಿ ಆಗ್ಲಿಕ್ಕಿಲ್ವ ಎಬೋ ತುಂಡಿನಿಂದ ಎತ್ತಿ ಬಿಸಾಡಿತು ದೂರಕ್ಕೆ. ಆನೆ ಅಂದ್ರೆ ಎಂತದು? ಇದು ಇದೆಂತದು? ಯಾವ್ದು? ನರಿ ನರಿ ಅಂದ್ರೆ ಎಂತದು? ಹಾಗೆ ಈಗ ಆನೆ ಆಗಿರುವವ ನಾನು ಆಕಾಶದಲ್ಲಿರುವಂತಹ ಪೂರ್ಣಚಂದ್ರನ ಆಗಿರುವಂತಹ ನಾನು ಒಂದು ರಂಬೆ ಅಂತಲ್ಲ ಒಂದು 6 ಯೋಗ್ಯತೆ ಹೊಂದಿದವ ಅಂತ ದೃಪದ ಮಹಾರಾಜನ ಮುಂದೆ ಬಂದು ಒಬ್ಬ ತಿರುಕನಾದ ಬಡ ತಿರುಕೂಲಿ ಬ್ರಾಹ್ಮಣ ನಾನು ಸ್ನೇಹಿತನಾಗಿದ್ದೆ ಅವನನ್ನು ಕಾಣುವುದಕ್ಕೆ ನಾನು ಬಯಸಿದ್ದೇನೆ ನನಗೆ ಬೇಗನೆ ಒಂದು ಅವಕಾಶವನ್ನು ಮಾಡಿಕೊಡು ಅಂತ ಹೇಳ್ತಾನೆ ಅಂತಾದ್ರೆ ಏನು ಹೇಳಬೇಕು ಈಗ ಬಂದಿದ್ದಾನಲ್ಲ ಬ್ರಾಹ್ಮಣ ಆ ಹಾರುವಗೆ ಚಕ್ರವನ್ನು ತೋರಿಸಿ 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 ಹಾರುವಾಗ ಚಕ್ರವನ್ನು ತೋರಿಸಿ ಊರಿ ಭೋಜನ ಬಿಗಿರಲ್ಲವ ಸುನಾರು ಮಡಿಸಿ ಇಲ್ಲಿವರೆಗೆ ಒಂದು ಹೇಳಿದ್ಯಲ್ಲ ಇನ್ನು ಸಾವಕಾಶ ಬೇಡ ಏನ್ ಮಾಡ್ಬೇಕು? ಒಂದು ಕೆಲಸ ಮಾಡು ಏನ್ ಮಾಡ್ಬೇಕು ಹೇಳಿ? ಈಗ ದ್ವಾರದಲ್ಲಿದ್ದಾನಲ್ಲ ಅಲ್ಲಿಂದ ನಾನು ತೋರಿಸ್ತಾ ಇದ್ದಾರೆ ದಾರದಲ್ಲಿ ತಲೆ ತುರಿಸಿರೋದು ಅದಕ್ಕಿಂತ ದೊಡ್ಡ ದರಿದ್ರ ಬೇಕು ಅದಕ್ಕೊಂದು ಕೆಲಸ ಮಾಡು ಬಂದಂತಹ ಬ್ರಾಹ್ಮಣನಿಗೆ ಛತ್ರವನ್ನು ತೋರಿಸು ನಾನು ತೋರಿಸಿದೆ ಯಾವುದು ಹೋಗಿದ್ದ ಅದು ಬೇಡ ಅಂತ ಅವನಿಗೆ ಅದು ಮುಖ್ಯ ಅಲ್ಲ ಮುಖ್ಯ ಇತ್ತು ಈಗ ಬೇಡ ಅಂತ ಹೇಳ್ತಾರೆ ನಾನು ಕೋಡೆ ಹೇಳಿದ್ದಲ್ಲ ಛತ್ರ ಅಂತ ಅನ್ನ ಛತ್ರ ತೋರಿಸು ಊಟಕ್ಕೆ ಅಲ್ಲಿಗೆ ಕಳಿಸಿಕೊಡು ಹೊಟ್ಟೆ ತುಂಬ ಊಟ ಮಾಡ್ಲಿ ಅವನ ಪರವಾಗಿ ಕೊಡುವಂತ ದಕ್ಷಿಣೆಯನ್ನು ಪಡ್ಕೊಳ್ಳಿ ಅಲ್ಲಿಂದಲೇ ಹೊಟ್ಟೆ ತುಂಬಿಸಿ ಹೋಗುವುದಕ್ಕೆ ಹೇಳು ಒಳಗೆ ಬರುವುದಕ್ಕೆ ಬಿಡಬೇಡ ಪ್ರಳಯ ರುದ್ರ ವೇಷದಿಂದಲೇ ಕೃಪ ನಿಲಯವನ್ನು ಹೊಲದಾಗ ದ್ರೋಣನ ನಳವನಪ್ಪ ದಪ್ಪರಿಸುತ್ತೆಂದನು ಫಲದೊಳಿತ್ತು ಹೊಲಭೂಮಿ ಬಲಿ ಕಳೆದಿದ್ದು ದೇನನು ಹೊಲಭೂಮಿ ಬಾ ಹುಲವು ಬಿಪಣಿ ಕಳಗಿದ್ದು ದೇವನ ಕಳಿಕೆಯ ದಿನಗಳಲ್ಲಿ ಸಲುಗೆಯ ನೇಗದೊಳಲಿಗ ಭಾಷೆಯು ತಲೆಯೊಳಗಿರುವುದೇ ಮದಮುಖನ ಹಾಗೆ ಮಾತನಾಡಲಿಕ್ಕೆ ತೊಡಗಿದೆಯಲ್ಲ ನಿನ್ನವನೇ ಆದಂತಹ ಪ್ರಹರಿಯ ಮೂಲಕವಾಗಿ ನಾನು ಬಂದ ವಿಚಾರವನ್ನು ನಿನಗೆ ತಿಳಿಯಪಡಿಸುವುದಕ್ಕಾಗಿ ನಟ್ಟಿದೆ ಅಂತಾದ್ರೆ ಅವನಲ್ಲಿ ಮಾತನಾಡುವ ನೆಲೆಯಲ್ಲಿ ನಿನ್ನ ಕಂಠವನ್ನು ಬೆಳೆಸಿ ಹೊರಗಿರುವಂತಹ ನನ್ನ ಕಿವಿಗಳೇ ಕೇಳುವ ಹಾಗೆ ಮಾತನಾಡಬೇಕಾಗಿದೆ ಅಶನಾರ್ಥಿಯಾಗಿ ದೇಶಿಗನಾಗಿ ಏನೂ ಇಲ್ಲ ಅಂತ ಕೃಪಣನಾಗಿ ಅವರು ಬ್ರಾಹ್ಮಣ ಬಂದಂತಿರಬೇಕು ಎನ್ನುವಂತಹ ದುಷ್ಟತನದ ಮಾತನಾಡುತ್ತೆ ಅಂತಾದ್ರೆ ಗುರುಮನೆಯಲ್ಲಾಡಿದ ಮಾತನ್ನು ಮರೆತು ನಡೆಯುವಂತಹ ದುಷ್ಟನಾದ ನೀನು. ಇಳೆಯ ಹರಿವ ಹೊಡೆಯ ದಿನವೋ ಇಳೆಯ ಬರುವ ಹೊಳೆಯ ದಿನದು ಅಳಿಕೆ ಬಾಲ್ಯ ಭಾಷೆ ಕೇಳಿಗೆ ತಲೆಯೊಳಲ್ಲಿ ತಳವ ವಿಪ್ರ ಗಲಗಲೇತಗೆ ಕೆಳಗೆ ತಲೆಯೊಳಲ್ಲಿ ತಳವ ವಿಪ್ರ ಗಲಗಲೇತಗೆ ಯಾವ ಬ್ರಾಹ್ಮಣ ನನ್ನ ಸಭೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ದೀನಿ ಅಪರಾಧವನ್ನೇ ಎಸಗಿದ್ದಿ ಬಂದಂತ ನೀನು ಆಕ್ಷೇಪ ಮಾಡ್ತಾ ಇದ್ದೀನಿ ನಾನು ನಿನ್ನದಾದಂತಹ ಪ್ರಹರಿಯಲ್ಲಿ ನನ್ನನ್ನು ಪ್ರಚಾರಿಸುತ್ತಾ ಸಂಭಾಷಣೆಗೆ ತೊಡಗಿದೆಯಲ್ಲ ಅಂತ ನಿನ್ನ ವ್ಯವಹಾರಕ್ಕೆ ಮತ್ತೆ ಏನು ಹೇಳಬೇಕು ನಾನು ಏನಾಗಿದೆ
ಬಾಲ್ಯದಲ್ಲಿ ಆಡಿದ್ದು ಅಂತ ಹೇಳ್ತಾ ಇದೆಯಲ್ಲ, ನನಗೆ ಅಂಥದ್ದೆಲ್ಲ ನೆನಪು ಬರುವುದಿಲ್ಲ. ಹೌದಲ್ಲ? ಬಾಲ್ಯದಲ್ಲಿ ಕೇವಲ ಶಿಷ್ಯವೃತ್ತಿ, ಆಶ್ರಮ ಇಷ್ಟೇ, ವಿಶೇಷವಾದ ಹೊಣೆ ಏನಿಲ್ಲ. ಅವತ್ತು ವಿದ್ಯಾಭ್ಯಾಸವನ್ನು ಬಿಟ್ಟರೆ ಬೇರೆಂಥದ್ದು ಇಲ್ಲ. ನಾಡಿಗೆ ಬಂದ ಮೇಲೆ ಗೊತ್ತಾಗುವಂಥದ್ದು, ಪೀಠಕ ಏರಿಸಿದ ಮೇಲೆ ತಿಳಿಯುವಂಥದ್ದು ಎಷ್ಟು ಗುರುತರವಾದ ಹೊಣೆ. ಆ ಕಾಲಕ್ಕೆ ಬಾಲ್ಯದಲ್ಲಿ ಕೊಟ್ಟ ಮಾತೆಲ್ಲ ಪರಿಗಣನೆಗೆ ಬರುವುದಿಲ್ಲ. ಇಲ್ಲಿ ಯಾವುದೇ ವ್ಯವಹಾರ ಕೈಗೊಳ್ಳಬೇಕಿದ್ರು ಬಹಳ ಮಂದಿಗಳಿದ್ದಾರೆ. ಅವರ ಸಭೆಯಲ್ಲಿದ್ದು ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಹಾಗಾಗಿ ಆ ಕಾಲಕ್ಕೆ ಆಡಿದ ಮಾತು ನೀನು ಹೇಳಬಹುದಾ, ಸಾವಿರ ಇರಬಹುದು, ನನಗೆ ನೆನಪು ಬರುವುದಿಲ್ಲ. ನೀನು ಯಾರು, ನಾನು ಯಾರು ಹೇಳಿದ್ದಾರೆ ಎಂಬುದನ್ನು ಒಡೆಯುವನಾದರೆ ಕೊಡುವೆನು ರಾಜ್ಯದಿ, ತಿಳಿದುಳ್ ಅರ್ಥವನ್ನು ಕೊಡುವೆನು ಎಂದೆಯೋ. ಎನ್ನುವಂತೆ ನೀನು ಆಡಿದವ. ನಿನ್ನಿಂದ ಅರ್ಧರಾಜ್ಯವನ್ನು ಪಡೆಯಬೇಕು ಎನ್ನುವಂತ ಮುಕ್ತನಾಗಿ ಬಂದದ್ದಲ್ಲ. ನನ್ನ ಬಡತನಕ್ಕೆ ನಿನ್ನಿಂದ ಏನನ್ನಾದರೂ ಯಾಚಿಸೋಣ ಎಂಬ ಉದ್ದೇಶಕ್ಕಾಗಿ ನಾ ಬಂದರೆ ನನ್ನ ಆಂತರ್ಯವನ್ನು ಅರ್ಥ ಮಾಡಿಕೊಳ್ಳದೆ ಕೊಡಬೇಕಾಗ್ತಲ್ಲ ಎನ್ನುವ ಹಾಗೆ ಕೆಡುಕಾಗಿ ಬಿಡುವ ನೀನು ಏನು ಕ್ಷತ್ರಿಯನು, ನೀನು ದ್ರೋಣ, ನಾನೀಗ ಕ್ಷೋಣಿ ಪಾಲಕ. ಕುಮಾರನಾಗಿ ಎಲ್ಲ ವಿಪ್ರ ಹೀನ ವಿಪ್ರನೇ ಕ್ಷೋಣಿ ಪಾಲಕ ಕುಮಾರ ನಾನು. ನೀನು ದ್ರೋಣ ಅಂತ ನೆನಪಿಸುವಾಗ ಎಲ್ಲೋ ಮಲ್ಲ ಮೂಲೆಯಲ್ಲಿ ನೆನಪಾಗುತ್ತದೆ ನನಗೆ. ಅರ್ಧರಾಜ್ಯ ಕೊಡ್ತೇನೆ ಅಂತ ಹೇಳಿದ್ರು ನಾನು. ಹೌದಾ? ಬಾಲ್ಯದಲ್ಲಿ ಬಹಳ ಭರವಸೆಗಳನ್ನು ಕೊಡ್ತೇವೆ. ಕೆಲವು ಕಡೆಯಲ್ಲಿ ಅಣ್ಣ ತಂಗಿ ಅಂದ್ರೆ ಮದುವೆ ಆಟ ಅಂತ ಆಡುವುದಿಲ್ಲ. ಹಾಗೆ ಅಲ್ಲ, ನಾನು ಗಂಡ ನೀನು ಹೇಳುತ್ತಿದ್ದ ಬಾಂಧವ್ಯದಲ್ಲಿ ಅಣ್ಣ ತಂಗಿ, ಎಳವೆಯಲ್ಲಿ ಶೈಶವದಲ್ಲಿ ಬಾಲ್ಯದಲ್ಲಿಯೂ ಮದುವೆ ಆಟ ಅಂತ ಆಡ್ತಾರೆ. ದೊಡ್ಡದಾದ ಮೇಲೆ ಉಳಿಕಿದ್ರಲ್ಲಿ ನಿಲ್ತದ, ಮನೆ ಕಟ್ಟುವ ಆಟ ನಡೀತದೆ. ಆ ಮನೆ ದೀರ್ಘಕಾಲ ನಿಲ್ತದ, ಬುದ್ಧಿ ಬಲಿಯಬೇಕಷ್ಟೇ, ಕೊನೆ ದೊರಕಬೇಕಷ್ಟೇ, ಅನುಭವ ಆಗಬೇಕಷ್ಟೇ. ಆ ಕಾಲದಲ್ಲಿ ಆಡುವಂತಹ ಮಾತಿನ ಮೇಲೆ ಭರವಸೆ ಇರಿಸಿ ನೀನು ಇದುವರೆಗೆ ಬಂದು ಕೇಳುವುದು ಈಗ ಅರ್ಧ ರಾಜ್ಯದ ಬಯಕೆ ಇಲ್ಲ ಅಂತ ಬೇರೆ ಹೇಳ್ತೀವಿ. ಅರ್ಧ ರಾಜ್ಯ ಕೊಡ್ತೇನೆ ಅಂತ ನಾವು ಹೇಳ್ತೇವೆ ಅಂತ ಹೇಳ್ತೀವಿ. ಹೌದು, ಈಗ ಬಯಕೆ ಉಂಟು ಅಂತ ನನಗೆ ಸ್ಪಷ್ಟವಾಯಿತು. ಯಾವಾಗಲೂ ಅತೃಪ್ತನಾದ ಕ್ಷತ್ರಿಯ, ತೃಪ್ತನಾದ ಬ್ರಾಹ್ಮಣ, ಇದು ಸಮಾಜಕ್ಕೆ ಭೂಷಣ. ಕ್ಷತ್ರಿಯನಾದವನು ತೃಪ್ತನಾಗಿರಬಾರ್ದು, ಇನ್ನೂ ಹೊಂದಬೇಕು ಸಾಮ್ರಾಜ್ಯ, ರಾಜ್ಯ ವಿಸ್ತರಣೆ, ಪ್ರಜಾಕ್ಷೇಮಕ್ಕಾಗಿ ಬೇಕಾದ ಯೋಚನೆ, ಇದರಿಂದ ಮುಂದುವರಿಯಬೇಕು. ಬ್ರಾಹ್ಮಣನಾದವನು ತನಗೆ ಸಿಕ್ಕಿದ್ರಲ್ಲೇ ತೃಪ್ತನಾಗಿ ಜೀವನ ಸಾಗಿಸಬೇಕು. ನಿನ್ನ ಮಾತು ಕೇಳುವಾಗ ನೀನು ಒಬ್ಬ ಅತೃಪ್ತ ಬ್ರಾಹ್ಮಣ ಅಂತ ಗೊತ್ತಾಯ್ತು. ಪಡಿಲಿಕ್ಕೆ ಬಂದದ್ದು, ನಿನಗೆ ಪಡಿಲಿಕ್ಕೆ ಇಲ್ಲ ಅಂತೇನಿಲ್ಲ. ಇಲ್ಲಿ ನಿನಗೆ ದ್ವಾರಪಾಲಕರು ತೋರಿಸಿಲ್ವಾ ಭೋಜನ ಶಾಲೆಯಲ್ಲಿ ಹೊತ್ತ ತುಂಬ ಭೋಜನ ಉಂಟು. ಆಮೇಲೆ ಬಂದದಕ್ಕೆ ದಕ್ಷಿಣೆಯೂ ಉಂಟು. ದೃಪದನ ಸಾಮ್ರಾಜ್ಯದಲ್ಲಿ ಬ್ರಾಹ್ಮಣರನ್ನು ಅವಗಣಿಸಿದಂತ ಎಲ್ಲಿಯೂ ಇಲ್ಲ. ನನ್ನಲ್ಲಿ ಇದ್ದಾರೆ ಪುರೋಹಿತರು, ನಾನು ಅವರನ್ನು ಮಾನಿಸ್ತೇನೆ, ಗೌರವಿಸ್ತೇನೆ.
ನಿನ್ನ ಭಯಕ್ಕೆ ಮಿತಿ ಮೀರಿದ ಭಯಕಾಲ ಕಾರಣಲೇ ಬಂದಿದ್ಯಾ. ನಾನು ದ್ರೋಣ ಅಂತ ಹೇಳಿದ್ಯಲ್ಲ, ನಾನು ಶೋಣಿಪಾಲ ಕುಮಾರ. ನನ್ನ ಮುಂದೆ ನೀನು ದ್ರೋಣ, ನಾನು ಕೋಣ ಅಂತ ಹೇಳಿದ್ರೆ ತಲೆ ಬಾಗಿತಾರೆ ಅಂತ ಭಾವಿಸಬೇಡ. ಅವತ್ತಿನ ಮಾತು ಬಿದ್ದು ಹೋಗಲಿ. ಬೇಕಾದರೆ ಹೋಗು ಛತ್ರಕ್ಕೆ ಊಟ ಮಾಡಿ ಇಲ್ಲಿ ನಡೆದರೆ ಒಳ್ಳೆಯದು. ಅದು ಅಲ್ಲ, ಆಳನ್ನು ಕರೆದು ನಿನ್ನ ಕೊರಳಿಗೆ ಕೈ ಹಾಕಿ ದಬ್ಬಿಸಿ ಬೇಡ. ನಿನ್ನ ಛತ್ರದ ಊಟ ಯಾರಿಗೆ ಬೇಕು? ಅರ್ಧರಾಜ್ಯವ ಅಪೇಕ್ಷೆ ಉಂಟು ಅಂತ ನೀ ಹೇಳಿದೆ ಅಲ್ಲ? ಹೌದು, ಉಂಟೆ. ಪಡ್ಕೊಳ್ತೇನೆ. ಹೇಗೆ ಗೊತ್ತಾ? ಹೇಗೆ? ನನ್ನಲ್ಲಿ ಏನುಂಟು ನೀ ಪ್ರಶ್ನಿಸಿದೆಯಲ್ಲ. ನನ್ನಲ್ಲಿರುವಂತಹ ವಿದ್ಯೆಯ ಮೂಲಕವಾಗಿ ಸಮರ್ಥನಾದಂತಹ ಶಿಷ್ಯನೊಬ್ಬರನ್ನು ನಾನು ಸಿದ್ಧಗೊಳಿಸಿ ಅವನ ಮೂಲಕವಾಗಿ ನಿನ್ನನ್ನು ಯುದ್ಧದಲ್ಲಿ ಬಂದಿದ್ದೆ. ನಿಮ್ಮ ಅರ್ಧ ರಾಜ್ಯವನ್ನು ಪಡ್ಕೊಳ್ತೇನೆ. ನನ್ನ ಬಿಟ್ಟು ಆಗುವ ಕಾರ್ಯ ಮಾತಾಡ್ಬೇಕು, ಆಗದ ಕಾರ್ಯ ಮಾತಾಡಬೇಡ. ಅಮ್ಮನ ಮಾತು ನನ್ನ ಬಿಟ್ಟು ಇದಕ್ಕಿಲ್ವಾ? ಬಟ್ಟೆಗೆ ಗಟ್ಟಿಲ್ಲ, ಹೌದಾ? ನನಗೆ ಗೊತ್ತಾಯ್ತದು. ಮುಂದೆ ನಿಂತು ಹೇಳ್ಬೇಕು ಈ ಮಾತನ್ನು. ಕೂಡುವುದಕ್ಕೆ ಯೋಗ್ಯ ಬಟ್ಟೆ ಇಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ತಲೆಗೆ ಎಣ್ಣೆ ಇಲ್ಲ. ಇವನೆಲ್ಲ ಮುಂದೆ ಶಪಥ ಮಾಡುದು ತಿರುಕುಳಿ. ದೊರೆಯ ಮುಂದೆ ಶಪಥ ಮಾಡ್ತಾ ಇದ್ದಾನೆ. ಶಿಷ್ಯರನ್ನು ಸಿದ್ಧಪಡಿಸಿ ಅದು ದೃಪದರನ್ನು ಗೆಲ್ಲುವಂತ ಒಬ್ಬ ಶಿಷ್ಯ ಆಗ್ಬೇಕು. ನನ್ನಲ್ಲಿಗೆ ಕಳುಹಿಸಿ ನನ್ನನ್ನು ಸರ ಹಿಡಿದು ಕೊಂಡೋಗಿ ಮಂಚಕ್ಕೆ ಬಿಗಿತಾನಂತೆ. ಎಲ್ಲ ಸಿದ್ಧ ಆಗ್ಲಿಕ್ಕೆ ಉಂಟ. ಇದೆಲ್ಲ ಯಾವ ಕಾಲಕ್ಕಾಗುವಂಥದ್ದು. ಇವನ ಮಾತು ಈಡೇರ್ಲಿಕ್ಕಿಲ್ಲ. ಅದು ಕೆಲವೆಲ್ಲ ಅಪಶಕುನ ಕಾಣಿಸ್ತಂತೆ. ಅದನ್ನೆಲ್ಲ ಪರಿಗಣಿಸಬೇಡಿ. ಬನ್ನಿ ಹೀಗೆ, ಬನ್ನಿ ಹೀಗೆ. ಯಾವ ಅನುಮಾನದಿಂದ ನೀನು ಆಡಿದೆಯೋ ಹಾಗೆ ಆಯಿತಲ್ಲ. ತ್ರಿಪದನಲ್ಲೇ ಹೋಗಿ ಹುಡುಗನ ಹಸಿವಿನ ಪರಿಹಾರಕ್ಕಾಗಿ ಒಂದು ಹಸುವನ್ನು ತರೋಣ ಎನ್ನುವ ಹಾಗೆ ಹೋದರೆ ರಾಜಸಾಹಂಕಾರವುಳ್ಳವನಾಗಿಯೇ ನಡೆದ. ಬ್ರಾಹ್ಮಣ ಅಂತ ನನ್ನನ್ನು ಕಡೆಗಣಿಸಿ ನಡೆದಾಗಲೇ ದುರ್ದಾನ ನಡೆದುಕೊಂಡವರಂತೆ ಅಲ್ಲಿಂದ ಹೊರಟು ಬಂದವನ. ನಮ್ಮ ಗ್ರಾಮ್ಯವನ್ನು ಕೆಡಕ್ತಾನೆ, ಕಡುಬಡವ ಅಂತಾನೆ. ಬೇರೆ ವಿಧಾನದಿಂದಲೂ ನಮಗೆ ಆರ್ಥಿಕವಾದ ಸಂಪಾದನೆಯನ್ನು ಕುಟುಂಬವು ಸಂಕುಲಿತವಾಗುವುದಕ್ಕೆ ಸಾಧ್ಯವಿಲ್ಲ. ಹಸ್ತಿನೆಗೆ ಮೊದಲೇ ನಮಗೆ ಆಹ್ವಾನವಾಗಿದೆ. ಆದ್ದರಿಂದ ಇನ್ನು ಬೇರೆ ದಾರಿಲ್ಲದ್ದರಿಂದ ನಾವು ಮೂವರು ಹಸ್ತಿನೆಯತ್ತ ಸಾಕು. ಪ್ರಾಣಕಾಂತನಿಗೆ ಪ್ರಾಣಗುಂದಿದೆ, ಈ ಶೋಣಿ ಸುಡುತ್ತಿದೆ ಪ್ರಾಣಗೊಳಗೆ ನೀರಲಾಲಿತು ನೀರಾದಗಿದು ಬಾಯಾರಿ ಒಣಗಿದೆ ಹಾರಿದಲ್ಲಿದೆ ಬಾಯಾರಿಕೆ ಸಹಿಸುವುದಕ್ಕಾಗುವುದಿಲ್ಲ ದೇವರೇ. ಒಂದು ತೊಟ್ಟು ನೀರು ಬೇಕು. ಅಶ್ವತ್ಥಾಮ, ಯಾಕೋ ಮಾತು ಮೌನವಾಗುತ್ತಾ ಇದೆ. ಕಣ್ಣು ಮಂಜಾಗುತ್ತಾ ಇದೆ ಮಗನೇ. ಇದರರಿಯದ ತರಳ ಇದನರಿಯದ ತರಳ ತನ್ನಯ ಚುದಯ ಗರಿಸಲಿ ತಾಯಿಗೆ ತಾಯಿಗೆನುತ ನೆಲ ನೊದೆದು ರೋಧಿಸುತ್ತಿರಲು ಅಮ್ಮ. ನನ್ನ ದೋಸದ ಹಾಲನ್ನು ತರುವುದಕ್ಕೆ ಬೇಕಾಗಿ ಈ ಪರಿಯಲ್ಲಿ ನಡೆದುಕೊಂಡು ಬಂದು ಎಲ್ಲ ನಗಲಿದೆಯಾ ತಾಯೇ? ಅಮ್ಮ, ನಿನ್ನನ್ನು ಬಿಟ್ಟಿರುವ ಶಕ್ತಿ ಅಶ್ವತ್ಥಾಮನಿಗಿಲ್ಲ ತಾಯೇ. ಅಮ್ಮ, ಇಟ್ಟು ಹೋಗಬೇಡ, ಹೇಳಮ್ಮ. ಅಮ್ಮ
ಮಡದಿ ಮೌನದೊಡಿರನು ಮುಟ್ಟಿದ ತಟ್ಟಿದವು ಹುಡುಗನ ಮುತ್ತು ಮುಗ ದಿಟ್ಟಿಸುತ್ತ ಕೆಡೆದ ದೇಗವನಿತು ಅಲುಗಿಸುತ್ತ ಕುಲುಕಿಸುತ್ತ ಬಿಸುಸುಯ್ದ ಪ್ರಾಣ ದ್ರೋಣನಲ್ಗೋ ತರಳನ ನೇಮದಿಯೋ ಬಾಲರ ನೆರಗುತ ಗಜ ಮುಖನ ಪಾದ ನೆನೆಯುತ್ತಲೀ ಲಕ್ಷ್ಯವನ್ನಾಗಿಸಿಕೊಂಡೇ ಬಂದವನು ಊರ ಹೊರದಲ್ಲಿ ಯಾವುದೋ ಬಯಲು ಪ್ರದೇಶದಲ್ಲಿ ಬರುತ್ತಿರುವಾಗ 105 ಮಂದಿ ಬಾಲಕರು ಒಂದೆಡೆಯನ್ನು ಸೇರಿಕೊಂಡು ಆಳವಾದ ಕೂಪವನ್ನು ಬಾಗಿ ನೋಡುವುದಕ್ಕೆ ತೊಡಗಿದರು. ಆಡುತ್ತಿರುವ ಚೆಂಡೊಂದು ಬಾವಿಯೊಳಗೆ ಬಿತ್ತು ಎನ್ನುವಂತ ಹುಡುಕುವುದಕ್ಕೆ ತೆಗೆಯುವುದಕ್ಕಾಗದೆ ಬರೆದಾಗ ಹುಲ್ಲನ್ನೇ ತೆಗೆದು ಮಂತ್ರಿಸಿ ಒಂದಕ್ಕೊಂದು ಸಂಯೋಜಿಸುವ ಹಾಗೆ ಮಾಡಿ ಕೆಳಗಿರುವ ಚೆಂಡನ್ನು ಮೇಲೆತ್ತಿದ ಆಶ್ಚರ್ಯಕ್ಕೊಳಗಾಗಿ ಹೋಗಿ ಹಸ್ತಿನೆಯ ಸರ್ವಾಧಿಕಾರಿಯ ಅಂತ ಭೀಷ್ಮನಲ್ಲಿ ತಿಳಿಸಿದ. ಅವನೇ ಮುಂದಾಗಿ ನನ್ನನ್ನು ಬಂದು ಕಂಡು ನನ್ನ ಇರವನ್ನು ಸಂಪೂರ್ಣವಾಗಿ ತಿಳಿದವನು. 105 ಮಂದಿಗಳಿಗೆ ನೀನು ಗುರುವಾಗಬೇಕು ಎನ್ನುವಂತೆ ಅಪೇಕ್ಷೆಯನ್ನು ಸಲ್ಲಿಸಿ ಜೊತೆಯಲ್ಲಿ ಅರಗುವರೇಕರು ನಮಗೆ ಜೊತೆಯಾಗುವುದಕ್ಕೆ ಸಿದ್ಧರಾದರು. ಕ್ಷಾತ್ರ ಮಕ್ಕಳಿಗೆಲ್ಲದೊಂದಿಗೆ ಕಲಿಸಲಾರೆ ಎನ್ನುವ ನಿರ್ಧಾರದೊಂದಿಗೆ ರಾಜಗುರುವಾಗಿಯೇ ಈ ಕಾಲಕ್ಕೆ ನಾನು ಆಯ್ಕೆಯಾದವನು, ಸಿದ್ಧನೂ ಆದವನು. ಮಗನಿಗೆ ಒದಗಿದ ಹಸಿವೆ ನಿಲ್ಲುವುದಕ್ಕೆ ಬೇಕಾಗಿರುತ್ತದೆ. ಬ್ರಾಹ್ಮಣನಾಗಿ ಅರ್ಥಾಪನ್ನನಾದ ಕೂಡದು. ಆದರೆ ನನ್ನ ಒಳಗಿನ ಭಾವ ಅದಕ್ಕೆ ನಾ ಬಾಗುವ ಹಾಗೆ ಮಾಡಿದೆ. ಹಸ್ತಿನಾವತಿಗೆ ಬಾಗಿಯೇ ಇರಬೇಕು. ಶಿಷ್ಯಂದಿರನ್ನು ಸಿದ್ಧಪಡಿಸುವಲ್ಲಿ ವ್ಯವಸ್ಥನಾಗಿ ನಾನು ಅಂದೋ ತಾನೇ ಕೆಲವು ಏನು ಎಪ್ಪನ ಮದುವೋ ಚಂದದೊಳಗಾಲೋಚಿಸಿದ ದ್ರೋಣ ನಡೆಯಲ್ಲಿ ಚಂದದೊಳಗಾಲೋಚಿಸಿದ ದ್ರೋಣ ನಡೆಯಲ್ಲಿ ಶಸ್ತ್ರವಿದ್ಯೆಯ ಕಲಿವೆನೋ ದ್ರೋಣ ನಡೆಯಲ್ಲಿ
ವಿದ್ಯೆಯ ವಿಶಾಲವಾದ ಈ ಕಾಡಿನಲ್ಲಿ ಮೃಗಬೇಟೆಯನ್ನಾಡುತ್ತಾ ಆ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಾ ಜೀವನ ಮಾಡುವಂತಹ ಕಿರಾತರು ತುಂಬಾ ಬಂದಿದ್ದಾರೆ. ಆ ಕಿರಾತರಿಗೆಲ್ಲ ಒಡೆಯ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪಯ್ಯ. ಹಿರಣ್ಯಧನು ಅಂತ ಅವರ ಹೆಸರು. ಅವರ ಪ್ರೀತಿಯ ಮಗನಾಗಿ ಏಕಲವ್ಯ ಎಂಬ ಹೆಸರಿನಲ್ಲಿ ನಾನು ಕೂಡ ಈ ಕಾಡಿನಲ್ಲೇ ಜೀವನ ಮಾಡ್ತಾ ಇದ್ದೇನೆ. ನಮ್ಮ ಅಪ್ಪನ ಹೆಸರನ್ನು ಹೇಳುವಾಗ ನಮಗೆ ಆಶ್ಚರ್ಯ. ಹಿರಣ್ಯಧನು. ನಿಜವಾಗಿಯೂ ಇಂತಹ ಹೆಸರು ಬರುವುದು ಯಾರಿಗೆ ಅಂತ ಕೇಳಿದ್ರೆ ಕ್ಷತ್ರಿಯರಿಗೆ. ಈ ರಥ, ಧನು, ಕೇತ ಮೊದಲಾದಂತಹ ಹೆಸರುಗಳೆಲ್ಲ ಬರುವುದು ಕ್ಷತ್ರಿಯರಿಗೆ. ಕ್ಷತ್ರಿಯರಿಗೆ ಉಚಿತವಾದಂತಹ ಹೆಸರು ನಮ್ಮ ಅಪ್ಪಯ್ಯನಿಗೆ ಬರಬೇಕು ಅಂತಾದ್ರೆ ಏನೋ ಒಂದು ಕಾರಣ ಇರಲೇಬೇಕು. ನಮ್ಮ ಅಪ್ಪನು ಯಾವಾಗಲೂ ನಮ್ಮಲ್ಲಿ ಹೇಳುವ ಕ್ರಮ ಇದೆ, ಮಗನೇ ಈ ಲೋಕದಲ್ಲಿ ಎಲ್ಲ ಶಾಸ್ತ್ರವನ್ನು ಬಲ್ಲವರು ಬ್ರಾಹ್ಮಣರು. ಆ ಬ್ರಾಹ್ಮಣರಿಂದ ಎಲ್ಲಾ ವಿದ್ಯೆಯನ್ನು ಅಭ್ಯಾಸ ಮಾಡಿ ಲೋಕದಲ್ಲಿ ಕೀರ್ತಿಯನ್ನು ಹೊಂದಿದವರು ಯಾರು ಅಂತ ಕೇಳಿದ್ರೆ ಕ್ಷತ್ರಿಯರು. ಹಾಗಾಗಿ ಅಂತಹ ಶಾಸ್ತ್ರವನ್ನು ಎಲ್ಲವನ್ನು ನೀನು ಕೂಡ ಅಭ್ಯಾಸ ಮಾಡಬೇಕು. ಈ ಕಾಡಿನಲ್ಲಿ ಎಷ್ಟೋ ಮಂದಿ ಬ್ರಾಹ್ಮಣರು ಋಷಿಮುನಿಗಳೆಲ್ಲ ಬರ್ತಾರೆ. ಮರದ ಮರೆಯಲ್ಲಿ ನಿಂತು ಅವರಾಡುವ ಮಾತುಗಳನ್ನು ನಾನು ಕೇಳುತ್ತಾ ಇದ್ದೇನೆ. ಎಷ್ಟೋ ಮಂದಿ ಕ್ಷತ್ರಿಯರು ಮೃಗಬೇಟೆಗೆ ಬರ್ತಾರೆ. ಅವರದಾದಂತಹ ಶಸ್ತ್ರ ನಿಪುಣತೆಯನ್ನು ನಾನು ಕೂಡ ಕಾಣುತ್ತಿದ್ದೇನೆ. ಆವಾಗ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಆಸೆ ಒಂದು, ಯಾರಲ್ಲಿ ಆದರೂ ಬ್ರಾಹ್ಮಣರಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಕ್ಷತ್ರಿಯರ ಹಾಗೆ ನಾನು ಕೂಡ ಧನುರ್ವೇದವನ್ನು ಅಭ್ಯಾಸ ಮಾಡಬೇಕು. ಈಗಾಗಲೇ ಮೃಗಬೇಟೆಗೆ ಬೇಕಾದಂತಹ ಎಲ್ಲ ವಿದ್ಯೆಯು ನಮಗೆ ಲಭ್ಯವಾಗಿದೆ. ಅದಲ್ಲ, ಅಧಿಕವಾದಂತಹ ವಿದ್ಯೆಯನ್ನು ಪಡೆಯಬೇಕು ಅಂತಾದರೆ ಯಾರು ಅಂತ ಆಲೋಚನೆ ಮಾಡುವಾಗ ಒಂದು ಸುದ್ದಿ ಸಿಕ್ಕಿತು. ಹಸ್ತಿನಾವತಿಯಲ್ಲಿ ಕ್ಷತ್ರಿಯರಿಗೆಲ್ಲ ವಿದ್ಯೆಯನ್ನು ಹೇಳಿಕೊಡುವವರೊಬ್ಬರಿದ್ದಾರಂತೆ. ದ್ರೋಣಾಚಾರ್ಯರು ಎಂಬ ಅವರ ಹೆಸರಂತೆ. ಅವರ ಬಳಿಗೆ ಹೋಗಿ ಅವರ ಸೇವೆಯನ್ನು ಮಾಡಿ ಅವರಿಂದಲೇ ಅಮೋಘವಾದಂತಹ ಮಂತ್ರಾಸ್ತ್ರವನ್ನು ಸಿದ್ಧಿಸಬೇಕು ಎಂಬ ಆಶೆ ನನಗಾಗಿದೆ. ಅಪ್ಪಯ್ಯನಲ್ಲಿ ಹೇಳಿದ್ದೇನೆ, ಕಾಲ ವಿಳಂಬ ಮಾಡುವುದಲ್ಲ, ಹಸ್ತಿನಾವತಿ. ಚಂದದಲ್ಲಿ ತಕ್ಕೈಸಿ ಯಾರು ನೀನೆಲೆ ಕಂದ, ಯಾರು ನೀನೆಲೆ ಕಂದ ಬಂದ ಕಾರಣವರೆಗೂ ಶೀಘ್ರದಲ್ಲಿ ನೀನೆನಲೋ ನಿನ್ನಟಿಸಿದನು ಪದದಲ್ಲಿ. ಸ್ವಲ್ಪ ಆಗಲೇ ನಾನು ಗಮನ ಹರಿಸಿದ್ದೇನೆ. ಆಚಾರ್ಯ ಪೀಠದಲ್ಲಿ ಕುಳಿತು ಸಭಾಂಗಣದಲ್ಲಿ ಯಾರಿದ್ದಾರೆ, ಏನೇನು ಅಭ್ಯಾಸ ಮಾಡುತ್ತಿದ್ದಾರೆ ಎನ್ನುವ ಹಾಗೆ ನೋಡುತ್ತಿರುವಾಗ ಈವರೆಗೆ ಒಳಗೆ ಬರಬಹುದೋ ಬರಬಾರದೋ ಎನ್ನುವಂತ ಒಂದು ಅನುಮಾನವುಳ್ಳವನ ಹಾಗೆ ನಮ್ಮ ಡೇರೆಯ ಪಕ್ಕದಲ್ಲಿ ಇಣುಕಿ ನೋಡುತ್ತಿದ್ದನ್ನು ಗಮನಿಸಿದೆ. ಸ್ವಲ್ಪ ಹೊತ್ತಲ್ಲಿ ತುಡಿತ ತಡೆಯಲಾಗದು ಎನ್ನುವಂತೆ ಇಲ್ಲಿರುವಂತಹ ಮಂದಿಗಳೆಲ್ಲ ಬದಿ ಸೇರಿದಾಗ ಹದವಾಗಿ ನಡೆಯುತ್ತಾ ಬಂದವನು ಬಳಿವರ ಕೊಡಲು ಎಂಬಂತಹ ನಿರ್ಣಯವನ್ನು ಒಪ್ಪಿಕೊಂಡು ಅಷ್ಟು ದೂರದಲ್ಲಿ ಹಾಗೆ ಬಾಗಿ ನಮಸ್ಕಾರ ಇದೆ. ಒಳ್ಳೆ ಕ್ರಮ ಇರುವ ಹುಡುಗ ನೀನು ಅಂತ ನಾನು ಯೋಚನೆ ಮಾಡಿದ್ರು ಸುಮ್ಮನಾಗ್ತದ. ಕೇಸಾಗಲಿ ಒಳ್ಳೆಯದಾಗಲಿ ಅಂತ ನಾವು ಹೇಳುವಂತಹ ಕ್ರಮ. ಸರಿ ಮಗು, ನಿನ್ನನ್ನು ನೋಡಿದಾಗ ಕೇಳಬೇಕು ಅಂತ ಆಗ್ತದೆ. ಯಶೋವಂತನಾಗು ಎನ್ನುವ ಜೊತೆಯಲ್ಲಿ ಯಾರು ನೀನು, ಏನು ನಿನ್ನ ಹೆಸರು, ಏನು ನೀನು ಬಂದೆ, ಇದೆಲ್ಲ ಎಂಥದ್ದು ಹೊರಗೈತು ನನ್ನ ಪರಿಚಯ. ಲಾಲಿಸಲಿನಾಚಾರ್ಯ ಬಿಲ್ನಪವ ಬಾಲನ ನುಡಿಶೀಲ ಬಂದಿಗೆ ನಂಬಿತವ ಪದವ ಜಿಯ ಲಾಲಿಸಲಿನಾಚಾರ್ಯ ಬಿಲ್ನಪವ ಬಾಲನ ನುಡಿಶೀಲ ಬಂದಿಗೆ ನಂಬಿತವ ಪದವ ಬಾಲಕನು ನಾಯಕನು ಎಂಬ ವಿದ್ಯೆಯ ಕಲಿಯುವ ಆಚಿಯು
ಕೋಲ ವಿದ್ಯೆಯ ಕಲಿಯುವ ಶೂಲಿಸಮನಿ ಒಲಿದು ವಿದ್ಯೆಯ ಪಾಲಿಸಿದ ಜನಗೀಗ ಕರುಣಿಸು ಲಾಲಿಸಲೆ ಆಚಾರ್ಯ ಬಿಲ್ಲಪವ ಬಾಲನಾ ನುಡಿ ಶೀಲ ಭಕ್ತಿಗೆ ನಂಬಿ ತವ ಪದವ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಪಾದಗಳಿಗೆ ನಾನು ಶಿರವನ್ನು ಬಾಗುತ್ತಿದ್ದೇನೆ. ಸ್ವಾಮಿ, ಬಂದಂತಹ ನನ್ನನ್ನು ಪರಿಚಯವನ್ನು ಕೇಳ್ತಾ ಇದ್ದೀರಿ. ನಿಮ್ಮನ್ನೇ ಆಶ್ರಯಿಸಿಕೊಂಡು ಬಂದವ ನಾನು. ನಿಮ್ಮ ಬಗ್ಗೆ ಎಲ್ಲವನ್ನು ನಾನು ತಿಳಿದಿದ್ದೇನೆ ಸ್ವಾಮಿ. ಆಚಾರ್ಯರಾದಂತಹ ನೀವು ನಿಮ್ಮ ಜೊತೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮಂತ್ರಾಸ್ತ್ರಗಳನ್ನು ಎಲ್ಲವನ್ನು ಧನುರ್ವೇದವನ್ನು ಅಭ್ಯಾಸ ಮಾಡುವವರಂತೆ ಅಂತಹ ವಿಷಯವನ್ನು ತಿಳಿದೆ ನಿಮ್ಮಲ್ಲಿಯೇ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು, ಆ ಮಂತ್ರಾಸ್ತ್ರಗಳನ್ನು ಸಿದ್ಧಿಸಬೇಕೆನ್ನುವಂತಹ ಉದ್ದೇಶದಿಂದಲೇ ವಿದ್ಯಾರ್ಥಿಯಾಗಿ ಬಂದವ. ನನ್ನ ಹೆಸರು ಏಕಲವ್ಯ ಅಂತ. ಪರಮೇಶ್ವರನಿಗೆ ಸಮಾನರಾದಂತಹ ನೀವು ವಿಶಾಲ ಗುಣವನ್ನು ಹೊಂದಿ ಈ ಏಕಲವ್ಯನನ್ನು ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ನಿಮ್ಮಲ್ಲಿರುವಂತಹ ವಿದ್ಯೆಯನ್ನು ದಾರಿ ಎರೆಯಬೇಕು ಅಂತ ಪಾದ ಮಾಡಿಸಬಹುದು. ಬಾಲ ಕೇಳು ಶರದ ವಿದ್ಯೆ ಲೀಲೆಯಿಂದ ಕರುಣಿಸುವೆನು ಶೀಲ ನೀಲ ಕುಲವಾದುಲು ದಾನವಲ್ಲದೆ ಬಾಲ ಕೇಳು ಶರದ ವಿದ್ಯೆ ಲೀಲೆಯಿಂದ ಕರುಣಿಸುವೆ ಕಂದ ಬೆನ್ನಲ್ಲಿ ಕಟ್ಟಿಕೊಂಡದ್ದು ಒಂದು ಏನೋ ನಾಲ್ಕಾರು ಸರಳುಳ್ಳಂತಹ ಬತ್ತಳಿಕೆ, ಕೈಯಲ್ಲಿ ಹಿಡಿದ ಬಿದಿರಂತ ಅಂತ ಒಂದು ಬಿಲ್ಲು, ಮೊನಚಾದ ನಾಲ್ಕಾರು ಸಲಾಕೆಗಳಿದ್ದ ಹಾಗುಂಟು. ಕಲಿಯಬೇಕು ಎನ್ನುವಂತ ಒಂದು ತುಡಿತ ತಪನೆಗಳೊಂದಿಗುಂಟು ಅಂತ ನನಗೆ ಅರ್ಥವಾಗ್ತದೆ. ಬಹಳ ಕಲಿಸಬಹುದು, ನಾನು ಕಲಿಸುವುದಕ್ಕೇ ಇರುವವ. ಆದರೆ ಕಲಿಯುವುದಕ್ಕೆ ಮುನ್ನ ಅಭಿವಾದನ ಮಾಡುವ ವ್ಯಕ್ತಿಗಳು ಹೇಳಬೇಕಾದ ನೀನು ಹೇಳಲಿಲ್ಲ. ಆದ್ದರಿಂದ ಕೇಳು, ನಿನ್ನ ಜಾತಿ, ಗೋತ್ರ, ಸೂತ್ರ, ಪ್ರವರ ಅವರನ್ನೆಲ್ಲ ಹೇಳಿ. ವ್ಯಾದನಗೆ ನಾಣ್ಯದು ಕುಲದೊಣಗೆ ಹಿರಣ್ಯದನು ಶನಿಶಾದ ತನಗನು ಇರುವೆ ಕಾಡೊಳಗೆ ಜಿಯಾ ವ್ಯಾದನಗೆ ನಾನದು ಕುಲದೊಳಗೆ ಹಿರಣ್ಯ ಧನುಷ ನಿಷಾದತನಯನು ಇರುವೆ ಕಾಡೊಳಗೆ ಮೋದದೊಳಗೆ ಗುರುಕುಲದಿ ಧನುರ್ವೇದವನು ಶಶಿಕುಲದುಳ್ ಉದಿಸಿದ ಮೇದಿನಿ ಬಾಳನಿಗೆ ಕರ್ಣದಿ ಬೋಧಿಸುವುದನ್ನರಿತು ಬಂದಿಗೆ ಯಾದನಗೆ ನಾನದು ಕುಲದೊಳಗೆ ಗುರುವೇಗೆ ಯಾ ಪೂಜ್ಯರೇ, ನಿಮ್ಮಂತವರೆಲ್ಲ ಹೇಳುವುದನ್ನು ನಾನು ಕೇಳಿದ್ದೇನೆ ಸ್ವಾಮಿ. ಯಾರೇ ಆಗಲಿ ಒಬ್ಬ ಮತ್ತೊಬ್ಬನಿಗೆ ನಮಸ್ಕಾರವನ್ನು ಮಾಡುವಾಗ ತಾನು ಯಾರು, ತನ್ನ ತಂದೆ ತಾಯಿಗಳು ಯಾರು, ತನ್ನ ಕುಲ ಯಾವುದು, ತನ್ನ ಪೂರ್ವಾಪರ ಯಾವುದು ಅನ್ನುವುದನ್ನು ಹೇಳಿ ಮತ್ತೆ ನಮಸ್ಕಾರವನ್ನು ಮಾಡಬೇಕಂತ. ಆದರೆ ನಿಮ್ಮನ್ನು ಕಂಡಾಗ ನಿಮ್ಮ ಘನ ತೇಜಸ್ಸಿನ ಮುಂದೆ ಹೇಳುವುದಕ್ಕೆ ನಾನು ಸ್ವಲ್ಪ ಹಿಂದೆ ಉಳಿದು ನಿಮಗೆ ಪ್ರಶ್ನೆ ಮಾಡುವ ಹಾಗಾಯಿತು. ಹಾಗಂತ ಹೇಳಿಕೊಳ್ಳುವಂತಹ ಕುಲದ ಬಗ್ಗೆ ಹೇಳುವುದಕ್ಕೆ
ಅಂತಹ ದೊಡ್ಡ ಕುಲದಲ್ಲಿ ಹುಟ್ಟಿದವನೇನು ನಾನಲ್ಲ. ಹಾಗಂತ ಕುಲವಿಹೀನನು ನಾನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಈ ಕಾಡಿನಲ್ಲಿ ಅದೆಷ್ಟೋ ಮಂದಿ ಕಿರಾತರೆಲ್ಲ ಜೀವನವನ್ನು ಮಾಡುತ್ತಿದ್ದಾರೆ. ಅಲ್ಲೇ ಇರಬೇಕಾದ್ರೆ ಮೃಗಬೇಟೆಯನ್ನು ಆಡುತ್ತಾ ಮಾಂಸವನ್ನು ತಿನ್ನುತ್ತಾ ತನ್ನ ಜೀವನವನ್ನು ಹೊರೆಯುತ್ತಿರುವವರು. ಆ ಕಿರಾತರಿಗೆಲ್ಲ ಬೇಡರಿಗೆಲ್ಲ ಒಡೆಯ ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪಯ್ಯ ಅವರಿಗೆಲ್ಲ ಗುರಿಕಾರ. ಹಿರಣ್ಯಧನು ಎಂಬ ಹಾಗೆ ಅವರ ಹೆಸರು. ಆ ಕಿರಾತನಾದಂತಹ ಹಿರಣ್ಯಧನುವಿನ ಮಗನಾದಂತಹ ನನ್ನನ್ನು ಏಕಲವ್ಯ ಎಂಬ ಹೆಸರಿನಲ್ಲಿ ಕರೆಯುತ್ತಿದ್ದಾರೆ. ಕಾಡಿನಲ್ಲಿ ಮೃಗಬೇಟೆಯಾಡುವುದಕ್ಕೆ ಬೇಕಾದಂತಹ ವಿದ್ಯೆಯನ್ನು ನನ್ನ ಅಪ್ಪನಿಂದಲೇ ನಾನೀಗ ಕಲಿತುಕೊಂಡಿದ್ದೇನೆ ಸ್ವಾಮಿ. ಹಾಗಾಗಿ ಕೈಯಲ್ಲಿ ಬಿಲ್ಬಾಣವನ್ನು ಧರಿಸಿದ್ದೇನೆ. ಆದರೆ ನನ್ನ ಉದ್ದೇಶ ಅದಲ್ಲ. ಕೇವಲ ಮೃಗಬೇಟೆಗಾಗಿ ನನ್ನ ವಿದ್ಯೆ ಇಲ್ಲಿ ಸೀಮಿತವಾಗುವುದಲ್ಲ. ಇನ್ನೂ ಹೆಚ್ಚಿನ ಮಂತ್ರಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಅದು ಕೂಡ ದ್ರೋಣಾಚಾರ್ಯರಾದಂತಹ ನಿಮ್ಮಲ್ಲೇ ನಾನು ಶಿಷ್ಯತ್ವವನ್ನು ವಹಿಸಬೇಕು ಎಂಬ ಉದ್ದೇಶದಿಂದಲೇ ಆ ಕಡೆಯಿಂದ ಇಲ್ಲಿಯವರೆಗೆ ಬಂದಿದ್ದೇನೆ. ನಿಮ್ಮ ಜೊತೆಯಲ್ಲಿ ಎಷ್ಟೋ ಮಂದಿ ಅರಸು ಮಕ್ಕಳೆಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ನನ್ನನ್ನು ಸೇರಿಸಿ ನಿಮ್ಮಲ್ಲಿರುವಂತಹ ವಿದ್ಯೆಯನ್ನು ಬೇಡರ ಕುಲದಲ್ಲಿ ಹುಟ್ಟಿದ ಏಕಲವ್ಯನಿಗೆ ದಾರೇರೇಬೇಕು. ಕಂದ ನೀನು ಬೇಡಿಕೊಳ್ಳುವೆ ಇಂದು ಕುಲದೇವ್ಯಾದ ಮಾತರಿಂದ ವ್ಯಾದನಾಥರಿಂದ ಕಲಿಯಲು ಅರ್ಹನಲ್ಲವೆಂದು ತಿಳಿದುಕೋ. ಕಂದ ನೀನು ಬೇಡಿಕೊಳ್ಳುವೆ ಇಂದು ಕುಲದೇವ್ಯಾದ ಹೆಚ್ಚು ಹೇಳಿದ್ರೆ ನಿನ್ನ ತಲೆಗೆ ಹೋಗ್ಲಿಕ್ಕಿಲ್ಲ. ಕಡಿಮೆ ಹೇಳಿದೆ ಅಂತಾದ್ರೆ ಇವರು ಇಷ್ಟು ಹೇಳಿದ್ರು ಅಂತ ಆದೀತು. ಆದರೆ ಈಗ ಯೋಚನೆ ಮಾಡು, ಯಾವ್ದ ವರ್ಗಕ್ಕೆ ಸೇರಿದವನಲ್ಲೂ ನಿಮ್ಮ ಜೀವನ ಒಟ್ಟಿಗೆ ಯಾವುದೇ ಅವಶ್ಯ ಹೇಳಿ. ನಾಲ್ಕಾರು ಚೂಪಾದಂತಹ ಬಿದಿರೆ ಸಲಾಕೆ ಸಾಕಾಗ್ತದೆ. ಬಾಣವನ್ನು ಹೂಡುವುದು, ಮೃಗವನ್ನು ಪಕ್ಷಿಯನ್ನು ಕೆಡವುವುದು, ಬೇಟೆಯಾಡುವ ಮೂಲಕವಾಗಿ ಅದರಿಂದ ಸಿಕ್ಕದ್ದನ್ನು ಸಂಗ್ರಹಿಸಿಕೊಂಡು ಉದರ ಪೋಷಣೆಯನ್ನು ಮಾಡುತ್ತಾ ಬದುಕಬೇಕಾದವು. ಅದಕ್ಕೆಲ್ಲ ಇಷ್ಟು ದೊಡ್ಡ ವಿದ್ಯೆಗಳೆಲ್ಲ ಯಾಕೆ ಬೇಕಾಗ್ತದೆ? ಪಾತ್ರತ್ವ ಅಂತ ಎನ್ನುವುದು ಮುಖ್ಯ. ಮಗು ಆಶೆ ದೊಡ್ಡದೇ ನನಗೆ ಗೊತ್ತುಂಟು, ಆದರೆ ಅದನ್ನು ಪಡೆಯುವುದಕ್ಕೆ ಪಾತ್ರತ್ವ ಎನ್ನುವುದು ಪ್ರಧಾನವಾಗ್ತದೆ. ಬೇಡರವನಾದಂತಹ ನಿನಗೆ ಅದು ಇಲ್ಲ. ಇಂದು ನೀನು ಕುಲವಿಹೀನನಾದ ಕಾರಣವಾಗಿ ನಿನಗೆ ಅರ್ಹತೆ ಇಲ್ಲ ಎನ್ನುವುದು ಒಂದು. ಛಾತ್ರ ಮಕ್ಕಳಿಗೆ ಹೊರತಾಗಿ ಇನ್ನೊಬ್ಬರಿಗೆ ಕಲಿಸುವುದಿಲ್ಲ ಎನ್ನುವಂತಹ ನಿರ್ಣಯ ಹಸ್ತಿನಾವತಿಯ ಕಟ್ಟುಪಾಡಿಗೆ ಒಳಗಾಗಿ ನನಗುಂಟು. ಉಚ್ಚ ಕುಲದ ಅಲ್ಲ ಮಗು ನೀನು. ಕುಂಭ ಸಂಭವ ಒಲಿದು ಪಾಲಿಪುದು ಕಿರುನ ಕಳ್ಳನಿವರದಿಮ್ಮ ಮಮತಿಯುಳಿಗೆ ಕರುಣಿಪೋದು ಸಂಭ್ರಮದೊಳೊರೆ ಸಲೀಲವನು ಕೃಪ ಅಪ್ಪಿಗರ ಕನ್ನೆಯೊಳು ಪುಟ್ಟಿದ ಕುಂಬಿನಿ ಪವಿಲ್ನವರ ಸಂತತಿ ಶಂಭು ಸಮಪಿ ವಿದ್ಯೆ ಗರ್ಹರೇ ಕುಂಭ ದಯಮಾಡಿ ಅಂತಹ ಮಾತನ್ನು ಇನ್ನೊಮ್ಮೆ ನೀವು ಹೇಳಬಾರದು. ಯಾಕೆ? ಕಲಿಸುವುದಿಲ್ಲ ಎಂಬಂತಹ ನಿಮ್ಮ ಮಾತನ್ನು ಕೇಳಿದಾಗ ಬರಸಿಡಿಲೇ ಬಂದು ಅಪ್ಪಡಿಸಿದ ಹಾಗೆ, ನನ್ನ ಕಿವಿಗಳಿಗೆ ಕಾದ ಸೀಸವನ್ನು ಎರಚಿದ ಹಾಗಾಗಿ ಹೋಗುತ್ತದೆ. ನಿಮ್ಮಲ್ಲಿ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕು ಅಂತ ಬಹಳ ಆಸೆಯಿಂದ ಬಂದವ ನಾನು. ಹಾಗೆಂದು ಕಲಿಯಬೇಕು ಅಂತಾದ್ರೆ ನನ್ನ ಆಸಕ್ತಿ ಇಲ್ಲಿ ಮುಖ್ಯ ಅಲ್ಲ. ನೀನು ಕುಲವಿಹೀನ ಅಂತ ನೀವು ಹೇಳ್ತೀರಿ. ಯುಗ ಧರ್ಮ ಅದು ಸ್ವಾಮಿ, ನಿಮ್ಮ ಮಾತಿಗೆ ವಿರುದ್ಧವಾಗಿ ಆಡ್ತೇನೆ ಎಂಬ ಹಾಗೆ ಅನ್ಯತಾ ಭಾವಿಸಬೇಡಿ. ಅಲ್ಲ, ನಿಮಗೆ ಪ್ರತ್ಯುತ್ತರವನ್ನು ಕೊಡುವಂತಹ ಯೋಗ್ಯತೆಯೂ ನಮಗಿಲ್ಲ. ಆದ್ರೂ ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಜಿಜ್ಞಾಸೆಯನ್ನು ಹೇಳ್ತೇನೆ. ನಿಮ್ಮಂತವರೇ ಹೇಳುವುದನ್ನು ನಾವೆಲ್ಲ ಕೇಳಿದ್ದೇವೆ. ಮನುಷ್ಯನೊಬ್ಬ ಹುಟ್ಟುವಾಗ ಜಾತಿ ಅನ್ನುವುದು ಬರುವುದಿಲ್ವಂತೆ. ಎಲ್ಲರೂ ಜಂತುಗಳಾಗಿಯೇ ಹುಟ್ಟುತ್ತಾರೆ. ಆ ಬಳಿಕ ಅವರದಾದಂತಹ ಕರ್ಮದಿಂದ ವಿಪ್ರನೋ ಬ್ರಾಹ್ಮಣನೋ ಎಲ್ಲವನ್ನೂ ಅವ ಹೊಂದುತ್ತಾನೆ. ಹಾಗಿದ್ರೆ ಇಲ್ಲಿ ಜಾತಿ ಮುಖ್ಯ ಅಲ್ಲ, ಅವನ ಕರ್ಮದಿಂದಲೇ ಎಲ್ಲವೂ ಬರ್ತದಂತಾದ್ರೆ ನನ್ನನ್ನು ಕುಲವಿಹೀನ ಅಂತ ನೀವು ಹೇಳುವುದು ಎಷ್ಟು ಸರಿ? ನಾವು ಉಸಿರಾಡುವಂತಹ ಗಾಳಿ ಆಗಲಿ, ನಾವು ಕುಡಿಯುವಂತಹ ನೀರಾಗಲಿ, ಅಥವಾ ನಾವು ಉಪಯೋಗ ಮಾಡುವಂತಹ ಬೆಂಕಿ ಆಗಲಿ,
ಅಲ್ಲ ನಮಗೆಲ್ಲರಿಗೂ ಕೂಡ ಬೆಳಕನ್ನು ಕೊಡುವಂತಹ ಸೂರ್ಯ ಚಂದ್ರರಾಗಲಿ ಇವರು ಯಾರೂ ಕೂಡ ನಾವು ನಾಗರಿಕರು ಅನಾಗರಿಕರು ಹೀನ ಕುಲದವರು ಅನ್ನುವಂತಹ ಭೇದ ಭಾವವನ್ನು ಮಾಡುವುದಿಲ್ಲ. ಎಲ್ಲರಿಗೂ ಸಮಾನವಾಗಿ ಎಲ್ಲವನ್ನೂ ಕೊಡ್ತಾರಂತಾದ್ರೆ ಆ ಪಂಚಭೂತಗಳಿಗೆ ಇಂತಹ ಭೇದ ಇಲ್ಲುವಂತೆ ನಿಮ್ಮಂತಹ ಮಹಾತ್ಮರು ನಾವು ಬೇಡರ ಕುಲದವರು ಹೀನ ಕುಲದವರು ಅಂತ ಹೇಳುವುದು ಎಷ್ಟು ಸರಿಯಾಗುತ್ತದೆ ಆಲೋಚನೆ ಮಾಡಿ. ಕುರುಕುಲ ಪಿತಾಮಹ ಎಂಬಂತಹ ಬಿರುದನ್ನು ಪಡೆದವರು ಭೀಷ್ಮಾಚಾರ್ಯರಂತೆ. ಅಂತವರನ್ನು ಎಲ್ಲರೂ ಕೂಡ ಕೊಂಡಾಡ್ತಾರೆ, ಪೂಜಿಸ್ತಾರೆ, ಪೂಜನೀಯರಾಗಿದ್ದಾರೆ. ಅವರ ಹುಟ್ಟು ಹೇಗೆ ಅಂತ ನಾವು ಆಲೋಚನೆ ಮಾಡಿದ್ರೆ ಗೊತ್ತಾಗುವುದಿಲ್ವೇ? ಶಂತನು ಚಕ್ರವರ್ತಿಗಳು ಗಂಗಾ ಭವಾನಿಗೆ ಹುಟ್ಟಿದವರಂತೆ. ಹಾಗಿದ್ರೆ ದೇವಗಂಗೆಗೂ ಕ್ಷತ್ರಿಯರಿಗೂ ಹುಟ್ಟಿದಂತಹ ಭೀಷ್ಮಾಚಾರ್ಯರು ವರ್ತಮಾನ ಕಾಲದಲ್ಲಿ ಉಭಯ ಕುಲಕ್ಕೂ ಹಿರಿಯರು ಅಂತ ಹೇಳಲ್ಪಡಲಿಲ್ವೇ ಹೇಳಿ? ಆ ಬಳಿಕ ಕೃಪಾಚಾರ್ಯರಾದರೂ ಅಷ್ಟೇ ಯಮನಿಗಾದರೂ ಧರ್ಮವನ್ನು ಬೋಧಿಸುವುದಕ್ಕೆ ಯೋಗ್ಯತೆಯನ್ನು ಹೊಂದಿದವರಂತೆ. ಅವರು ಕೂಡ ಒಬ್ಬ ಋಷಿಗೂ ಅಪ್ಸರಿಗೂ ಹುಟ್ಟಿದಂತಹ ಮಗನಲ್ವೇ? ಹೌದು. ಬೇಡ, ನೀವು ಕೂಡ ನಿಮ್ಮ ಹುಟ್ಟಿನ ಬಗ್ಗೆಯೂ ಆಲೋಚನೆ ಮಾಡಿ. ಅಂತಹ ಹುಟ್ಟು ನಿಮಗಿದ್ರೂ ಕೂಡ ಉಭಯ ಕುಲದಲ್ಲಿಯೂ ಬಿಲ್ಲೋಜ ಎಂಬಂತಹ ಹೆಸರನ್ನು ಹೊಂದಿರುವರು ನೀವು. ಹಾಗಿದ್ರೆ ಇಲ್ಲಿ ಜಾತಿ ಮುಖ್ಯ ಅಲ್ಲ, ಕುಲ ಮುಖ್ಯ ಅಲ್ಲ, ಅವರು ಮಾಡುವಂತಹ ವಿದ್ಯೆಯಿಂದ ಕೃತಿಯಿಂದಲೇ ಇಲ್ಲಿ ಪ್ರಾಮುಖ್ಯ ಅಂತ ಆಗುವಾಗ ನಾನು ಹೀನ ಕುಲದಲ್ಲಿ ಹುಟ್ಟಿದ್ರೇನು, ವಿದ್ಯೆಯನ್ನು ಅಭ್ಯಾಸ ಮಾಡಬೇಕನ್ನುವಂತಹ ಹಂಬಲ ಉಂಟು. ಹಾಗಾಗಿ ಹಾಗೆ ಹೇಳಿ ತೋರಲು ತಲೆಯ ಏರುವೆಯ ಕೆಸುವನ್ನು ಕೈದು ಬದುಕಿರು ತೊಲಗು 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 ಬೇಗ. ಲೋಕದಲ್ಲೆಲ್ಲ ಏನನ್ನಾಗುತ್ತೆ ಅನ್ನೋದೆಲ್ಲ ಕೇಳಿಸಿಕೊಂಡು ಅದನ್ನಷ್ಟು ತಲೆಯಲ್ಲಿ ಉಳಿಸಿಕೊಂಡು ಇಲ್ಲಿ ಬಂದು ಮಾತನಾಡಕ್ಕೆ ಒಳಗಿದೆ. ಕೃಪನ ಹುಟ್ಟು, ಆಮೇಲೆ ಸತ್ಯವತಿಯ ಪ್ರಕರಣ, ದ್ರೋಣನ ಹಿನ್ನೆಲೆ ಎಲ್ಲವೂ ಆಗ್ತದೆ. ಕುಲಲ್ಲಿ ಹುಟ್ಟಿದ್ದೇನು, ದೊನ್ನೆಯಲ್ಲಿ ಹುಟ್ಟಿದ್ದೇನು. ಸತ್ಯವತಿ ಸಜ್ಜನಿಗಳ ಒಳ್ಳೆಯ ಕುಲದವಳು. ಮಗು ಬಾಯಿಗೆ ಒಳಗೆ ನಾಲಿಗಿರಬೇಕೇನು? ಮಿತಿ ಮೀರಿ ಹರಿಯಲೇ ಕೊಡಲು ನಿನಗೆ ನಿತ್ಯ ಬೇಕು ಎನ್ನುವುದಕ್ಕಾಗಿ ಸತ್ಯವತಿಯ ಪ್ರಕರಣವನ್ನು ಕೆಡಕಬೇಡ. ಉಪರಿತರ ವಸು ಅತ್ರಿಕೆ ಎನ್ನುವಂಥ ಅಕ್ಷರೆಯನ್ನು ಕುಡಿದ ಕಾಲಕ್ಕೆ ಹುಟ್ಟಿಕೊಂಡವಳು. ಭರದ್ವಾಜನ ಘೃತಾಚಿಯ ಸಂಬಂಧದಲ್ಲಿ ಹುಟ್ಟಿಕೊಂಡವ ದ್ರೋಣ. ಶರದ್ವಂತನು ಜಾನಪದಿ ಎನ್ನುವಂಥ ಅಕ್ಷರೆಯನ್ನು ಕಂಡಾಗ ತನ್ನ ಶ್ರೇಷ್ಠಸ್ಥಾನವಾದರನ್ನು ಹುಟ್ಟಿಕೊಂಡವರು ಕೃಪಕೃಪಿಯರು. ಅವರೆಲ್ಲರಿಗೂ ಎತ್ತರದ ಸ್ಥಾನ ಉಂಟು ಮಾತ್ರವಲ್ಲ, ಹಿನ್ನೆಲೆಯಲ್ಲಿರುವಂತಹ ಕುಲಗಳು ಎಲ್ಲೂ ಕೀಳಾಗಿ ಉಳಿಯಿಲ್ಲ. ಒಂದು ದೇವವಾಗಿ, ಒಂದು ಬ್ರಾಹ್ಮವಾಗಿ, ಒಂದು ದೇವವಾಗಿ, ಒಂದು ಕ್ಷಾತ್ರವಾಗಿಯೇ ಉಂಟು. ಅರ್ಹತೆ ಉಳ್ಳದ್ದಾಗಿದೆ, ಕೆಳಗಲ್ಲ. ಈಗ ನಿನ್ನನ್ನು ನೀನು ಸ್ಥಾಪಿಸುವುದಕ್ಕೆ ಬೇಕಾಗಿ ಅವರೆಲ್ಲರ ಕುಲದ ಕುರಿತಾಗಿ ಮಾತನಾಡಕ್ಕೆ ತೊಡಗಿದೆಯಲ್ಲ, ಆದರೆ ಕ್ಷಮಿಸಬೇಕು. ಇಲ್ಲಿ ಕೇಳು, ಒಂದು ನಿರ್ಣಯಕ್ಕೆ ನಾನು ಬದ್ಧನಾದ ಮೇಲೆ ಅದಕ್ಕಿಂತ ಆಚೆ ನೀನು ಬೇರೆ ಕಾರಣ ಕೊಟ್ಟರೆ ಒಪ್ಪುತ್ತೇನೆ ಅಂತ ನೀನು ಭಾವಿಸಬೇಡ. ಬೇಡದವನು ನೀನು, ನಿನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತು ಮಾಡು. ಉಣ್ಣುವುದಕ್ಕೆ ಬೇಕಾದನ್ನು ಸಂಗ್ರಹಿಸುವುದಕ್ಕೆ ಎಷ್ಟು ಸಾಕು ನಿನಗೆ. ಅದರ ಹೊರತಾಗಿ ಉಳಿದಂತೆ ಮಾತನಾಡಬೇಡ. ಯಾವ ಕಾಲಕ್ಕೂ ನಿನಗೆ ಕಲಿಸುವುದಕ್ಕೆ ಆಗುವುದಿಲ್ಲ. ನಿನ್ನನ್ನು ಶಿಕ್ಷನೆಂದು ನಾನು ಒಪ್ಪುವುದಿಲ್ಲ. ಹಾಗೆಂತ ನಿನ್ನ ಆ ವಿದ್ಯಾಸಕ್ತಿ ಎನ್ನುವುದನ್ನು ಕಂಡಾಗ ನಿನ್ನನ್ನು ತಿರಸ್ಕರಿಸುವುದಕ್ಕೆ ಬೇಡ ಅಂತ ಆಕ್ಷೇಪಿಸುವುದಕ್ಕಾಗುವುದಿಲ್ಲ. ನಿನ್ನ ಸಮಾಧಾನಕ್ಕೆ ಒಂದು ಮಾತು ಹೇಳ್ತೇನೆ, ಏನು ಬೇಕಿದ್ರು ಮಾಡು. ಹೋದಲ್ಲಿ ಏನಾದರೂ ಯಶಸ್ಸಾಗಲಿ ಅಷ್ಟನ್ನು ಹೇಳ್ತೇನೆ. ಬೇಗ ಹೋಗಿ ಏನಿಲ್ಲ ಕಂಬನಿ ತುಂಬಿ ಬೇಡನು ಮಣಿದು ಗುರು ಚರಣಾರವಿಂದಕ್ಕೆ ಹಣೆಯ ಲಿಖಿತದಿ ವ್ಯಾಧನಗೆ ಹಣೆಯ ಲಿಖಿತದಿ ವ್ಯಾಧನಗೆ ನಾನನ್ಯರಿಲ್ದೇನೋ ಮನುಜ ಕೀಳಗಿ ಕುಲದೊಳ್ ಅನ್ಯರ ಜನುಮವನು ಪ್ರಶ್ನಿಸುವ ಯೋಗ್ಯತೆ ಎನಗೆ ಬಹುದಿಲ್ಲಿಂದ. ಮನುಜ ಕೀಳಗಿ ಕುಲದೊಳ್ ಅನ್ಯರ ಜನುಮವನು ಪ್ರಶ್ನಿಸುವ ಯೋಗ್ಯತೆ ಎನಗೆ ಬಹುದಿಲ್ಲಿಂದ. ವನಮಿಕಗಳು ತಿಂಬವಗೆ ವನಮಿಕ
ಅನ್ನಕವನು ತಿಂಬವಗೆ ನಿನಗೆ ಎಲ್ಲಿಂದ ಬಹುದೋ ಹಣೆಯ ಲಿಖಿತ ಹಣೆಯ ಲಿಖಿತ ಹಣೆಯ ಲಿಖಿತ ಶಿವ ಶಿವ ಎಂತಹ ಆಶೆಯನ್ನು ಹೊತ್ತುಕೊಂಡು ಬಂದೆ, ಎಂತಹ ಇಚ್ಛೆಯನ್ನು ನಮ್ಮ ಗುರುಗಳಲ್ಲಿ ನಾನು ವ್ಯಕ್ತವನ್ನು ಪಡಿಸಿದೆ. ದ್ರೋಣಾಚಾರ್ಯರ ಶಿಷ್ಯನಾಗಬೇಕು, ಅವರಿಂದಲೇ ಮಂತ್ರಾಸ್ತ್ರವನ್ನು ಅಭ್ಯಾಸ ಮಾಡಬೇಕು, ಕ್ಷತ್ರಿಯರೇ ಹಾಗೆ ನಾನು ಕೂಡ ವಿದ್ಯಾವಂತನಾಗಬೇಕು. ಇಂತಹ ಕನಸಿನ ಗೋಪುರವನ್ನು ಕಟ್ಟಿಕೊಂಡು ಬಂದು ಗುರುಗಳಲ್ಲಿ ನನ್ನ ಆಶೆಯನ್ನು ವ್ಯಕ್ತಪಡಿಸಿದರೆ ನನಗೆ ವಿದ್ಯೆ ಹೇಳಿಕೊಡುವುದಕ್ಕೆ ಅವರಿಗೆ ಅಡ್ಡಿಯಾಗಿ ಬಂದದ್ದು ನನ್ನ ಕುಲ. ನಾನು ಕೂಡ ಒಬ್ಬ ಬ್ರಾಹ್ಮಣನೋ ಕ್ಷತ್ರಿಯನೋ ವೈಶ್ಯನೋ ಆಗುತ್ತಿದ್ರೆ ನನಗೆ ವಿದ್ಯೆ ಕಲಿಯುವಂತ ಆಸಕ್ತಿ ಇಲ್ಲದೆ ಹೋದ್ರೂ ಕೂಡ ಬಲಾತ್ಕಾರವಾಗಿ ನನ್ನನ್ನು ಕಲಿಸ್ತಾ ಇದ್ರು. ಯಾಕೆಂದ್ರೆ ದೊಡ್ಡ ಕುಲದಲ್ಲಿ ಹುಟ್ಟಿದವ ಅಂತ. ಆದ್ರೆ ನಾನು ಕಿರಾತ ನೋಡಿ ಬೇಡ, ಕಾಡಿನಲ್ಲಿ ಮೃಗಬೇಟೆಯನ್ನು ಆಡುತ್ತಾ ಮೃಗದ ಮಾಂಸವನ್ನು ತಿನ್ನುವಂತಹ ವ್ಯಕ್ತಿ ನಾನು. ಅಂತಹ ಕುಲವಿಹೀನನಾದಂತಹ ಏಕಲವ್ಯನಿಗೆ ವಿದ್ಯೆ ಕಲಿಯುವಂತಹ ಮನಸ್ಸಿದ್ರು ಆಸಕ್ತಿ ಇದ್ರು ಕೂಡ ವಿದ್ಯೆ ಹೇಳಿಕೊಡುವುದಕ್ಕೆ ಯಾರೂ ಮುಂದಾಗುವುದಿಲ್ಲ. ಕಾರಣ ಒಂದೇ, ನಾನು ಹೀನ ಕುಲದವ. ಈ ಲೋಕವನ್ನೇ ಈ ಜಾತಿ ಕುಲ ಅನ್ನುವಂತಹ ಭೂತ ನುಂಗಿಬಿಟ್ಟಿದೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಬಾಯಾರಿಕೆಯಿಂದ ಈಗಲೂ ಆಗಲೂ ಸಾಯ್ತೇನೆ, ಒಂದು ತೊಡಗು ನೀರು ಕೊಡಿ ಅಂತ ಕೇಳಿದ್ರೆ ಅವನ ಜೀವವನ್ನು ಉಳಿಸುವುದಕ್ಕೆ ನೀರು ಕೊಡುವುದಕ್ಕೆ ಮೊದಲು ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರೆ. ಹಸಿವೆಗೆ ಒಂದು ಮುಷ್ಟಿ ಅನ್ನ ಕೊಡಿ ಅಂತ ಕೇಳಿದ್ರೆ ನಿನ್ನ ಜಾತಿ ಯಾವುದು ಅಂತ ಕೇಳ್ತಾರೆ. ಜಾತಿಯೇ ಇಲ್ಲದ ಜಾತಿ ವಿಹೀನನಾದಂತಹ ನಾನು ಇವರ ಬಗ್ಗೆ ಆಡಿಕೊಳ್ಳುವುದಕ್ಕೆ ನಮಗೆಲ್ಲಿದೆ ಯೋಗ್ಯತೆ? ಮೃಗಬೇಟೆ ಆಡುವುದೇ ನಮ್ಮ ಉದ್ದೇಶವೇ ಹೊರತು ವಿದ್ಯಾವಂತರಾಗುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಆಶಾ ಗೋಪುರವೆಲ್ಲವೂ ಈಗ ಕೂಡ ನುಚ್ಚು ನೂರಾಗಿ ಹೋಯಿತು. ಆದರೂ ಕೊನೆಗೊಂದು ಗುರುಗಳು ಮಾತು ಹೇಳಿದ್ರಲ್ಲ, ನಾನು ರಾಜಗುರು ಇದ್ದೇನೆ ಮಗನೇ, ವಿದ್ಯೆ ಹೇಳಿಕೊಡುವುದಕ್ಕೆ ನಮಗಾಗುವುದಿಲ್ಲ. ನಿನ್ನಲ್ಲಿ ಇಚ್ಛೆ ಉಂಟುಂತಾದ್ರೆ, ನಿನ್ನಲ್ಲಿ ಸಾಧನೆ ಮಾಡುವಂತಹ ಬಯಕೆ ಉಂಟುಂತಾದ್ರೆ ಪ್ರಯತ್ನಿಸು, ದೇವರು ನಿನ್ನ ಇಚ್ಛೆಯನ್ನು ಈಡೇರಿಸಲಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸಾಧನೆ ಮಾಡಬೇಕು. ಗುರುಗಳಿಗೆ ಪ್ರತ್ಯಕ್ಷವಾಗಿ ಸಹಾಯ ಮಾಡುವುದಕ್ಕೆ ಆಗದೆ ಹೋದರೂ ನನ್ನಲ್ಲಿ ಪರೋಕ್ಷವಾಗಿ ಅವರಿಗೆ ಕರುಣೆ ಇದೆ ಅನ್ನುವುದು ಅವರ ಮಾತಿನಿಂದಲೇ ಅರ್ಥವಾಗುತ್ತದೆ. ಇಲ್ಲಿ ನನಗೆ ಅಭ್ಯಾಸ ಮಾಡುವುದಕ್ಕೆ ಆಗದಿದ್ರೆ ಏನು? ಆಸಕ್ತಿ ಇದೆ, ಇಚ್ಛೆ ಇದೆ. ನನ್ನದಾದಂತಹ ಇಚ್ಛೆಯನ್ನು ಪೂರೈಸುವುದಕ್ಕೆ ಇಲ್ಲಿ ಅಲ್ಲ, ನನ್ನ ಗುರುಗಳು ದ್ರೋಣಾಚಾರ್ಯರು ಎಂಬ ಹಾಗೆ ಈಗಾಗಲೇ ನನ್ನ ಹೃದಯದಲ್ಲಿ ನಾನು ಸ್ಥಾಪಿಸಿ ಆಗಿದೆ. ಹಾಗಾಗಿ ಅದೇ ಯೋಚನೆಯನ್ನು ಮಾಡುತ್ತಾ ನೋಡೋಣ, ಈ ಜಾಗವನ್ನು ಬಿಟ್ಟು ಕಾಡಿಗೆ ಬಂದ ಮೂರ್ತಿಯವು ರಚಿಸಿ ಮಣ್ಣಲಿ ದ್ರೋಣ ಮೂರ್ತಿಯವು ರಚಿಸಿ ಮಣ್ಣಲಿ ದ್ರೋಣ ಮೂರ್ತಿಯನ್ನು ರಚಿಸಿ ಪರಿಪರಿಯೊಳರ್ಚಿಸುತ್ತೀರ್ಧನು ಕಾಡ ಬಾಲಕನು ಬಾಲಕನು. ಗುರುಭ್ಯೋ ನಮಃ. ಯಾವಾಗ ದ್ರೋಣಾಚಾರ್ಯರನ್ನು ಗುರುಗಳು ಅಂತ ನಾನು ಒಪ್ಪಿಕೊಂಡೆನು, ಇನ್ನು ಮುಂದೆ ಅವರಿಂದಲೇ ಎಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕನ್ನುವ ಆಸೆಯಿಂದಲೇ ಕಾಡಿಗೆ ಬಂದೆ. ಮಣ್ಣಿನಿಂದಲೇ ದ್ರೋಣಾಚಾರ್ಯರ ಮೂರ್ತಿಯನ್ನು ನಾನು ನಿರ್ಮಿಸಿದ್ದೇನೆ. ಅವರಲ್ಲೇ ಗುರುಗಳನ್ನು ಕಾಣುತ್ತಾ ಅವರು ಅಲ್ಲಿ ಕ್ಷತ್ರಿಯರಿಗೆ ಯಾವುದೆಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅಂತಹ ಮಂತ್ರಾಸ್ತ್ರಗಳನ್ನು ಪಡೆಯುವುದಕ್ಕೆ ಬೇಕಾಗಿ ಈ ಮೂರ್ತಿಯಲ್ಲೇ ದ್ರೋಣಾಚಾರ್ಯರನ್ನು ಕಂಡುಕೊಂಡು ಅವರ ಸೇವೆಯನ್ನು ಮಾಡುತ್ತಾ ವಿಧ ವಿಧವಾದಂತಹ ಮಂತ್ರಾಸ್ತ್ರವನ್ನು ಅಭ್ಯಾಸ ಮಾಡುವುದಕ್ಕೆ ಪ್ರಾರಂಭಿಸಿದ್ದೇನೆ. ಗುರುಭ್ಯೋ
ರಾಜಿನ ವತ್ಸ ರಾಜಿನ ತಾರಣ ಕಂಡವ ಕೌರವರು ತಮ್ಮ ಅರ್ಜುನ, ಆಕಾಶದಲ್ಲಿ ಅದೆಷ್ಟೋ ನಕ್ಷತ್ರಗಳಿದ್ದರೂ ಕೂಡ ಎರಡು ನಕ್ಷತ್ರಗಳನ್ನು ಪ್ರತ್ಯೇಕವಾಗಿ ಗುರುತಿಸಲಿಕ್ಕೆ ಸಾಧ್ಯ. ಒಂದು ಸೂರ್ಯ ಮತ್ತೊಂದು ಚಂದ್ರ. ಅಂತೆಯೇ ಈ ಪ್ರಪಂಚದಲ್ಲಿ ಅದೆಷ್ಟೋ ವಂಶಗಳಿದ್ದರೂ ಕೂಡ ಸೂರ್ಯ ವಂಶ ಮತ್ತು ಚಂದ್ರ ವಂಶ ಎರಡು ವಂಶ ಅಲ್ವೇ? ಅಂತಹ ಪವಿತ್ರವಾದಂತಹ ಚಂದ್ರ ವಂಶದಲ್ಲಿ ಹುಟ್ಟಿ ಬೆಳಗಿದವರು ನಾವಿದ್ದೇವೆ. ಪಾಂಡು ಚಕ್ರವರ್ತಿಗೆ ಮಕ್ಕಳಾಗಿ ಹುಟ್ಟಿ ಈ ಪ್ರಪಂಚದ ಬೆಳಕನ್ನು ಕಂಡವರು ನಾವಿದ್ದೇವೆ. ಸತ್ಯ. ಮಕ್ಕಳಾದ ಮೇಲೆ ಮುಖ್ಯವಾಗಿ ಬೇಕಾದ್ದು ಯಾವುದು? ವಿದ್ಯೆ. ವಿದ್ಯೆ ಇಲ್ಲದವನು ಪಶುವಿಗಿಂತ ಕಡೆಯಾಗ್ತಾನೆ. ವಿದ್ಯಾರ್ಜನೆಗೆ ಬೇಕಾಗಿ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಸೇರಿದವರು ಇದ್ದೇವೆ. ಹಾಗಾಗಿ ಇವತ್ತು ಮನಸ್ಸಿನಲ್ಲಿ ಒಂದು ಬೇಸರವಿದೆ. ಏನೇ ಆಗಲಿ ಈ ವಿಷಯವನ್ನು ಅಲ್ವಾ? ಏನು ಉತ್ಸಾಹ ಉಂಟು ನಿಮ್ಮಲ್ಲಿ? ಗುರುವರ ಬಿಂದಗಾನದ ಭೀಮಸೇನ ಪ್ರಣಾಮಗಳು. ಮನುಷ್ಯನಲ್ಲಿ ಮನುಷ್ಯತ್ವ ಬರಬೇಕು ಅಂತಾದ್ರೆ ವಿದ್ಯೆಯೂ ಅತ್ಯಗತ್ಯವಂತೆ. ವಿದ್ಯೆ ಇಲ್ಲದೆ ಪೂರ್ಣತೆ ಪ್ರಾಪ್ತಿಯಾಗುವುದಿಲ್ಲ. ದೇವರೇ, ದಯೆ, ವಿನಯ, ಔದಾರ್ಯ ಬೆಳೆಯಬೇಕು. ಇದು ಹೇಗೆ ಬೆಳೆಯುತ್ತದೆ? ವಿದ್ಯೆಯಿಂದ ಮೂಡಿ ಬರ್ತದೆ. ವಿದ್ಯಾ ದದಾತಿ ವಿನಯಂ. ವಿನಯವು ಒಂದು ಗುಣಗಳೇ. ವಿನಯ ಇರುವಂತಹ ಮನುಷ್ಯ ರಾಕ್ಷಸಿಯಾಗ್ತಾನಂತೆ, ರಾಕ್ಷಸರಾಗ್ತಾನಂತೆ. ಅಂತ ಅಸುರತ್ವವನ್ನು ದೂರ ಮಾಡುವ ಸಕಲ ವಿದ್ಯೆಯನ್ನು ಬೋಧಿಸಿಕೊಟ್ಟರು ನೀವಾಗಿದ್ದೀರಿ. ನೀವು ಗುರುಗಳಾಗಿ ಒದಗಿ ಬಂದಿದಂದ್ರೆ ಇದು ನಮ್ಮ ಪೂರ್ವಜನ್ಮ ಸುಕೃತ ಫಲವೇ ಹೌದು. ನಿಮ್ಮ ಗುಣವನ್ನು ಬಣ್ಣಿಸಬೇಕಿದ್ರೆ ನಮ್ಮ ಒಂದು ನಾಲಿಗೆಯಲ್ಲ, 1000 ನಾಲಿಗೆಗಳಂತ ಆದಿಶೇಷನಿಗೆ ವರ್ಣಿಸಕ ಅಸದಳ. ಗುರುಗಳೇ, ನಮಗಿವತ್ತೊಂದು ಆಸೆಯಾಗಿದೆ. ಬೇಟೆಯನ್ನು ಆಡಬೇಕು. ನಾವು ಕಲಿತಂತ ವಿದ್ಯೆ ಸಾರ್ಥಕ ಆಗ್ಬೇಕಿತ್ತು ಅಂದ್ರೆ ಬೇಟೆ ಆಡಬೇಕಂತ ಆಸೆ ಇದೆ. ಒಂದು ಅಪ್ಪಣೆ ಕೊಡಿಸಿ ಗುರುಗಳೇ. ಒಳ್ಳೆಯದು ಒಂದು ಅವಕಾಶ. ನೀವು ಮುಂದಾಗಿ ಹೋಗಿ ಬೆಂಗಳೂರಲ್ಲಿ ನಾನು ಬರ್ತೇನೆ.
ಅನುಗ್ರಹದಿಂದ ಸಕಲ ಮಂತ್ರಾಸ್ತ್ರವನ್ನು ಅಭ್ಯಾಸ ಮಾಡಿದವ ಈ ಏಕಲವ್ಯ. ಶಬ್ದ ಬಂದಲ್ಲಿಗೆ ಬಾಣ ಪ್ರಯೋಗ ಮಾಡುವಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದೇನೆ. ಎಂದಿನ ಹಾಗೆ ಇಂದು ಕೂಡ ಅಭ್ಯಾಸ ಮಾಡುವ ಕಾಲಕ್ಕೆ ಎಂತದದು ಶ್ವಾನವನ್ನು ಬಗಳುತ್ತಿದೆ. ನನ್ನ ಅಭ್ಯಾಸಕ್ಕೆ ಅಡ್ಡಿಯನ್ನುಂಟು ಮಾಡ್ತಾ ಇದೆ. ಹಾಗಂತ ಯಾವ ಕಡೆಯಿಂದ ಅಂತ ಕೇಳುವುದಿಲ್ಲ. ನಾಯಿಗೆ ಭಾಷೆಯ ಸಂತಂಡ ಅಂತಹ ಶ್ವಾನವನ್ನು ಬಿಡಬಾರದು. ಒಂದಲ್ಲ ಎರಡಲ್ಲ 7 ಬಾಣವನ್ನು ತೆಗೆದಿದ್ದೇನೆ. ಹಾಗಂತ ನಾಯಿ ಸಾಯಬಾರದು. ಇನ್ನು ಜನ್ಮ ಕಾಲಕ್ಕೆ ಬೊಗಳುಬಾರದು. ಅದಕ್ಕೆ ಯಾವುದೇ ಗಾಯವಾಗದ ಹಾಗೆ ಶಬ್ದ ಬಂದ ಕಡೆಗೆ 7 ಬಾಣವನ್ನು ಹೊಡೆ. ಬೇಟೆಯನ್ನು ಆಡುತ್ತಾ ಆಡುತ್ತಾ ಮುಂದುವರಿದು ಬಂದವರು ನಾವು. ಹೌದು. ಬರೇ ಕೌರವರು ಪಾಂಡವರು ನಾವು ಮಾತ್ರ ಬಂದದ್ದಲ್ಲ, ಬೇಟೆ ನಾಯಿ ಕೂಡ ಕರ್ಕೊಂಡು ಬಂದವರು ನಾವಿದ್ದೇವೆ. ನಮ್ಮದಂತಹ ನಾಯಿಯ ಬೊಬ್ಬೆಗೆ ಪ್ರಾಣಿಗಳೆಲ್ಲವೂ ಕೂಡ ಆ ಕಡೆಯಿಂದ ಈ ಕಡೆಗೆ ಓಡಾಡುತ್ತಾ ಇದ್ದವು. ಆದ್ರೆ ಈಗ ಸ್ವಲ್ಪ ಹೊತ್ತಿನಿಂದ ನಾಯಿಗಳ ಸುದ್ದಿ ಇಲ್ಲ. ಏನಾಯ್ತು? ಎಲ್ಲಿ ಹೋಯ್ತು? ನೋಡಿದ್ದೀರಾ? ಎಂತದದು? ನಾಯಿ ಎಲ್ಲಿದೆ ಎನ್ನುವ ಹಾಗೆ ನೋಡಿದ್ರೆ ಓ ಆ ಕಡೆ ಕಾಣುತ್ತಾ ಇದೆ. ಆಶ್ಚರ್ಯವೇ ಸರಿ. ನೋಡಿದ್ದೀರಾ? ಬಾಯಿ ನೋಡಿ. 1 2 3 4 5 6 7 ಬಾಣಗಳು ಬಾಯಿ ಒಳಗೆ. ಮತ್ತೆ ಬೊಬ್ಬಿಡುವುದು ಎಲ್ಲಿಗೆ? ಅಲ್ಲ ಈ ಬಾಣ ತಾಗಿದ್ಮೇಲೆ ಸ್ವಲ್ಪ ರಕ್ತ ಬರ್ಬೇಕಿತ್ತೋ ಬೇಡ? ರಕ್ತದ ಸುಳಿವೇ ಇಲ್ಲ. ಈ ರೀತಿ ಯಾರು ಆಗಿರಬಹುದು? ಇಷ್ಟು ಕೌಶಲ್ಯ ನೋಡ್ಬೇಕು ಯಾರು ಅಂತ. ಅಯ್ಯ ಏನಯ್ಯ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಯಾರಲ್ಲಿ? ಇಲ್ಲಿರುವಂತಹ ನಾಯಿಯಲ್ಲಿ ನೋಡಿದ್ದೆಯ? ಅದು ನಮ್ಮ ನಾಯಿ. ಬೊಬ್ಬಿಡಿದ್ದ ಇತ್ತು, ಈಗ ಶಬ್ದವೇ ಇಲ್ಲ. ಕಾರಣ ಏನೆನ್ನುವ ಹಾಗೆ ನೋಡಿದ್ರೆ ಬಾಣಗಳು ಅದರ ಬಾಯಿಯಲ್ಲಿ. ನಾನೇ ಬಿಟ್ಟದ್ದು. ನೀನೇ ಬಿಟ್ಟದ್ದು? ನಾನಲ್ಲಿ ಅಭ್ಯಾಸ ಮಾಡುತ್ತಿದ್ದೆ. ನನ್ನ ಅಭ್ಯಾಸಕ್ಕೆ ಏಕಾಗ್ರತೆಗೆ ಆ ಶ್ವಾನದ ಬೊಗಳುವಿಕೆ ಅಡ್ಡಿ ಮಾಡಿದ್ದು. ಓಹೋ. ಹಾಗಂತ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಭಾವಿಸಿ 7 ಬಾಣವನ್ನು ಶಬ್ದ ಬರುವ ಕಡೆಗೆ ನನ್ನ ಕಿವಿಯನ್ನು ಆಲಿಸಿ ಅದರ ಬಾಯಿ ಮುಚ್ಚಿಸಿದವ ನಾನೇ. ಹೇಗೆ? ಶಬ್ದ ಬಂದ ಕಡೆಗೆ ಬಾಣ ಪ್ರಯೋಗ ಮಾಡಿ ಶ್ವಾನ ಬೊಗಳುವುದನ್ನು ನಿಲ್ಲಿಸಿದ್ದೇನೆ. ಶಬ್ದ ಬಂದ ಕಡೆಗೆ ಬಾಣವನ್ನು ಪ್ರಯೋಗಿಸಿ ಬೊಗಳಿಕೆ ನಿಲ್ಲಿಸಿದೆ. ಹೌದೌದು. ಶಬ್ದವೇದಿಯಿಂದ. ಓಹೋ, ಶಬ್ದವೇದಿ. ಅದಕ್ಕೆ ಆಗುವುದಿಲ್ಲ. ಈ ವಿದ್ಯೆಗೆ ಹೆಸರು ಹಾಗೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಓಹೋ. ನನಗೆ ಗುರುಗಳು ಹೇಳಿದ್ದದೆ. ನೀನು ಬಾಣ ಪ್ರಯೋಗ ಮಾಡಿದ್ದಲ್ವ? ಹೌದು. ಗುರುಗಳು ಗುರುಗಳು ಇದ್ದಾರ? ಹೌದು. ಯಾರು ನಿನ್ನ ಗುರುಗಳೇ? ಅವರಲ್ಲಿ ಕೇಳುವುದು ನಾನು. ಬೆಂಕಿಯನ್ನು ಉತ್ಪಾದನೆ ಮಾಡುವುದು ಹೇಗೆ ಅಂತ ಕೇಳಿದಾಗ ಎಂತದ್ದು ಹೇಳಿದಾಗ ಆಯ್ತು ಅಗ್ನಿಯಾಸ್ತ್ರ ಅಂತ. ಅಗ್ನಿಯನ್ನು ನಂದಿಸುವುದು ಹೇಗೆ ಅಂತ ಕೇಳಿದೆ. ವರುಣಾಸ್ತ್ರ ಅಂತ ಹೇಳಿದೆ. ವರುಣ ನೀರು ಹೆಚ್ಚಾದಾಗ ತಡೆಯುವುದು ಹೇಗೆ ಅಂತ ಕೇಳಿದೆ. ಅದಕ್ಕೆ ಪರ್ವತಾಸ್ತ್ರ ಅಂತ ಹೇಳಿದೆ. ಪರ್ವತವೇ ಎಲ್ಲ ಕಡೆಗೆ ತುಂಬಿದ್ರೆ ಏನ್ ಮಾಡಬೇಕು ಅಂತ ಕೇಳಿದೆ. ಅದಕ್ಕೆ ವಜ್ರಾಸ್ತ್ರ ಅಂತ ಹೇಳಿದೆ. ವಜ್ರವನ್ನು ಪುಡಿ ಮಾಡುವುದು ಹೇಗೆ ಅಂತ ಕೇಳಿದೆ. ಇಂದ್ರಾಸ್ತ್ರ ಅಂತ ಹೇಳಿದೆ. ಇಂದ್ರಾಸ್ತ್ರವನ್ನು ತಡೆಯುವುದು ಹೇಗೆ ಅಂತ ಹೇಳಿದ್ರು. ಶಚಿಯಿಂದ ಮೋಹಿಸಿ ಅಂತ ಗುರುಗಳು ಹೇಳಿಕೊಟ್ಟರು. ಇಷ್ಟೆಲ್ಲ ಹೇಳಿಕೊಟ್ಟಿದ್ದಾರೆ. ಮತ್ತೆ ಶಬ್ದ ಬಂದ ಕಡೆಗೆ ಬಾಣ ಪ್ರಯೋಗ ಮಾಡುವುದು ಹೇಗೆ ಅಂತ ಕೇಳಿದೆ. ಅವರೇ ಗುರುಗಳು ಹೇಳಿಕೊಟ್ಟರು. ಹೀಗೆ ಕಿವಿ ಕೊಡಬೇಕು. ಬಾಣ ಯಾವ ಕಡೆಯಿಂದ ಶಬ್ದ ಬರ್ತದೆ ಅಲ್ಲಿಗೆ ಬಾಣ ಕೊಡಬೇಕು. ಹೌದಲ್ವಾ? ನಮ್ಮ ಗುರುಗಳು ಯಾರದ್ದು ಗೊತ್ತಾಯ್ತಾ? ಯಾರದು? ಅವರ ಹೆಸರು ಗೊತ್ತಾ ನಿಮಗೆ? ಏನು ಹೆಸರು? ದ್ರೋಣಾಚಾರ್ಯ. ಹೌದಾ? ದ್ರೋಣಾಚಾರ್ಯ. ಇದು ಅವರ ಪ್ರೀತಿಯ ಶಿಷ್ಯ ನಾನು. ಶಿಷ್ಯ? ನೀನು ಪ್ರೀತಿಯ ಶಿಷ್ಯ? ಇಷ್ಟೆಲ್ಲ ಹೇಳಿಕೊಟ್ಟಿದ್ದು ಅವರೇ. ನಿನ್ನ ಹೆಸರು? ಏಕಲವ್ಯ. ಏಕಲವ್ಯ. ಇಷ್ಟು ಎಲ್ಲ ವಿದ್ಯೆ ಹೇಳಿದ್ದಾರೆ. ನೋಡುವ. ಏಕಲವ್ಯ ಅವರು ನಿನಗೆ ಗುರು, ನೀನು ಅವರಿಗೆ ಪ್ರೀತಿಯ ಶಿಷ್ಯ. ಮತ್ತೆ ಶಿಷ್ಯ. ಮತ್ತೆ ಶಿಷ್ಯ ಅಲ್ವಾ? ಆಯ್ತು ಆಯ್ತು. ಯಾರೋ ಬಂದ ಬೇಟೆಗೆ ಉತ್ಸಾಹದಿಂದ ಹೋದವು. ಉತ್ಸಾಹ ಕಡಿಮೆ. ಬಣ್ಣ ಇಲ್ಲ. ನಿನ್ನ ಮುಖ ಸಪ್ಪೆಯಾಗಿದೆ, ನೆಲನೋಟದನಾಗಿದೆ. ಏನಾಯ್ತು ಅರ್ಜುನ? ಗುರುಗಳೇ, ಗುರುಗಳಾದವರು
ಯಾವತ್ತೂ ಕೂಡ ಸುಳ್ಳನ್ನು ಹೇಳುವುದಿಲ್ಲ. ಆದ್ರೆ ನನ್ನ ಗುರುಗಳು ಯಾಕಪ್ಪ ಸುಳ್ಳು ಹೇಳುವುದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅನಿಸ್ತಾ ಇತ್ತು. ಯಾವಾಗ ಅಂದ್ರೆ ಈಗ ಗೊತ್ತಾದ್ದು ನನಗೆ. ಏನು ಗೊತ್ತಾಯ್ತು? ಆದ್ರೆ ಏನು ಮಾಡೋಣ ಹೇಳಿ, ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಆದ್ರೂ ನೀವು ಹೇಳಬೇಕಾಗ್ತದೆ ಅಲ್ವಾ ಗುರುಗಳೇ? ನಿಮ್ಮ ಪ್ರೀತಿಯ ಶಿಷ್ಯ ಯಾರು ಅಂತ ಕೇಳಿದ್ರೆ ನೀನೇ ಅಲ್ವಾ? ಈಗ ಅದು ಅಲ್ವಾ ಅಂತ ಯಾಕೆ ನನಗೆ ಅನುಮಾನ ಬರುವುದಕ್ಕೆ ಕಾರಣವಿದೆ ಗುರುಗಳೇ. ಈ ಪ್ರಪಂಚದಲ್ಲಿ ಧನುರ್ಧಾರಿ ಯಾರು ಎನ್ನುವ ಹಾಗೆ, ನಿನ್ನನ್ನೇ ಮಾಡಿಸ್ತೀನಿ ಎನ್ನುವ ಹಾಗೆ ಹೇಳಿದವರು ನೀವಿದ್ದೀರಾ. ಹೌದು. ಆದ್ರೆ ಇದು ಮಾತು ಸುಳ್ಳಾಯ್ತಾ ಅಂತ. ಎಲ್ಲಿ ಸುಳ್ಳಾಯ್ತು? ಹೇಗೆ ಸುಳ್ಳಾಯ್ತು? ಗುರುಗಳೇ ಸತ್ಯ ಹೇಳಬೇಕು ಗುರುಗಳೇ, ನಿಮಗೆ ನಮ್ಮವರಲ್ಲದೆ ಹೊರಗಿನಲ್ಲಿ ಯಾರಾದ್ರೂ ಕೂಡ ಶಿಷ್ಯರಿದ್ದಾರೆ? ಯಾಕೆ ಹೇಳಿದೆ? ಇಲ್ಲದಿದ್ರೆ ಬೇಟೆಯನ್ನಾಡುತ್ತಾ ಹೋದವರು ನಾವು. ಒಮ್ಮಿಂದೊಮ್ಮೆಲೆ ನಮ್ಮ ನಾಯಿಯ ಶಬ್ದ ಇಲ್ಲ, ಬೊಗಳುವಿಕೆ ಇಲ್ಲ. ಯಾಕೆ ಎನ್ನುವ ಹಾಗೆ ನೋಡುವಾಗ ಅರ್ಥವಾಯಿತು. ಬಾಯಿಯಲ್ಲಿ 7 ಬಾಣಗಳು. ತೆರೆದ ಬಾಯಿಯಲ್ಲಿ? ಹೌದು. ಒಂದೇ ಒಂದು ತೊಟ್ಟು ರಕ್ತ ಇಲ್ಲ. ಹೌದು, ಆಶ್ಚರ್ಯ ಆಯ್ತು ನನಗೆ. ಯಾರು ಎಸೆದದ್ದು ಎನ್ನುವ ಹಾಗೆ ಹುಡುಕುತ್ತಾ ಹೋಗುವಾಗ ಒಬ್ಬಾತ ಸಿಕ್ಕಿದ. ಅವ ಹೇಳಿದ, ಇದೆಲ್ಲ ದ್ರೋಣಾಚಾರ್ಯರು ಹೇಳಿಕೊಟ್ಟದ್ದು, ಅವರ ಪಟ್ಟದ ಶಿಷ್ಯನಂತೆ ಅವ. ಗುರುಗಳೇ, ನನ್ನನ್ನು ವಿದ್ಯಾಗಾರನಾಗಿ ಮಾಡ್ತೇನೆ ಎನ್ನುವ ಹಾಗೆ ಹೇಳಿ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ರಲ್ಲ ಗುರುಗಳೇ. ಗುರುಗಳಾದಂತಹ ನೀವು ಈ ರೀತಿ ಮಾಡುದು ಸರಿಯೇ ಗುರುಗಳೇ? ನೀವು ಹೇಳಿ. ಅಲ್ಲಿದ್ದಾನೆ. ನೋಡಿ ವಿಸ್ಮಿತನಾಗಿ ಗುರು ಮಾತಾಡಿಸಲು ಮುಂಬರಲು ಬಾಲನು ಗಾಢ ಭಕ್ತಿಯುಳ್ಳ ಎರಗಿ ಕರಗಳ ಜೋಡಿಸಿದೆನು. ಯಾರಯ್ಯ ನೀನು ಯಾರಯ್ಯ? ಮೂರುತಿ ಕೈಯುತ್ತಲಾರಾಧಿಸುತ್ತಿಗೆ ಯಾರಯ್ಯ? ಯಾರು ನಿನ್ನಯ ನಾಮವೇನು? ನಿನ್ನ ನಾರು ಬೆದರು ಕುಲವೇನು? ಕೇಳು, ಯಾರು ನಿನ್ನಯ ಗುರು? ಯಾರು ಧನುರ್ವೇದ ಸಾರವರುಗಿದರು ಘೋರನೆಂದು ಕೈಯ? ಯಾರಯ್ಯ ನೀನು ಯಾರಯ್ಯ? ನನ್ನನ್ನು ಕಂಡಾಗಲೇ ದೀರ್ಘದಂಡ ಪ್ರಣಾಮವನ್ನು ಮಾಡಿದೆ. ಎಲ್ಲೋ ಒಂದು ಮಸುಕು ನೆನಪು ನನಗೆ. ಹೌದೋ ಅಲ್ಲೋ? ಆದ್ರಿಂದ ಮತ್ತೆ ಕೇಳ್ತೇನೆ, ಯಾರಯ್ಯ ನೀನು? ಈ ಕಾಡೊಳಗೆ ನೀನೇನು ಮಾಡ್ತಿ? ಒಂದು ಪ್ರಕರಣ ನಮ್ಮ ತನಕ ಹರಿದು ಬಂದಿದೆ. ಅದು ಹೌದು ಅಂತಾದ್ರೆ ಅಷ್ಟನ್ನು ಮಾಡಿದವ ನೀನೆಯೋ? ನಿನ್ನ ಹೆಸರೇನು? ಯಾರು ನಿನಗೆ ಕಳಿಸಿದ್ದು ಎಲ್ಲ ಹೇಳಬಹುದಲ್ಲ? ಗುರುತು ಸಿಗಲಿಲ್ಲವಾ ಗುರುಗಳೇ? ಯಾರು ನೀನು? ತಿಳಿಯದಾದರೆ ಗುರುದೇವ ನಾನು ಕುಲಗೀನ ಏಕಲವ್ಯನು ಕುಂಭ ಸಂಭವ ಕಳುಗಿದೀರದು ನೀವಿಲ್ಲ ಇನ್ನು ಕಲಿ ಅನ್ಯರ ಬಳಿಗೆ ನಟ ಸಂಪಲ್ಲ ಗುರುವಿಯೇ ತಿಳಿಯದಾದಿರಿ ಮತ್ತೊಮ್ಮೆ ನಿಮ್ಮ ಬಾಧೆಗಳಿಗೆ ಕೊಡಮಾಡ್ತಾ ಇದ್ದೇನೆ. ನನ್ನ ಗುರುತು ಸಿಗಲಿಲ್ಲವೇ ಗುರುಗಳೇ? ಬಹುಶಃ ನನ್ನನ್ನು ನೀವು ಮರ್ತಿರೋ ಏನು? ನನ್ನ ಹಾಗಿರುವಂತಹ ಹುಡುಗರು ನಿಮ್ಮ ಜೊತೆಯಲ್ಲಿ ಎಷ್ಟೋ ಮಂದಿಗಳಿದ್ದಾರೆ. ಆದ್ರೆ ನನಗೆ ಮಾತ್ರ ಗುರುಗಳು ಯಾರು ಅಂತ ಕೇಳಿದ್ರೆ ನೀವೇ. ಮೊದಲೊಮ್ಮೆ ನಿಮ್ಮ ಬಳಿಗೆ ನಾನು ಬಂದಿದ್ದೆ, ಆಗಲೂ ಕೇಳಿದ್ರಿ ಯಾರು ನೀವು ಅಂತ. ಆಗ ನಾನೇ ಹೇಳಿದ್ದು ಹಿರಣ್ಯ ಧನು ಕಿರಾತ ಬೇಡ. ಆ ಬೇಡನ ಮಗನಾದಂತಹ ಏಕಲವ್ಯ ನಾನು ನಿಮ್ಮಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದೇನೆ, ನೀವು ಹೇಳಿಕೊಡ್ಬೇಕು ಅಂತ ಹೇಳಿದಾಗ ಒಂದು ಮಾತು ಹೇಳಿದ್ರಿ, ನಾನು ರಾಜಗುರು ಇದ್ದೇನೆ ಮಗನೇ, ಹಾಗಾಗಿ ನನಗೆ ಹೇಳಿಕೊಡುವುದಕ್ಕಾಗುವುದಿಲ್ಲ. ಹಾಗಂತ ನಿನ್ನ ಮನಸ್ಸಿನಲ್ಲಿ ಏನುಂಟೋ ಆ ಆಸೆಯನ್ನು ದೇವರು ಈಡೇರಿಸಲಿ, ಒಳ್ಳೆಯದಾಗಲಿ ಅಂತ ಒಳ್ಳೆಯದಾಗಲಿ ಅಂತ ನೀವು ಹೇಳಿದಿರಿ. ಅಲ್ಲಿಂದ ಹೊರಟು ಹೋದವಲ್ವ ನೀನು? ನಾನು ಹೊರಟು ಹೋದ್ರೂ ಕೂಡ ನಿಮ್ಮ ಮಾತು ನನ್ನ ಹೃದಯದಲ್ಲಿ ಅಚ್ಚುತ್ತಿ ನಿಂತಿತ್ತು ಗುರುಗಳೇ. ಮಾತ್ರ ಅಲ್ಲ, ಈ ಲೋಕದಲ್ಲಿ ಏಕಲವ್ಯನಿಗೆ ದ್ರೋಣಾಚಾರ್ಯರ ಗುರುಗಳಲ್ಲದೆ ಮತ್ತೆ ಯಾರೂ ಇಲ್ಲ ಅಂತ ಭಾವಿಸಿ, ನಿಮ್ಮ ಮಾತನ್ನೇ ನನಗೆ ಆಶೀರ್ವಾದ ಅಂತ ಭಾವಿಸಿ ಕಾಡಿಗೆ ಹೋದೆ. ನೋಡಿ, ನಿಮ್ಮ ಹಾಗೆ ಅದು ಎಷ್ಟು ಸರಿಯಾಗಿದೆ ಅಂತ ಗೊತ್ತಿಲ್ಲ,
ಆ ಮಣ್ಣಿನ ಮೂರ್ತಿಯನ್ನೊಂದನ್ನು ಮಾಡಿದೆ. ನಿಮ್ಮಂತವರೇ ಹೇಳುವುದನ್ನು ಕೇಳಿದ್ದೇನೆ. ಮನಸ್ಸಿನಲ್ಲಿ ಮಾಲಿನ್ಯವಿಲ್ಲದಿದ್ರೆ ಮರಳನ್ನೇ ಮಹಾದೇವನೆಂಬುದಾಗಿ ಮನಸಾರೆ ಪೂಜಿಸಿದ್ರೆ ದೇವರ ಸಾಕ್ಷಾತ್ಕಾರವಾಗುತ್ತದೆ. ಹಾಗಾಗಿ ಮಾಲಿನ್ಯವೇ ಇಲ್ಲದಂತಹ ನಾನು ಆ ಮಣ್ಣಿನ ಮೂರ್ತಿಯಲ್ಲೇ ನಿಮ್ಮನ್ನು ನಾನು ಕಂಡುಕೊಂಡು ಆ ಮಣ್ಣಿನ ಮೂರ್ತಿಯ ಮೇಲೆಯೇ ನನ್ನದಾದಂತಹ ಹೂಗಳನ್ನು ಹಣ್ಣುಗಳನ್ನು ಅರ್ಪಿಸಿ ಸೇವೆಯನ್ನು ಮಾಡುವುದರ ಮೂಲಕವಾಗಿ ನಾನು ನಿಮ್ಮಿಂದ ಯಾವುದನ್ನೆಲ್ಲೋ ಕಲಿಯಬೇಕು ಆ ಮಣ್ಣಿನ ಮೂರ್ತಿ ಮುಂದೆ ಹೇಳಿದಾಗ ಬಹುಶಃ ನಿಮ್ಮ ಕೃಪಾ ಕಟಾಕ್ಷದಿಂದಲೋ ಏನು ನಿಮ್ಮ ಅನುಗ್ರಹದಿಂದ ಈ ನಿಮ್ಮ ಶಿಷ್ಯನಾದ ಏಕಲವ್ಯ ಈ ಕಾಲದಲ್ಲಿ ಎಲ್ಲ ಮಂತ್ರಾಸ್ತ್ರವನ್ನು ತಿಳಿದಂತಹ ವಿದ್ಯಾವಂತನಾಗಿದ್ದೇನೆ. ನಾನು ನಿಮ್ಮ ಶಿಷ್ಯ ಏಕಲವ್ಯ. ಎಲ್ಲವನ್ನೂ ನೀ ಕಲಿತಿದ್ಯಲ್ವ? ಆ ನಾಯಿಯ ಬಾಯಿಗೆ ಬಾಣ ಬಿಟ್ಟದ್ದು ಯಾರು? ನಾನೇ. ಶಬ್ದ ಬಂದ ಕಡೆಗೆ ಬಾಣ ಬಿಡುವುದು ಹೇಗೆ ಗುರುಗಳಲ್ಲಿ ಅಂತ ಕೇಳಿದಾಗ ಯಾವುದೋ ಒಂದು ಸೂಚನೆ ಬಂತು, ಅದೇ ರೀತಿಯಾಗಿ ಬಾಣ ಪ್ರಯೋಗ ಮಾಡಿದೆ. ನಾನು ಈಗ ಶಬ್ದ ಬಂದಲ್ಲಿಗೂ ಬಾಣ ಬಿಡಬಲ್ಲೆ. ಕಣ್ಣಾರೆ ಕಂಡುವುದಲ್ಲ, ಅಲ್ಲಲ್ಲ, ಶಬ್ದವನ್ನು ಲಕ್ಷಿಸಿ ಶಬ್ದವು ನಿನಗೆ ವೇದ್ಯವಾದ ಕಾಲಕ್ಕೆ ಅದಕ್ಕೆ ಗುರಿಯಿರಿಸಿ ಬಾಣವನ್ನು ಬಿಟ್ಟವ ನೀನು. ನಾನೇ ಶಬ್ದ ಭೇದಿ ಎಂದು ಶಬ್ದ ವೇದಿ ಎಂದು ಹೆಸರುಳ್ಳ ಬಾಣ ಅದು ನಿನಗೆ ಎಲ್ಲ ಸಿದ್ಧಿಸಿದೆ ನಿಮ್ಮ ಅನುಗ್ರಹ. ಕುಲಗೀನ ನೀನೆಂದು ವಿದ್ಯೆ ಕಲಿಸದ ಮುನ್ನ ತಲುಗಿಸಿದ ಹೊರದಿಲ್ಲವನು ಛಲದೊಡನೆಯ ಮೂರ್ತಿ ಪೂಜೆಯನ್ನು ಗೈದು ನೀ ಕಲಿತ ಕುಟಿಲದಿ ವಿದ್ಯೆಗಳನ್ನು ನೀನು ನನ್ನ ಶಿಷ್ಯ ಆದೆ, ಸಂಪಾದನೆ ಮಾಡಿದೆ. ನಿಮ್ಮ ಕರುಣೆ ನಮ್ಮ ಮೇಲೆ ಬಿತ್ತು. ನಿಮಗೆಲ್ಲ ಸಂಪಾದನೆ ಮಾಡಿದವರಿಗೆ ಮುಗಿಯಿತು ಮಕ್ಕಳೇ. ನಮಗೆಲ್ಲ ಅಷ್ಟೇ ಹೊಣೆಗಾರಿಕೆ ಇರುವುದಲ್ಲ, ಬೇರೆ ಹೊಣೆಗಾರಿಕೆ ಉಂಟು, ಬಾಧ್ಯತೆಗಳು ಅಂತ ಬೇರೆ ಉಂಟು. ಎಲ್ಲಿ ಯಾವನಿಗೆ ಯಾವಾಗ ಎಷ್ಟನ್ನು ಹೇಗೆ ಕಲಿಸಬೇಕು, ಕಲಿಸಿದರೆ ಮಾತ್ರ ಸರಿಯಾಗ್ತದೆ. ಕಲಿಸದೇ ಇರುವುದು ಯಾಕೆ ಎನ್ನುವ ಹಾಗೆ ಸುಪಾತ್ರನಾದವನಿಗೆ ಕಲಿಸಿತು ಅಂತಾದ್ರೆ ಒಳ್ಳೆಯದು, ಅಪಾತ್ರಕ್ಕೆ ಕಲಿಸಿಂತಾದ್ರೆ ಅಸ್ಥಾನದಲ್ಲಿ ಪ್ರಯೋಗ ಮಾಡುವುದರ ಮೂಲಕ ಅನರ್ಥವೂ ಅದಾಗುತ್ತದೆ. ಒಂದು ವೇಳೆ ಅಪಾತ್ರನಿಗೆ ಕಲಿಸುವ ಗುರು ಅಂತ ಹೇಳಿಸಿಕೊಂಡ ಅಂತಾದ್ರೆ ಸಿಕ್ಕಿದವನು ಮಾಡಿದಂತಹ ತಪ್ಪಿಗೆ ಗುರು ಹೊಣೆಗಾರನಾಗಬೇಕಾಗಿ ಬರ್ತದೆ ಎನ್ನುವುದು. ನಿನಗೆ ಕಲಿಬೇಕು ಅಂತ ಆಸೆ ಇದ್ದಾಗ ಏನಪ್ಪ ಹುಡುಗ ಆಸೆಯಿಂದ ಬಂದಿದ್ದಾನೆ, ಎಲ್ಲಾದ್ರೂ ಹೋಗು ಮಗು ಒಳ್ಳೆಯದಾಗಲಿ ಅಂತ ನಾನು ಹೇಳಿದ್ದೆ. ಒಳ್ಳೆಯದಾಗಿದೆ ಗುರುಗಳೇ. ಅದು ನನ್ನ ಆಶೀರ್ವಾದ ಎಂಬ ಭಾವದಿಂದ ಬಂದು ನನ್ನದೇ ಮಣ್ಣಿನ ಮೂರ್ತಿಯನ್ನು ಮಾಡಿ ಅದಕ್ಕೆ ಅಭಿವಂದನೆಯನ್ನು ಸಲ್ಲಿಸುತ್ತಾ ಅಲ್ಲಿಂದ ಕಲಿತು ನಾನು ಗುರುದ್ರೋಣರ ಶಿಷ್ಯ ಅಂತ ನೀ ಎದೆ ಉಬ್ಬಿಸಿ ಹೇಳುವಷ್ಟು ಮಟ್ಟಕ್ಕೆ ಆಯ್ತಲ್ವ? ಎಲ್ಲವೂ ಗುರು ಕರುಣೆ. ಮಗು, ಜ್ಞಾನ ಎನ್ನುವುದು ವಿದ್ಯಾರ್ಜನೆ ಎನ್ನುವುದು ಜ್ಞಾನಕ್ಕಿರುವುದು. ಹಾಗೆಂದು ಎಲ್ಲಾ ವಿದ್ಯೆಯೂ ಅಲ್ಲ. ಧನುರ್ವಿದ್ಯಾ ಎನ್ನುವುದು ಜ್ಞಾನಾರ್ಜನೆಗಿಂತಲೂ ಹೆಚ್ಚು ಸಂರಕ್ಷಣಾ ಎನ್ನುವುದಕ್ಕಿರುವುದು. ಅದು ವೇದಕ್ಕೆ ಉಪವೇದ ಅಂತ ಅನ್ನಿಸಿಕೊಂಡದ್ದು. ಅದನ್ನು ಯಾವನೇ ಸಂಗ್ರಹಿಸಬೇಕು ಅಂತಾದ್ರೆ ಅವನಿಗೆ ಪಾತ್ರತ್ವ ಎನ್ನುವುದು ಬೇಕಾಗ್ತದೆ. ಈ ಯುಗಕ್ಕನುಗುಣವಾಗಿ ವರ್ಣಾಶ್ರಮ ಧರ್ಮ ಯಾವುದೋ ಅದಕ್ಕೆ ಸಂಬಂಧಿಯಾಗಿ ಮಾತನಾಡಿಯುವಂಥದ್ದು. ಇನ್ನೊಬ್ಬನಿಗೆಲ್ಲ ಕೊಟ್ಟರೆ ಏನಾಗ್ತದೆ, ಪರಿಣಾಮದಿಂದ ಏನೂ ಆಗ್ತದೆ. ನೀನು ನನ್ನ ಮೂರ್ತಿಯನ್ನು ಮಾಡಿ ನಾನು ಅದರಿಂದಲೇ ಏಕಾಗ್ರತೆಯನ್ನು ಸಂಪಾದಿಸಿ ನನ್ನ ಕೀರ್ತಿಯ ಕಳಂಕ ತಂದದ್ದು, ನನ್ನ ಕೀರ್ತಿ ಮಸುಳಿಸುವ ಹಾಗೆ ಮಾಡಿದೆ. ಒಂದು ರೀತಿಯ ಚೋರ ವೃತ್ತಿಯದು, ಅಪಚಾರ, ಚೋರ ಅಲ್ಲದಲ್ಲ, ಗುರುವಿನಲ್ಲಿದ್ದದನ್ನು ಕಸಿದುಕೊಳ್ಳುವುದು. ಯಾವನಾದರೂ ಕಸಿದುಕೊಂಡ ಅಂತ ಗೊತ್ತಾದ್ರೆ ಏನು ಗೊತ್ತ, ಕಸಿದುಕೊಂಡದ್ದನ್ನು ಸೇರಿಸಿ ಅವನಲ್ಲಿದ್ದದನ್ನು ಪಡ್ಕೊಳ್ಬೇಕಾದ ಕ್ರಮ ಅಂತ ಉಂಟು. ಗುರುವಾದವನು ಶಿಕ್ಷನಿಗೆ ಶಿಕ್ಷೆ ಕೊಡುವುದು ಮಾತ್ರವಲ್ಲ, ಶಿಕ್ಷಣಾರೂಪವಾದಂತಹ ಶಿಕ್ಷೆ. ಉಪವೇದವನ್ನು ನೀ ಅಭ್ಯಾಸ ಮಾಡಿ ಆಯ್ತು. ಈಗ ಅದು ನಿನ್ನ ವರ್ಣಕ್ಕೆ ಬೇಕಾದ್ದಲ್ಲ, ನಿನಗೆ ಬೇಕಾದ ಬೇಟೆಯಾಡಿ ತಿನ್ನುವುದಕ್ಕೆ. ಅಪಾತ್ರನಿಗೆ ಸಿಕ್ಕಿದ್ರೆ ಏನಾಗ್ತದೆ ಅಂತ ಈಗ ಗೊತ್ತಾಯ್ತು. ಹೌದ ಮಗು? ಈ ಶಬ್ದವೇದಿ ಬಾಣ ಅಂತ ನಾಯಿಯ ಬಾಯಿಗೆ ಬಿಡ್ಲಿಕ್ಕಿರುವ ಬಾಣವ. ನಾನು ನಿಮ್ಮ ಸೇವೆ ಮಾಡಿ ವಿದ್ಯಾರ್ಜನೆ ಮಾಡುವಾಗ ಉಪದ್ರ ಕೊಟ್ಟಿದ್ದು ಗುರುಗಳೇ. ಹಾಗಂತ ಅದಕ್ಕೆ ಘಾಸಿ ಮಾಡಬೇಕು ಅಂತ ಇಚ್ಛೆ ಇದ್ದಿಲ್ಲ. ಒಂದೇ ಒಂದು ಗಾಯವಾಗದ ಹಾಗೆ ಹೊಗಳುವುದನ್ನು ನಿಲ್ಲಿಸಿದ್ದೇನೆ ಅಷ್ಟೇ. ಅದೇ ಹೇಳಿದ್ದು ನಾನು, ನಾಯಿ ಬಗಳನ್ನು ನಿಲ್ಲಿಸಲಿಕ್ಕೆ ಶಬ್ದವೇದಿ ಶರವ. ನಮ್ಮ ವಿದ್ಯೆಗೆ ಎಲ್ಲಿಗೆ ಬಿಡಬೇಕು, ಯಾವುದಕ್ಕೆ ಬಿಡಬೇಕು ಅಂತಲೇ ಗೊತ್ತಿಲ್ಲ ಅಂದ್ರೆ ನೀ ನಿನ್ನ ಜಾತಿಗೆ ಸರಿಯಾಗಿ ನಡ್ಕೊಂಡೆ ಅಂದ್ರೆ ನಿನಗೆ ಹಕ್ಕಿಲ್ಲ, ಅರ್ಹತೆ ಇಲ್ಲ ಅಂತ ತೋರಿಸಿಕೊಟ್ಟೆ. ಅರ್ಹತಾಹೀನನಾದವನು ನೀನು ಪಡ್ಕೊಂಡದ್ದು ಹೌದಾ? ನನ್ನ ವಿದ್ಯೆಯನ್ನು ಅಪಹರಿಸಿದವ ನೀನು. ಹೌದು ಅಂತಾದ್ರೆ ಗುರುವಾದಂತಹ ನಾನು ಅದಕ್ಕೆ ಮಾಡಿಕೊಡಕೂಡದು. ಮಾಡಿಕೊಟ್ಟೆ ಅಂತ ನಾಳೆ ಪ್ರಪಂಚ ನನ್ನನ್ನು ಹೇಳ್ತದೆ. ಹೇಗೆ ಅವ ದ್ರೋಣ ಇದ್ದವರಿಗೆ ಕಲಿಸಿದ ಹೀಗಾಯಿತು, ಗುರುತ್ವಕ್ಕೆ ಅಪಚಾರವಾಗ್ತದೆ. ಲಘುವಾಗಿಸಿದೆ ನೀನು. ನನ್ನನ್ನು ಶಿಷ್ಯ ಅಂತ ನಾನು ಸ್ವೀಕರಿಸಲಿಲ್ಲ, ನನ್ನನ್ನು ಗುರು ಅಂತ ನೀನು ಒಪ್ಪಿದ್ದಿ. ಶಿಷ್ಯನಿಗೆ ಒಂದು ಹೊಣೆಗಾರಿಕೆ ಉಂಟು, ಗೊತ್ತುಂಟು? ಗುರು ದಕ್ಷಿಣೆ ಕೊಡುವುದು ಅಂತ ಉಂಟು. ಹಾಗೆಂದು ಗುರುತ್ವವನ್ನು ಒಪ್ಪಿದ್ದಾನೆ ಅಂತ ಮಾತ್ರ ಆದ್ರೆ ಗುರುವಿಗೆ ಕೊಡಬೇಕು. ಅವ ಒಪ್ಪಲಿಲ್ಲ,
ನೀನು ಶಿಷ್ಯತ್ವವನ್ನು ಸ್ವೀಕರಿಸಿದ್ದೂ ಇಲ್ಲ ಅಂತಾದ್ರೆ ನೀನೊಪ್ಪಿದ ಗುರುವಿಗೆ ನೀ ಗುರುದಕ್ಷಿಣೆ ಕೊಡಬೇಕಾಗ್ತದೆ. ಹಾಗಾದ್ರೆ ಹೇಗೆ ಕೊಡ್ತೀಯ? ಗುರುದಕ್ಷಿಣೆ ಕೊಡಬೇಕು. ಗುರುವೆ ತವ ಕೃಪೆಯಿಂದ ಕರದಿ ಧನು ಒಂದಿರಲು ಧರೆ ಮೂರ ಗೆಲುವ ಸಾಮರ್ಥ್ಯ ತರಳನಾದ ನೊಡೆಲವಿದೆ ಗುರು ಬಯಸಿದುದ ನೀವೇ ಕರುಣದಲ್ಲಿ ಪರಿಗಣಿಸು ಏಕಲವ್ಯನ ಜೀವನವೇ ಪಾವನವಾಯಿತು ಅಂತ ನಾನು ಭಾವಿಸ್ತೇನೆ. ಇಲ್ಲಿಯವರೆಗೆ ನನ್ನನ್ನು ಶಿಷ್ಯ ಅಂತ ನೀವು ಒಪ್ಪಿಕೊಳ್ಳುವುದಕ್ಕೆ ನೀವು ರಾಜಗುರುಗಳು ಅನ್ನುವಂಥ ಆವರಣ ನಿಮ್ಮನ್ನು ತಡೆಯೊಡ್ಡಿತು. ಹಾಗಂತ ಹೋಗು ನಿನ್ನ ಇಚ್ಛೆ ಈಡೇರಲಿ ಎಂಬ ಆಶೀರ್ವಾದ ಮಾಡಿದ್ದರಿಂದಲೇ ನಿಮ್ಮ ಕರುಣೆ ಇಲ್ಲದೆ ಇರ್ತಿದ್ರೆ ನಾನು ಇಷ್ಟು ಹೊತ್ತಿನಲ್ಲಿ ಇಂತಹ ವಿದ್ಯೆಯನ್ನೆಲ್ಲ ಅಭ್ಯಾಸ ಮಾಡುವುದಕ್ಕೆ ಎಲ್ಲಿಂದ ಸಾಧ್ಯ? ಹಾಗಂತ ಕಲಿತಂತಹ ಶಿಷ್ಯನೊಬ್ಬ ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕಂತೆ ನಮ್ಮ ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ಯಾವ ಶಿಷ್ಯ ಗುರುವಿಗೆ ಗುರುದಕ್ಷಿಣೆ ಕೊಡುವುದಿಲ್ವೋ ಅಂತಹ ಶಿಷ್ಯನಿಗೆ ಕಲಿತಂತಹ ವಿದ್ಯೆ ಫಲಕ್ಕೆ ಬರುವುದಿಲ್ವಂತೆ. ಹಾಗಿದ್ರೆ ಗುರುದಕ್ಷಿಣೆಯನ್ನು ನೀವು ಕೇಳ್ತೀರಿ ಅಂತಾದ್ರೆ ನನ್ನನ್ನು ಶಿಷ್ಯ ಅಂತ ನೀವು ಒಪ್ಪಿಕೊಂಡಿರಿ ಅಂತ ನಾನು ಭಾವಿಸ್ತಾ ಇರ್ತೇನೆ. ಹಾಗಿದ್ರೆ ಆ ಗುರುದಕ್ಷಿಣೆಯನ್ನು ಕೊಡುವಂತಹ ಯೋಗ ಈ ಏಕಲವ್ಯನಿಗೆ ಬಂತುಂತಾದ್ರೆ, ಗುರುಗಳೇ, ಈ ಬಿಲ್ಲು ವಿದ್ಯೆಯನ್ನು ಅಭ್ಯಾಸ ಮಾಡಿದವ, ಮಂತ್ರಾಸ್ತ್ರಗಳನ್ನು, ಮಂತ್ರವಿದ್ಯೆಯನ್ನು, ಧನುರ್ವೇದವನ್ನು ನಿಮ್ಮ ಅನುಗ್ರಹದಿಂದ ಅಭ್ಯಾಸ ಮಾಡಿಕೊಂಡವ. ಹಾಗಾಗಿ ನಾನು ಹೇಳ್ತೇನೆ, ಈ ಧನುಸ್ಸು, ಈ ಬಿಲ್ಬಾಣ ಏಕಲವ್ಯನ ಕೈಯಲ್ಲಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ನೀವು ಏನು ಕೇಳ್ತೀರಿ ಅದನ್ನು ಗುರುದಕ್ಷಿಣೆಯನ್ನು ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಈ ಏಕಲವ್ಯನ ಪ್ರಾಣ ಬೇಕಾದ್ರೂ ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ. ನೀನು ನನ್ನನ್ನು ಗುರು ಅಂತ ಒಪ್ಪಿಕೊಂಡದ್ದು, ನಾನು ನಿನ್ನನ್ನು ಶಿಷ್ಯ ಅಂತ ಸ್ವೀಕರಿಸಲಿಲ್ಲ. ಹಾಗೆಂದು ನೀನು ಗುರುದಕ್ಷಿಣೆ ಕೊಡಲೇಬೇಕಾಗ್ತದೆ. ನಿನ್ನ ಒಪ್ಪಿಗೆಗೆ ಅನುಗುಣವಾಗಿ ನನಗೆ ಉಪಯೋಗಕ್ಕೆ ಸಿರ ಕೊಡುದು, ನಿನಗೆ ಉಪಯೋಗ ಆಗಕೂಡದು. ಏನು ಬೇಕು? ಶಿಕ್ಷಾರೂಪವಾದಂತಹ ಶಿಕ್ಷಣ ಅದು. ಇನ್ನೊಬ್ಬರಿಗೆ ಭಯವಾಗಬೇಕು. ಯಾಕೆ? ತಪ್ಪು ಮಾಡಿದ್ರೆ ಹೀಗಾಗ್ತದೆ ಅಂತ ನಾಡಿನವನಿಗೆ ಅರ್ಥವಾಗಬೇಕು. ಆದ್ದರಿಂದ ನೀನು ಗುರು ಎಂದು ಒಪ್ಪಿದ ಮಣ್ಣ ಮೂರ್ತಿಯ ಬಳಿಯಲ್ಲಿ ನಿನ್ನ ಬಲಗೈಯ ಹೆಬ್ಬೆರಳನ್ನು ಕತ್ತರಿಸಿ ಕೇವಲ ಬೆರಳು ಮಾತ್ರ ಸಾಕಿ. ಒಂದು ಗುರುವೆನಗೆ ಪರಬ್ರಹ್ಮ ಗುರುವೇ ನಾರಾಯಣನು ಗುರುವಿನಗೆ ಪರಬ್ರಹ್ಮ ಗುರುವೇ ನಾರಾಯಣನು ಗುರುವೆ ರುದ್ರನು ಗುರುವೆ ಸರ್ವರನು ಪಾಲಿಪನು ಕರದ ಬೆರಳಂ ನೀಡೆ ಸರಿದೆನಾದರೆ ಹಿಂದೆ ಜರೆಯರೆ ತಿರೆಯ ಜನರು ಜರೆಯರೆ ಗುರುದೇವಯ ತರಳನಾದರು ಗುರುವು ಒರೆದಂತೆ ನಡೆದರೆ ನಗಿರುವುದೈ ಕೀರ್ತಿ ಗುರು ಚರಣದಲ್ಲಿ ಹರಿದೀವಿ ಬೆರಳನುತ ಕಡುಗದಲ್ಲಿ ಗರಗರನೆ ಕೊಯ್ದು ಗುರುವರನ ಚರಣದೊಳಿರಿಸಿದ ಗುರುವಿನಗೆ ಪರಬ್ರಹ್ಮ ಗುರುವೇ ನಾರಾಯಣ ಗುರುವೇ ನಾರಾಯಣ ಗುರುವೇ ರುದ್ರ ಗುರುವೇ ಸರ್ವರನು ಪಾಲಿಪನು ಗುರುಭ್ಯೋ ನಮಃ. ಶಿಷ್ಯರಣದಿಂದ ಪಾರಾಗುವುದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿರಿ. ಗುರುದಕ್ಷಿಣೆಯಾಗಿ ನೀವು ಕೇಳಿದ್ದು ನನ್ನ ಬಲಕೈಯ ಹೆಬ್ಬೆರಳು. ಪ್ರಾಣವನ್ನಾದರೂ ನಾನು ಕೊಡ್ತೇನೆ ಅಂತ ಹೇಳುವಲ್ಲಿ ಈ ಹೆಬ್ಬೆರಳು ಕೊಡುವುದಕ್ಕೆ ನಾನು ಹಿಂದೆ ಮುಂದೆ ನೋಡ್ತೇನೆ ಹೇಳಿ. ನನ್ನ ಪಾಲಿಗೆ ನೀವೇ ಬ್ರಹ್ಮ, ನೀವೇ ವಿಷ್ಣು, ನೀವೇ ಪರಮೇಶ್ವರ. ಗುರುಗಳೇ, ಮೂರು ಮೂರ್ತಿಗಳನ್ನು ನಿಮ್ಮಲ್ಲಿ ಕಂಡವ ನಾನು, ಈ ಮಣ್ಣಿನ ಮೂರ್ತಿಯಲ್ಲಿ ನಿಮ್ಮನ್ನು ಕಂಡವ ನಾನು.
ಅಂತಹ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಡುವಂತಹ ಯೋಗ ಈ ಏಕಲವ್ಯನಿಗೆ ಸಿಕ್ಕಿತು ಅಂತಾದ್ರೆ ಅದನ್ನು ಬೇಡ ಇಲ್ಲ ಅಂತ ಹೇಳುವುದಿಲ್ಲ ಗುರುಗಳೇ. ನಿಮಗೆ ಬೇಕಾದದ್ದು ಏಕಲವ್ಯನ ಬಲದ ಕೈಯ ಹೆಬ್ಬೆರಳು ನೋಡಿ, ಎಡ ಕೈಯಲ್ಲಿ ಹಿಡಿದಿದ್ದೇನೆ ಕರವಾಡ. ನಿಮಗೆ ಬೇಕಾದದ್ದು ಏಕಲವ್ಯನ ಬಲ ಕೈಯ ಹೆಬ್ಬೆರಳು ನೋಡಿ. ಮೆಚ್ಚಿದ್ರು ಗುಜಲ ಸೋಸೆ ಕುಂಭಜ ಅಚ್ಚಳಿಯ ದುಳಿಯುವುದು ನಿಲ್ಲಯ ಹೆಚ್ಚಿನ ಗುರು ಭಕ್ತಿಯದು ಮಮ ತೃತೀಯ ಪಟಲದಲ್ಲಿ ಮರೆಯೊಡೆದು ಸಾಧಿಸಿದೆ ಛಲವ ಮೆಚ್ಚಿದನು ತರಳಾಗ ಏಕಲವ್ಯ, ಸರಳತನದ ಮುಗ್ಧತೆಯನ್ನೇ ನೀ ಕಾಣಿಸಿ. ಈ ಪ್ರಕರಣದಂತಹ ಸಂದರ್ಭದಲ್ಲಿ ಹೀಗಾಗಕೂಡದಿತ್ತು ಅನ್ನುವುದಂತೆ ಅಂತ ನಾನು ಶಾಸ್ತ್ರ ಪದ್ಧತಿಗೆ ಅನುಗುಣವಾಗಿ ಎಷ್ಟನ್ನು ಮಾಡಿದ್ದು. ನನ್ನ ಅಂತರಂಗಕ್ಕೆ ಸ್ವಲ್ಪ ವಿರೋಧವನ್ನು ಮಾಡಿದ್ದು ಸತ್ಯ ಮಗು. ಆದರೆ ಏನು ಮಾಡೋಣ ಹೇಳಿ, ನನ್ನನ್ನು ನಾನು ಹಸ್ತಿನಾವತಿಯ ಕೊಟ್ಟು ಆಗಿದೆ. ಶಾಸ್ತ್ರದ ಹೊರತಾಗಿ ಅವರಿಗೆ ಕಲಿಸುವುದಿಲ್ಲ ಎನ್ನುವುದು ನಿರ್ಣಯ. ಅದಕ್ಕೆ ವಿರುದ್ಧವಾಗಿ ಮಾಡಿದರೆ ನಾಳೆ ಪ್ರಪಂಚ ಮಾಡ್ತದೆ, ಹಿಂದೂ ಕುಲಜರಾಗುವುದಕ್ಕೆ ಅವಕಾಶವಾಗ್ತದೆ. ನಮ್ಮ ಹುಡುಗ ಒಂದು ನನ್ನನ್ನು ಬರ್ತಿರ್ತಾರೆ, ಯಾಕೆ ಹೀಗೆ? ಅಲ್ಲದೆ ಬೇಟೆಯಾಡಿ ಬದುಕಬೇಕಾದಂತಹ ನೀನಂಥದ್ದನ್ನು ಮಾಡಕೂಡದಿತ್ತು ಎನ್ನುವುದನ್ನೇ ತಿಳಿದು ನನಗಿಂತ ಶಿಕ್ಷೆ ಸ್ವೀಕರಿಸಿಕೊಂಡಂತಹ ನೀನು ಒಂದು ಕ್ಷಣವೂ ತಡ ಮಾಡದೆ ಬಲ ಹೆಬ್ಬೆಟ್ಟನ್ನು ಹಾಗೆ ಕಡಿದು ಮೂರ್ತಿಯ ಪಾದಬಳಿಯಲ್ಲಿತ್ತು ರಕ್ತ ತಪ್ಪನವನ್ನು ಕೊಟ್ಟೆಯಲ್ಲ ಮಗು. ಇದರಿಂದ ಏನನ್ನೋ ಸಾಧಿಸಬೇಕು ಎನ್ನುವಂತಹ ನಿನ್ನ ಮಹಾಪೂರ್ವಾಕಾಂಕ್ಷೆಗೆ ನಾ ತಡೆಯಾದೆ. ಧನುಸ್ಸನ್ನು ಹಿಡಿದು ಶಿಂಜಿರಿಯನ್ನು ಕೆಳೆದು ಬಾಣವನ್ನು ಹೂಡಬೇಕಾದ್ರೆ ಬೇಕಾದ ಹೆಬ್ಬೆರಳು ಮಗು, ಬಿಗಿತದ ಮುಷ್ಟಿಗೆ ಆಧಾರವಾದ ಹೆಬ್ಬೆರಳು. ಗಿಲ್ಲದ ಹಾಗೆ ನಾವು ಮಾಡಿದೆ. ಹಾಗೆಂದು ಬೇಸರಿಸಬೇಡ, ವಿಧಿ ನಿನ್ನ ಪ್ರಾಪ್ತಿ ಹಾಗೂ ಏಕಲವ್ಯನ ಗುರುಭಕ್ತಿ ಎನ್ನುವುದು ನಾಳೆ ಶಾಶ್ವತವಾಗಿರಲಿ. ಆ ಕೀರ್ತಿ ನಿನ್ನದ್ದಾಗಲಿ, ನಿನ್ನ ಒಳ್ಳಿದ್ದಾಗಲಿ, ಎಲ್ಲಾದರೂ ಅರ್ಜುನ, ಹೇಗೆ ನಿನಗೆ ಸಮಾಧಾನ ಆಯ್ತಾ? ಈಗ ಒಂದು ಹಂತದ ವಿದ್ಯಾಭ್ಯಾಸವನ್ನು ಪೂರೈಸಿಯವರು ಬಿಲ್ಲುಮಂಗಲ ಎನ್ನುವುದು ನಡೆಯುತ್ತಲ್ಲ, ಹಾಗೆಂದು ಗುರುವಿಗೆ ಗುರುದಕ್ಷಿಣೆಯನ್ನು ಕೊಡಬೇಕಾದಂತಹ ಒಂದು ಮಹತ್ಕರ್ತವ್ಯ ನಿಮಗುಂಟು. ಇದು ವೇದನೆ ಅಲ್ಲದೆ ಮಾತಂದಿಗೆ ಅರಸನಿದ್ದಾನೆ ದೃಪದ ಮಹಾರಾಜ. ನನ್ನಲ್ಲಿ ಪಂಥವನ್ನು ಹೂಡಿದವ. ಅವನು ನನ್ನ ಶಿಕ್ಷಣ ಮೂಲಕವಾಗಿ ಕಟ್ಟಿ ತರಿಸ್ತೇನೆ, ನನ್ನ ಮಂಚದ ಕಾಲಿಗೆ ಕಟ್ಟಿ ಹಾಕಿಸ್ತೇನೆ ಅಂತ ನಾನು ಆಡಿದ್ದೇನೆ. ಹೌದೇ? ನೋಡೋಣ ಒಮ್ಮೆ ಹೋಗಿ ಹೇಗೆ
ಚಿಂತಿಸಬೇಡಿ ಗುರುಗಳೇ, ಚಿಂತಿಸಬೇಡಿ. ಅವನನ್ನು ಎಳೆದುಕೊಂಡು ನಾನು ಬರ್ತೇನೆ. ಹೋಗಿ ಹೋಗಿ ಬಾ. ಬ್ರಾಹ್ಮಣನ ಛಲವೇ ನನ್ನ ಸಭೆಯಲ್ಲಿ ಮಾಡಿದ ಮಾತು. ಶಿಷ್ಯರನ್ನು ಸಿದ್ಧಪಡಿಸ್ತೇನೆ, ನಿನ್ನಗೆ ಕಳುಹಿಸ್ತೇನೆ. ಕಳುಹಿಸಿದ್ದ ಹೌದು, ಆಮೇಲೆ ಹೆಡ್ ಮೀಡಿಯಾ ಬೇಕಾದ್ದು. ಯುದ್ಧದ ಮೂಲಕವಾಗಿ ಹೆಡೆಬಡಿ ಬಂಧಿಸಿ ನನ್ನ ಮಂಚಕ್ಕೆ ಬಿಗಿಯುವ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅದೊಂದು ಸಾಧ್ಯ ಆಗಲಿಕ್ಕಿಲ್ಲ. ಇಷ್ಟು ಮಾಡಿದ್ದಾನೆ. ಈಗ ಹತ್ತಿನಾವಕ್ಕೆ ಅರಗುವರು ಪಾಂಚಾಲಕ್ಕೆ ಮುತ್ತಿಗೆ ಹಾಕಿದ್ದಾರಂತೆ. ಬಿಡ್ತೇನೋ? ಚತುರಂಗ ಸೇನೆ ಸಿದ್ಧವಾಗಲಿ. ಸೇನೆ ಮುಂಚೂಣಿಯಲ್ಲಿ ನಾನೇ ಬಂದೆ ನಮ್ಮ ಗುರುಗಳಂತಹ ದ್ರೋಣಾಚಾರ್ಯರಿಗೆ ಅವಮಾನ ಮಾಡಿದ ಪುಣ್ಯಾತ್ಮ ನೀನಾಗಿದ್ಯಾ. ನಿನ್ನನ್ನು ಹೆಡೆಮುಡಿ ಕಟ್ಟಿ ಎಳೆದುಕೊಂಡು ಬಂದಕ್ಕೆ ನಾ ಬಂದವ ಭೀಮಸೇನ. ಭೀಮಸೇನ ಒಳ್ಳೆ ಶಬ್ದ ಪ್ರಯೋಗ ಮಾಡಿ ಅಪಮಾನ ಮಾಡಿದ ಪುಣ್ಯಾತ್ಮ ಅಂತ ಹೇಳಿದ್ಯಲ್ಲ. ಧನುವನ್ನು ಹಿಡಿದು ದುರಕ್ಕಾಗಿ ಬಂದೆಯ. ನೀವು ಯುದ್ಧಕ್ಕೆ ಬರುವಾಗ ಮತ್ತೆ ನಮಗೇನು ಮಾಡ್ಲಿಕ್ಕೆ ಆಗ್ತದೆ? ಅಪ್ಪಪ್ಪಪ್ಪ, ಕೈಗೆ ಬೆಳೆದುಟ್ಟು ಕುಳಿತುಕೊಳ್ಳಿಲ್ಲ. ಹೌದಪ್ಪ. ಹಸ್ತಿನಾವತಿಯವರು ಮಾತ್ರ ಕ್ಷತ್ರಿಯರೇನು ಅಲ್ಲ, ನಾವು ಕ್ಷತ್ರಿಯರೇ, ಸೌಮಕ ವಂಶಜರು. ಮೆಚ್ಚಿದ್ದೇವೆ. ನಮ್ಮ ಜಾತಿ ಮಕ್ಕಳೆಂದು ಗೊತ್ತುಂಟು, ನಮಗೂ ಅಭಿಮಾನ ಉಂಟು. ಆದ್ರೆ ನಿನಗೆ ಬಂದ ದೊಡ್ಡ ಅಸ್ತಿಕೆ. ಮೊನ್ನೆ ಮೊನ್ನೆ ಹುಟ್ಟಿದವನು ನೀನು. ಹೌದಪ್ಪ, ನಾನು ಕೆಲವು ಸಂವತ್ಸರ ನೋಡಿದೆ ಮಗನೇ. ಗೊತ್ತು. ನಿನ್ನ ಪ್ರಾಯದ ಮಗ ಇದ್ದಾನೆ. ಇರ್ಲಿ, ಅದು ವಿಷಯವಲ್ಲ. ಲೋಕೇಶನಾಗೆ ಮಾತಾಡಬೇಡ ನನಗೆ, ಗೊತ್ತಾಯ್ತು? ಅಲ್ಲ, ಒಂದು ನಾಡಿನ ಅಧಿಕಾರಿ ಅಂತ ಆದ ಮೇಲೆ ಸರಿಯಾಗಿ ನಡೆದುಕೊಳ್ಳಬೇಕು. ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಬಾರದು. ಊರಿನವರು ಯಾರು ಒಂದು ಆಕ್ಷೇಪ ಹೇಳಿಲ್ಲ, ನಿನ್ನ ಆಳ್ವಿಕೆ ಸರಿ ಇಲ್ಲ, ನಮಗೆ ಜೀವನ ಮಾಡ್ಲಿಕ್ಕೆ ಆಗುವುದಿಲ್ಲ. ನಿನ್ನ ಊರಿನ ವಿಷಯ ಹೇಳಿದಲ್ಲ, ಮತ್ತೆ ನೀನು ಆಕ್ಷೇಪ ಮಾಡ್ತೀಗ ಬಂದು ಹೊರಗೆ ನಾವು ಆಕ್ಷೇಪ ಮಾಡುವುದಕ್ಕೆ ಕಾರಣ ಉಂಟು. ನಿನ್ನ ಗೆಳೆಯನ ಪರಿಚಯ ಉಂಟಾ? ನನಗೆ ಬಹಳ ಮಂದಿ ಗೆಳೆಯರು. ಅಲ್ಲ, ಆಪ್ತ ಗೆಳೆಯ, ಆಪ್ತ ಮಿತ್ರ, ಗುರುಮಟ್ಟದಲ್ಲಿ. ನೀನೀಗ ನನ್ನ ಗೆಳೆಯ ಅಂತ ಯಾರನ್ನು ಉದ್ದೇಶಿಸಿ ಹೇಳುವುದು? ಹಸ್ತಿನಾವತಿ ಗೊತ್ತುಂಟಾ? ಹಸ್ತಿನಾವತಿಯಲ್ಲಿ ನನ್ನ ಸ್ನೇಹಿತರು ವರ್ತಮಾನ ಕಾಲದಲ್ಲಿ ಯಾರು ಇಲ್ಲ. ಮತ್ತೆ ಹಸ್ತಿನಾವತಿ ಅವರಿಗೆ ನಮ್ಮ ಪಾಂಚಾಲರನ್ನು ನೋಡಿದ್ರು ಆಗುದಿಲ್ಲ, ಸ್ವಲ್ಪ ಒಳಗಿಂದ ಒಳಗೆ ಅಷ್ಟೇ. ಅಲ್ಲ, ವಿಷಯ ಯಾಕೆ ಹೇಳಿದೆ? ಗುರು ಪಾಂಚಾಲರು ಅಂತಲೇ ಒಳಗಿಂದ
ಉಂಟು ಹಾಗೆ ಉಂಟು ಒಂದು ತಿಂಡಿ ಅಲ್ವಾ? ಹಾಗೆ. ಹಸ್ತಿನಾವತಿ ಅಂತ ಹೇಳಿದ್ದು ಯಾಕೆ? ಹ. ಕೌರವರಿಗೆ ಪಾಂಡವರಿಗೆ ಹ. ವಿದ್ಯೆ ಹೇಳಿಕೊಡುವವರು ಯಾರಂತ ಗೊತ್ತುಂಟಾ? ಕೃಪಾಚಾರ್ಯರ ಅಲ್ಲ ಅಲ್ಲ ಬೇರೆ. ಭೀಷ್ಮ ಅತ್ತ ಇದ್ದಾರೆ ಭೀಷ್ಮ. ಆಹಾ, ಮತ್ತೆ? ಅವರ ಮತ್ತೆ ಮತ್ತೆ ನನಗೆ ಈಗ ನಿರ್ಣಯದ ಗುರು ಯಾರು ಅಂತ ಗೊತ್ತಿಲ್ಲ ನಿಮ್ಮಲ್ಲಿ. ದ್ರೋಣಾಚಾರ್ಯರ ಪರಿಚಯ ಉಂಟಾ? ಹ? ದ್ರೋಣಾಚಾರ್ಯರು ಹ. ತುಂಬ ಸಂಭವನ. ಹಾ ಈಗ ಹತ್ತಿನಾವತ್ತಿಗೆ ಅರಮನೆಗೆ ಬಂದ ವಿದ್ಯೆ ಹೇಳಿಕೊಟ್ನ. ಹಾ, ಎಲ್ಲಿವರೆಗೆ ದುರಂತ. ಯಾವುದು? ನನ್ನಲ್ಲಿ ಬೇಕಾದಷ್ಟು ವಿದ್ಯೆ ಉಂಟು ಅಂತ ಹೇಳಿದ. ನಿಜವಾಗಿ ಅವ ಇದ್ದಲ್ಲಿಗೆ ಹೋಗಿ ಶಿಷ್ಯರು ಕಲಿಬೇಕು. ಹಾ, ಎಲ್ಲಿಯವರೆಗೆ ಅತಿ ಆಸೆ ಅಂದ್ರೆ ಹಾ. ಇವನೇ ಅರಮನೆಗೆ ಹೋಗಿ ಕಲಿಸಲಿಕ್ಕೆ ತೊಡಗಿದ್ದಾನೆ ಅಂತಂದ್ರೆ ನಮ್ಮ ಗುರುಗಳ ಬಗ್ಗೆ ಎರಡು ಮಾತಾಡಿದ್ರೆ ಜಾಗ್ರತೆ. ನಿನಗಿಂತ ಮೊದಲು ಅವನನ್ನು ನನಗೆ ಗೊತ್ತಿರುವಾಗ ಮತ್ತೆ ನೀನು ಎಷ್ಟು ಹೇಳಿದ್ರೆ ಏನು ಪ್ರಯೋಜನ? ಅಲ್ಲ ಈಗ ಅವನ ಬಗ್ಗೆ ಅನುಭವ ಇಲ್ಲದಿದ್ರೆ ಹೌದು. ಹಾಗಲ್ಲ. ಅವನನ್ನು ಚೆನ್ನಾಗಿ ನನ್ನ ಮುಂದೆ ಹಾ. ಗುರುಗಳನ್ನು ಹೇಳಿದ್ರೆ ಜಾಗ್ರತೆ. ಹೇಳಿದ್ರೆ ನಾನು ಇದ್ದದನ್ನೇ ಹೇಳುದು ನಾನು. ಇದ್ದ ವಿಷಯ ಹೌದು, ಆದ್ರೆ ನಾನು ಹೇಳಿದಂತಹ ವಿಷಯ ಯಾಕೆ ಗೊತ್ತಾಗ್ಲಿಲ್ಲ ನಿಮಗೆ ನಿಮಗೆ? ನಾವು ಇದ್ರಲ್ಲಿ ಹೋಗಿ ಕಾಡಿನಲ್ಲಿ ಹೋಗಿ ವಿದ್ಯೆ ಕಲಿಲಿಕ್ಕೆ ಆಗುದು ಆಶ್ರಮದಲ್ಲಿ. ಯಾಕೆ? ಅರಮನೆಗೆ ಬರೆಸಿಕೊಂಡು ನಿಮ್ಮ ದೊಡ್ಡಸ್ತಿಗೆ ಒಂದು ಅದು ಕ್ಷತ್ರಿಯ ನೀವು ಮಾಡಿದ್ದು ತಪ್ಪೆ. ನೀವು ಮಾಡಿದ್ದು ತಪ್ಪೆ. ಆಹಾ. ಅವ ಮಾಡಿದ್ದಕ್ಕಿಂತ ದೊಡ್ಡದು. ನಾವು ಮಾಡಿದ ತಪ್ಪು ಅಂತ ನೀನಲ್ವ ಹೇಳಿದ್ದು? ಅವ ಜ್ಞಾನಿಯಾಗಿದ್ರೆ ವಿದ್ಯಾವಂತನಾಗಿದ್ರೆ ಹಾ. ಅವ ಶ್ರೇಷ್ಠ ಗುರು ಆಗಿದ್ರೆ ಹಾ. ಅವನಿರುವಲ್ಲಿಗೆ ಹೋಗಿ ಶಿಷ್ಯರು ಶಿಷ್ಯವೃತ್ತಿ ಮಾಡಿ ಅವನ ವಿದ್ಯಾಭ್ಯಾಸ ಅದು ಮಾಡಬೇಕು. ಹೌದಪ್ಪ, ಹಾ. ಅದು ನಮ್ಮದ ಮನೆತನದ ಮರ್ಯಾದೆಯ ಅದು ಪ್ರಶ್ನೆ. ಮರ್ಯಾದೆ ಏನಾಗುದಿಲ್ಲ. ತಿಳಿದೇ ವಿಚಾರವನ್ನು ತಿಳಿದೇ ಅವರು ಈಗ ಬಂದವರಿದ್ದಾರೆ. ಮೊದಲಿನ ಅರಗುವರು ಎಷ್ಟು ಮಂದಿಗಳು ಕಾಡಿಗೆ ಹೋಗಿ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಲ್ಲ? ಇರ್ಲಿ. ಏನು ಅವರಿಗೆ ಯೋಗ್ಯತೆ ಇಲ್ವ ಗುರುಗಳ ಕಲೀಲಿಕ್ಕೆ? ಹಾ. ಯಾಕೆ ಹಾಗಲ್ಲ ವಿದ್ಯೆ ಕಲಿಯುವುದು? ಹಾ. ವಿದ್ಯೆ ಹಾ. ಗುರು ಇರುವಲ್ಲಿಗೆ ಹೋಗಿ ಹಾ. ಗುರುವಿನ ಸೇವೆ ಮಾಡಿ ವಿದ್ಯೆ ಹೊಂದಬೇಕು. ಮತ್ತೆ ಗುರುವಾಗಿ ನಾನು ಕಲಿಸ್ತೇನೆ ಆಯ್ತಾ ಅಂತ ಹೇಳಿ ಕಲಿಸುವುದಲ್ಲ. ಇದು ನೀನು ಮಾತಾಡುದಲ್ಲ, ಮತ್ತೆ? ನಿನ್ನನ್ನು ಮಾತಾಡಿಸುವುದು. ನನ್ನನ್ನು ಮಾತಾಡಿಸುವುದು ಯಾರು ಇಲ್ಲ, ನಾನೇ ಮಾತಾಡುದು. ಈ ಅಧಿಕಾರದ ಮದ ಅದನ್ನು ಇಳಿಸುವುದಕ್ಕಾಗಿ ಬಂದವ ನಾನು. ಯಾರನ? ಕಿರುಬಾಲಕ, ಕಿರುಬಾಲಕ, ನನಗೆ ಬಂದ ಚೈತನ್ಯ ಉಂಟಲ್ಲ, ನಿನಗೂ ಹೊಸ ಖ್ಯಾತಿ ಈಗ. ಈಗ ಬಾರದೆ ಇದ್ದಿದ್ದ ಅಧಿಕಾರ ದೊಡ್ಡ ಉಂಟಲ್ವಾ? ಆವಾಗ ಯಾವ ಚೈತನ್ಯವೂ ಇರ್ಲಿಲ್ಲ. ನನ್ನ ಮನೋಧರ್ಮ ಇರುತ್ತೆ ಚೆನ್ನಾಗಿ ಗೊತ್ತುಂಟಲ್ಲ. ಓಹೋ. ನನ್ನ ಹಿಂದಿರುವವರಿಗೆ ಹೌದಪ್ಪ, ನಿನ್ನವರೇ ಅಲ್ವಾ? ಹಾಗಂತ ಹುಡುದುಂಬಿಸ್ತಾರ ಅಂತ ಕಾಲ್ಕೆರೆದು ಮುಂದುವರಿಯುವುದಿಲ್ಲ ನಾನು. ಓಹೋ. ಹುಡುಗ ನೀನು ಎಡವಿ ಬಿದ್ದಿ ಅಂತ ಆದಿದ್ದು. ಹಾ. ಯೋಚಿಸಿದ್ದು ಸ್ವಲ್ಪ ಕಡಿಮೆ ಆಯ್ತು. ಎಡವಿ ಬಿದ್ರೆ ಎದುರು ಹೇಳುವುದಕ್ಕೆ ಗೊತ್ತುಂಟು. ಸದ್ಯದ ವಿದ್ಯಮಾನವನ್ನು ಚೆನ್ನಾಗಿ ಅವಲೋಕಿಸು. ಹಾ. ಈ ಕಾಲಕ್ಕೆ ದ್ರೋಣನ ಮಾತುಗಳನ್ನು ಕೇಳಿ ನೀವು ಇಲ್ಲಿವರೆಗೆ ಆಗಮಿಸಿದ್ದೀವಿ ದ್ರುಪದರನ್ನು ಸೋಲಿಸುವುದಕ್ಕೆ. ಹೌದು. ಅಲ್ಲಿ ನನಗಿಂತ ಹೆಚ್ಚಿನದೇನು ಮಾಡ್ಲಿಕ್ಕೆ ಅಂತ ಗೊತ್ತಿಲ್ಲ. ಹಾ. ಆದ್ರೆ ನಾನು ಹೇಳ್ತೇನೆ, ನಾವು ಯಾರು? ಹಾ. ಕ್ಷತ್ರಿಯರು. ಗೊತ್ತು. ಏಕತ್ರವಾಗಿದ್ದುಕೊಂಡು ಭರತ ವರ್ಷದ ಕೀರ್ತಿಯನ್ನು ಧರ್ಮವನ್ನು ಸಾಧಿಸುವುದಕ್ಕೆ ಮುಂದುವರಿಯಬೇಕು. ಹಾ. ಕ್ಷತ್ರಿಯರೆಲ್ಲ ಒಂದಾಗಿದ್ದುಕೊಂಡು ಹಾ. ಈ ಯಾರ್ಯಾವರ್ತದಲ್ಲಿ ಕಾಲ ಕಳೆದಿದೆ ಅಂತಾದ್ರೆ ಆದ್ರೆ ಇದರ ಸುಭಿಕ್ಷೆಗೆ ಬೇರೆ ಮಾರ್ಗ ಬೇಡ. ಆಹಾ. ಬ್ರಾಹ್ಮಣ ಹೇಗಿರ್ಬೇಕೋ ಹಾ. ತೃಪ್ತವಾದ ಜೀವನ ಸಾಗಿಸ್ತಾ ಇರ್ಬೇಕು. ಹಾ. ಅವ ಅತೃಪ್ತ ಎಂಬುದಕ್ಕೆ ಸಾಕ್ಷಿಯೇ ಹಾ. ಹತ್ತಿನಾವತ್ತಿಗೆ ಅವನೇ ಒಂದು ನಾನು ವಿದ್ಯೋಪದೇಶ ಮಾಡ್ತೇನೆ ಅಂತ ಅರಮನೆಯಲ್ಲಿ ಹಾ. ಒಬ್ಬ ಊಳಿಗೆದವನ ಹಾಗೆ ಕಾಲ ಕಳೀಲಿಕ್ಕೆ ತೊಡಗಿದರಲ್ಲ. ಯಾಕೆ? ಹಾ. ಮನಸ್ಸಿನ ಒಳಗಿದ್ದ ಭಾವನೆ ಒಂದೇ, ನೀವು ವಿದ್ಯಾವಂತರಾಗಬೇಕು ಅಂತಲ್ಲ, ಮತ್ತೆ ಏನಪ್ಪ? ನೀವು ವಿದ್ಯೆ ಮೂಲಕವಾಗಿ ಪ್ರಸಿದ್ಧರಾಗಬೇಕು ಅಂತಲೂ ಅಲ್ಲ. ಮತ್ತೆ ಹೇಗೆ? ಅವರಿಗೆ ಆಗಬೇಕಾದ್ದೇನು? ಏನು? ನಿಮ್ಮನ್ನು ವಿದ್ಯಾವಂತರನ್ನಾಗಿಸಿ ಆಗಿಸಿ ಆಯುಧಗಳನ್ನಾಗಿಸಿ ಹಾ. ನಾಳೆ ಹಾ. ಅವನ ಹಾಗೆಯನ್ನು ತೀರಿಸುವುದಕ್ಕೆ ಯಾರ ಈ ದ್ರುಪದನಲ್ಲಿ ಹಾಗೆ ಕಟ್ಟಿದ್ದಾನೆ. ಹಾ. ಹಾಗಿರುವಾಗ ಹಾ. ಅಂತ ಗುರು ಶ್ರೇಷ್ಠನಲ್ಲವ, ನೀಚ ಗುರು. ಓಹೋ, ಹಾಗಲ್ಲ. ಅವನಿಗಿರುವ ಉದ್ದೇಶವೇ ಅದು. ಹಾಗೆ ಸಾಧಿಸುವುದಕ್ಕಾಗಿ ಹಸ್ತಿನಾವತಿ ಅರಗುವರನ್ನು ಸಿದ್ಧಪಡಿಸಿ ಹಾ. ಇಲ್ಲಿವರೆಗೆ ಕಳಿಸಿಕೊಟ್ಟು ಹಾ. ನಾವು ಜಾತಿಯವರ ಮಧ್ಯೆ ಒಂದು ವೈಷಮ್ಯ ಹುಟ್ಟಿಸಿ ಹಾ. ಯುದ್ಧದ ಕಿಚ್ಚನ್ನು ಹೊತ್ತಿಸಿ ನಮ್ಮಂತ ನಮ್ಮ ಒಗ್ಗಟ್ಟನ್ನು ಹಾಳು ಮಾಡುವುದಲ್ವ. ಓಹೋ. ಹಾಗಾಗಿ ಈ ಒಗ್ಗಟ್ಟನ್ನು ಹಾಳು ಮಾಡುವ ವಿಷಯ ಬೇಡ. ಹಾ. ಈ ಭಾರತ ಭೂಮಿ ಹಾ. ಭಾರತ ಭೂಮಿ ಹಾಗೆ ಇರಲಿ, ಆಹಾ. ಅದೇ ಹೆಸರಿನಿಂದ ಮೆರೆಯಲಿ, ಹಾ. ಅದರದ್ದಾದಂತಹ ಕೀರ್ತಿ ವೃದ್ಧಿಸುವುದಕ್ಕೆ ಹಾ. ನಾವೆಲ್ಲರೂ ಕ್ಷತ್ರಿಯರು ಕಾರಣರಾಗೋಣ. ಆಹಾ. ಅದಕ್ಕಾಗಿ ಅವನ ಹಾಗೆ ಇರಲಿ ಮಗನೇ. ನಿನ್ನನ್ನು ನೋಡುವಾಗ
ಒಂದು 4 ದಿವಸ ಮನೆಯಲ್ಲಿ ಉಳಿಸಿಕೊಂಡು ಅತ್ತಾಗುತ್ತದೆ ನನಗೆ. ಅದಕ್ಕೆ ಬೇಕಾಗಿ ನಮ್ಮ ಮಕ್ಕಳಿಗೆ ಬಾ, ಒಂದು 4 ದಿವಸ ಸತ್ಕಾರ ಎಲ್ಲ ಪಡೆದು ಹೋಗು. ಎಲ್ಲ ವಿಷಯ ಹೇಳ್ತೇನೆ ನಾನು. ಬಾಲ್ಯದಲ್ಲಿ ಅವನ ಜೊತೆಗಿದ್ದು ಹೌದು, ಆಮೇಲೆ ಅವನು ಪಾಂಚಾಲಕ್ಕೆ ಬಂದು ಏನೆಲ್ಲ ಮಾಡಿ ಹೋಗಿದ್ದಾನೆ, ಏನೆಲ್ಲ ಶಪಥ ಮಾಡಿದ್ದಾನೆ ಎಲ್ಲ ಹೇಳಿದ್ದಾರೆ. ಕೇಳುವಾಗ ನಿನಗೆ ಬೇಸರ ಆಗಿತ್ತು ಅಲ್ಲ. ಗುರುವೇ ಹಾಗೆಂತ ಗುರು ಅವನ ಎಲ್ಲ ಮಾತು ಕೇಳಬೇಕು ಅಂತ ಇಲ್ಲ. ಅದಕ್ಕೆ ಬಿಟ್ಟು ಬಿಡು, ನಮ್ಮೊಳಗೆ ಹಾಗೆ ಬೇಡ. ನಾವು ಗುರು ಪಾಂಚಾಲರು ಒಂದಾಗಿಟ್ಟುಕೊಳ್ಳೋಣ. ಅವ ಹೇಳಿದ ಮಾತು ಹಾಳಾಗಿ ಹೋಗಲಿ, ಎಲ್ಲ ಈಡೇರಿಸಬೇಕು ಅಂತ ಇಲ್ಲ. ಸೇರಲು ಅಪಘಾತ್ಯ ಎಷ್ಟು ಹೇಳು. ನಿನ್ನ ಒಂದು ಮಾತು ಒಪ್ಪಿಗೆಯಾಯಿತು ನನಗೆ. ಯಾವುದು? ಭಾರತ ಭೂಮಿ ಹೀಗೆ ಇರಬೇಕು, ಹೀಗೆ ಇರಬೇಕು. ಆದ್ರೆ ಆ ಭೂಮಿಯಲ್ಲಿ ನಿನ್ನಂತವರು ಇರಬಾರದು. ನಂಬಿಕೆಗೆ ದ್ರೋಹ ಮಾಡಿದಂತಹ ನೀನು ನಂಬಿಕೆ ದ್ರೋಹಿ. ನೀನು ಎಲ್ಲಿ ಕೊಟ್ಟ ಮಾತನ್ನು ತಪ್ಪಿದವ. ನಿನಗೆ ಅಲ್ಲಿಂದ ಕ್ಷತ್ರಿಯರಲ್ಲಿ- ನಿನ್ನ ತಲೆ ಅಷ್ಟು ಹಾಳು ಮಾಡಿದ್ದಾನೆ ಯಾಕೆ? ಅವನು. ನಿನ್ನ ತಲೆ ಅಷ್ಟು ಹಾಳು ಮಾಡಿದ್ದಾನೆ ಅಂತ ನಿನ್ನ ಗುರು. ಯಾಕೆ? ಏನಾದ್ರೂ ಸಣ್ಣ ಮಕ್ಕಳಿಗೆ ಒಂದು ವಿಷಯ ಹೇಳಿದ್ರೆ ಭದ್ರವಾಗಿ ಕುಳಿತುಕೊಳ್ತದೆ, ಹಸಿ ಗೋಡೆಗೆ ಕಲ್ಲು ಬಿಸಾಡಿದ ಹಾಗೆ. ನಿನ್ನ ಚಿತ್ತದ ಮೇಲೆ ಇಷ್ಟು ಆಘಾತ ಮಾಡಿದ್ದಾನಲ್ಲೋ. ಒಂದು ಕ್ಷತ್ರಿಯರ ಮಧ್ಯೆ ಒಂದು ವಿಷ ಬೀಜ ಬಿತ್ತುವ ವ್ಯವಹಾರವನ್ನು ಮಾಡಿದ ಅಂತಂದ್ರೆ ಏನು ಹೇಳ್ಬೇಕು? ನನ್ನ ಗುರುಗಳ ಹಾಗೆ ಮಾಡುವುದಿಲ್ಲ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ಹಾಗಾಗಿ ಗುರು ದಕ್ಷಿಣೆಯಾಗಿ ನಿನ್ನನ್ನು ಸೆರೆ ಹಿಡಿದು ತರುತ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟಿದ್ದೇನೆ. ಆ ಕೊಟ್ಟ ಮಾತನ್ನು ಉಳಿಸುತ್ತೇನೆ ಇಲ್ವ ನೋಡು. ನಿನ್ನನ್ನು ಸೆರೆ ಹಿಡಿದು ಸೆರೆ ಮನೆಗೆ ತಳ್ಳುತ್ತೇನೆ. ನಿನ್ನ ಗುರು ಇದ್ದಾನಲ್ಲ, ಅವನ ಕೈಕಾಲು ಕಟ್ಟಿದ್ರು. ಹೌದಾ? ಬಾಳೆ ಸಹಿತ ಗುರುವಿನ ಒಪ್ಪಿಸಲು ಅಪ್ಪಳಿರೆ ಪಾತನೆ ಭಾಗ್ಯವಂತನೆ ಸಲಿಲ ಜನ ಬಳಿಕೀಗ ಕುಲಕದಿ ಮುಖನಿಸಿ ಕೀರ್ತಿಯ ಬೆಳಗಿದಿರುವೆ. ಪಾರ್ಥಿವಂಶಜಾತನಾಗಿ ಪೃಥ್ವಿಯಲ್ಲಿ ಪಾರ್ಥೇಯವಾದ ತರಹ ಎನ್ನುವ ಹಾಗೆ ನಾನು ಸ್ಥಾಪಿಸ್ತೇನೆ, ಕಾಣಿಸ್ತೇನೆ ಅಂತ ಆಡಿದೆ. ಈಗ ಅಷ್ಟು ಆಯ್ತೋ ಇಲ್ವೋ? ಅಷ್ಟು ಮಾಡಿದ್ದೇನೆ ಗುರುಗಳೇ. ಈ ದೊಡ್ಡ ಮಾತು ಆಯ್ತೋ ಇಲ್ವೋ? ಗುರುತವಾಯಿತೆ ನಾರಿಣೀಶ್ವರ ಧರಣಿಯವರನ್ನು ನಾನು ದ್ರೋಣನು ಉಸುರಿದಂತೆ ನಡೆಯಲೆಂದು ನೀ ಎಸಗಿ ಮೋಸವ ಹಾಸಗೈದೆಯ. ನಿನ್ನ ಮನೆಯ ಬಾಗಿಲಿಗೆ ಒಂದಷ್ಟು ಕಿರಿದು ಸಂಪಾದನೆಗಾಗಿ ಅಥವಾ ಒಂದು ಥೇನುವನ್ನು ಅಪೇಕ್ಷಿನ ಬಂದ ಕಾಲಕ್ಕೆ ಈ ಬ್ರಾಹ್ಮಣ ಸಭ್ಯ ಬ್ರಾಹ್ಮಣ ಎನ್ನುವ ಹಾಗೆ ಕಡೆಗಣಿಸಿ ಭಿಕ್ಷಾರ್ಥಿಯಾಗಿ ಬಂದವನು ಅಂತ ಭಾವಿಸಿ ಕಡೆಗಣಿಸಿದೆಯಲ್ಲ. ಪ್ರತಿಜ್ಞಾಬದ್ಧನಾಗಿ ಬಂದವನು ನಾನು. ನೋಡು ಈ ಸತ್ಯ ಬ್ರಾಹ್ಮಣ ಹೇಗಿದ್ದಾನಂತ. ನನ್ನಿಂದಲೇ ಸಿದ್ಧಗೊಂಡ ಶಿಷ್ಯರು ನಿನ್ನನ್ನು ಬಂಧಿಸಿ ನನ್ನ ಮಂಚದ ಕಾಲಿಗೆ ಕಟ್ಟಿದ್ದಾರೆ. ನನ್ನ ಎಡಗಾಲು ಆಯ್ತಾ ನಿಮಗೆ? ಹೇಗೆ ನಿನ್ನ ದ್ರೋಣ ಹೇಗೆ ಗೊತ್ತಲ್ಲ ನಮಗೆ? ನಿನ್ನ ಬಂಧನವನ್ನು ಗಡಿಸುವುದು
ಆದದ್ದು ಅರ್ಧ ಎನ್ನುವುದಕ್ಕಾಗಿಲ್ಲ ಅಷ್ಟೇ. ನೀ ಕೊಡದ್ದನ್ನು ನಾ ಪಡ್ಕೊಂಡಾಗಿದೆ ಎನ್ನುವಲ್ಲಿಗೆ ಆ ಪ್ರಕರಣ ಮುಗಿಯಿತು ಅಂತ ನನಗೆ ಸಮಾಧಾನ ಉಂಟು. ಇನ್ನು ನೀನು ನನಗೆ ವಿರೋಧಿ ಅಲ್ಲ, ನಾನು ನಿನಗೆ ವಿರೋಧಿ ಅಲ್ಲವೆಂದು ನೀ ಭಾವಿಸಬೇಕು ಅಂತ ನನ್ನದು ಬಿನ್ನೋಹ ಉಂಟು. ದಕ್ಷಿಣದ್ದು ನಿನಗೆ ಪಾಂಚಾಲ, ಉತ್ತರದ್ದು ನಮಗಿರ್ತದೆ. ಹೋಗು ನೋಡಮ್ಮ, ಹೀಗೆ ಬಾ. ಹೀಗೆ ನಮ್ಮ ಹಳೆ ಸ್ನೇಹಿತರು ಹೋಗೇನು ಗುರುಮಗಳ ಮುಗಿ ಇನ್ನು ನಮ್ಮ ಶಿಷ್ಯರೆಲ್ಲ ಹೇಗಿದ್ದಾರೆ ಅಂತ ನೋಡಬೇಕು. ಏತಕ್ಕೆ ಸುಮ್ಮನೆ ದ್ರೋಗಯ ಭಗಿರಿಯ ಪಾದಜನೆಯೋ ಯಾದಿಸುತ್ತಲಿಂದಯ ಮಾನವ ಭಾಗನು ಭಂಗಿಸಿದ ವ್ಯಕ್ತಿಯ ಮೇಲಿರು ಮೆಂದಯ ಪುತ್ರಿಗಳ ಕುಟುಕಗಾಲನು ಎತ್ತುತ್ತ ತುಡಿದಿಗನೋವನ ಮತ್ತಾರಿಗೆ ಬೇಳೆ ಮಾನಹಾನಿ ಮಾನಹಾನಿ ಮಾನಧನನಾದಂತನಾಗಾದ ಅಪಮಾನ ಮರಣಕ್ಕಿಂತಲೂ ಮಿಗಿಲಾದ ತುಂಬ ಸಕ್ರೆ ಸಾಕುವುದಾಗಿ ಹೋಯ್ತು. ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದ್ದ ಅವನು ನಾನೊಂದು ಕಾಲಕ್ಕೆ ಬಾಲ್ಯದಲ್ಲಿರುವಾಗ ಗುರುಮಠದಲ್ಲಿ, ಇವತ್ತನ್ನೇ ಹಿಡ್ಕೊಂಡು ಬಂದನಲ್ಲ. ಎಲ್ಲಿಯವರೆಗಂದ್ರೆ ಹತ್ತಿನಾವತ್ತನ್ನು ಸೇರಿ ಶಿಷ್ಯರನ್ನು ಸಿದ್ಧಪಡಿಸಿ ನನ್ನನ್ನು ಬಂಧಿಸಿ ಅವನ ಮಂಚಕ್ಕೆ ಕಟ್ಟಿಸಿ ಎಡಕಾಲಿದ್ದ. ಇದಕ್ಕಿಂತ ದೊಡ್ಡ ಅಪಮಾನ ಉಂಟ ನನಗೆ? ಕೊನೆಗೂ ವಿಭಾಗಿಸಿದನಲ್ಲ. ಗಂಗಾ ನದಿಯಿಂದ ಉತ್ತರ ಭಾಗಕ್ಕಿರುವಂತಹ ಪಾಂಚಾಲ ನನ್ನದ್ದು, ದಕ್ಷಿಣಕ್ಕೆ ನಿನ್ನದ್ದು. ಆದೀತು, ಅವನ ಪಾಲು ಪಾಲಿನಂತೆ ಇರಲಿ. ಅವ ಬಂದು ಪೀಠ ಏರಿ ಆಳ್ವಿಕೆ ಮಾಡ್ತಾನೆ ಇಲ್ವಂತ ಗೊತ್ತಿಲ್ಲ ನನಗೆ. ನೇರವಾಗಿ ದಕ್ಷಿಣವನ್ನು ಸೇರಿದೆ. ನಡೆದ ಪ್ರಕರಣದಿಂದಲಾಗಿ ಪಾರ್ಥನ ಕುರಿತಾಗಿ ನನಗೆ ಅಭಿಮಾನ ಮೂಡ್ತಾ ಇತ್ತು. ಬೇಕು ಅಂತ ಒಬ್ಬ ಮಗನನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ, ಹೋಗ್ಲಿ. ಬೇಕು ಅವನನ್ನೇ ನನ್ನವನನ್ನಾಗಿಸಿಕೊಳ್ಬೇಕು. ಅದಕ್ಕಾಗಿ ಪುರೋಹಿತರಲ್ಲಿ ಕೇಳಿದೆ, ಒಂದು ಯಜ್ಞ ಮಾಡಿ ನನಗೆ ಮಕ್ಕಳನ್ನು ಒದಗಿಸಿಕೊಡ್ಬೇಕು ಅಂತ. ಯಾರು ಒಪ್ಪುವುದಿಲ್ಲ ಈಗ. ಬ್ರಾಹ್ಮಣರು ವೈದಿಕರು ಯಾರು ಬರುವುದಿಲ್ಲ ದ್ರುಪದನ ಯಜ್ಞಕ್ಕೆ. ಕೊನೆಗೆ ಸ್ವಲ್ಪ ಹೆಚ್ಚೇ ವೆಚ್ಚ ಮಾಡಿದೆ ನಾನು. ಯಜೋಪಯಾಜರು ಅಣ್ಣ ತಮ್ಮಂದಿರು ದಕ್ಷಿಣ ಹೆಚ್ಚೆ ಕೊಟ್ಟು ಕರೆಸಿಕೊಂಡೆ, ಯಜ್ಞ ಮಾಡಿದೆ. ಪೂರ್ಣಾಹುತಿಯ ಕಾಲಕ್ಕೆ ಯಜ್ಞ ಕುಂಡದಿಂದಲೇ ಉಭಯರು ಎದ್ದು ಬಂದಿದ್ದಾರೆ. ಒಂದು ಗಂಡು ಒಂದು ಹೆಣ್ಣು. ಒಬ್ಬ ಗಂಡು ಮಗ ದ್ರೋಣನನ್ನು ಕೊಲ್ಲುವುದಕ್ಕೆ, ಮತ್ತೊಬ್ಬ ಹೆಣ್ಣು ಮಗಳು ಪಾರ್ಥನಿಗೆ ಕೊಡುವುದಕ್ಕಾಗಿ ಈ ಸಂಕಲ್ಪದಲ್ಲಿ ನಾನು ಪಡೆದಿದ್ದೇನೆ. ಯಜ್ಞ ಸಂಭವೇ ಯಜ್ಞಸೇನನಾದಂತಹ ನನ್ನ ಮಗಳಾದ್ರಿಂದ ಯಾಜ್ಞಸೇನಿ, ಜೊತೆಗೆ ದ್ರೌಪದಿ ಎಂಬ ಹೆಸರು ಉಂಟು ದ್ರುಪದನ ಮಗಳಾದ್ರಿಂದ. ಮಗನಿಗೆ ದೃಷ್ಟದ್ಯುಮ್ನ ಅಂತ ಹೆಸರಿಸಿದ್ದೇನೆ. ಅವನು ನಾಳೆ ಪ್ರಬಲನಾಗಬೇಕೋ ಬೇಡುವ ನೋಡುವ. ಹೇಗೂ ಹತ್ತಿನಾವತ್ತೆ ಗುರುಮಠಕ್ಕೆ ಕುಲಪತಿ ದ್ರೋಣ. ಹೋದ ಅರಗುವರನಿಗೆ ವಿದ್ಯೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅವನ ವಧೆಗೆಂದೇ ಹುಟ್ಟಿದ ಮಗ, ಅವನಿಂದಲೇ ವಿದ್ಯಾಭ್ಯಾಸ ಹೊಂದಲಿ. ಹಾಗಾಗಿಯೇ ಹತ್ತಿನಾವತ್ತೆ ಗುರುಮನೆಗೆ ನನ್ನ ಮಗನಾದ ದೃಷ್ಟದ್ಯುಮ್ನನನ್ನು ಕಳಿಸಿಕೊಟ್ಟಿದ್ದೇನೆ. ನೋಡು.